Hallelujah, 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 hallelujah. Hirabare kala viradaka shandarvare karabalare kala shiralaka baba hiralaka baba shandarvare karabalare kala orai yari yari yala baba hiralaka shiralala baba shandarvare karabalare kala. Jesus, thank you Lord Jesus, praise you Lord, glorify and mighty God. Hallelujah, 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 hallelujah. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. Praise the Lord. Hallelujah. ದೇವರಾತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ದೇವರ ಆತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಚಪ್ಪಾಳೆ ತಟ್ಟುತ್ತಾ ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬಂದಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬಂದಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ದೇವರ ಆತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ದೇವರ ಆತ್ಮ ನನ್ನ ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ನ ಮೇಲೆ ಸುರಿಯುತ್ತಿದೆ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ.
ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಭಾಷೆಗಳ ನನಗೆಂದು ನೀಡು ದೇವಾ, ಆತ್ಮನ ವರಗಳಿಂದ ನಮ್ಮನ್ನು ತುಂಬು ದೇವಾ. ಅನ್ಯ ಭಾಷೆಗಳ ನನಗೆಂದು ನೀಡು ದೇವಾ, ಆತ್ಮನ ವರಗಳಿಂದ ನನ್ನನ್ನು ತುಂಬಿ ದೇವಾ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. 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 ಹಾಲೆಲೂಯಾ, ಹೋಸನ್ನ, ಹಾಲೆಲೂಯಾ, 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 ಹಾಲೆಲೂಯಾ, ಹೋಸನ್ನ, ಹಾಲೆಲೂಯಾ. Thank you, Lord Jesus. Praise you. Glory, 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 glory. The mighty anointing of the Holy Spirit. The power of God will come upon us. Holy Spirit of God, I worship you, worship you, worship you, worship you. Jesus, Jesus, Jesus. The mighty anointing of the Holy Spirit. The power of God will come upon us. In the name of Jesus Christ. ಅದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ, ಗಟ್ಟಿ ಚಪ್ಪಾಳೆ.
ಪ್ರೈಸ್ ದ ಲಾರ್ಡ್. Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಕೆಲವು ತುಂಬ ಜನ ಇಲ್ಲಿ ಸರಿಯಾಗಿ ಸ್ತುತಿಸುವುದಿಲ್ಲ. ಪ್ರೈಸ್ ದ ಲಾರ್ಡ್. Praise the Lord. ಹಾಲೆಲೂಯಾ. Hallelujah. ಒಂದೇ ಒಂದು ನಮ್ಮ ಪ್ರಶ್ನೆ ನಿಮ್ಮಲ್ಲಿ, ನಿಮ್ಮ ಜೀವನದಲ್ಲಿ ಅದ್ಭುತಗಳು ಇವತ್ತು ನಡೆಯಬೇಕಾ? ಹಲೋ, ನಡೆಯಬೇಕಾ? ಹಾಗಾದರೆ ನಿನ್ನೆ ನೋಡಿದ್ದೀರಿ ಯಾರೆಲ್ಲ ಒಳ್ಳೆ ರೀತಿಯಲ್ಲಿ ಪ್ರೇಸ್ ಅಂಡ್ ವರ್ಷಿಪ್ ಮಾಡಿದ್ದಾರೆ ಅವರ ಜೀವನದಲ್ಲಿ ಅದ್ಭುತಗಳು ನಡೆದಿವೆ. ನೋಡಿ, ನೀವು ಕರೆಕ್ಟ್ ನೀವು ವಾಚ್ ಮಾಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯಾರು ಸರಿಯಾಗಿ ಪ್ರೇಸ್ ಅಂಡ್ ವರ್ಷಿಪ್ ಮಾಡಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ, ಸರಿಯಾಗಿ ಆ್ಯಕ್ಷನ್ ಮಾಡಲಿಲ್ಲ, ಅವರ ಜೀವನದಲ್ಲಿ ಏನೂ ನಡೆಯಲಿಲ್ಲ ನಿನ್ನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಾವು ಸರಿಯಾಗಿ 1 ಗಂಟೆ ಯಾಕೆ ನಾವು ಪ್ರೈಸ್ ಅಂಡ್ ವರ್ಷಿಪ್ ಇಡುವುದಂದರೆ, ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯಬೇಕಾದ್ರೆ ನಾವು ನಾಚಿಕೆ ಎಲ್ಲ ಬಿಟ್ಟು ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕೆಲವರಿಗೇನು ತನ್ನದೇ ಅದೊಂದು ಪ್ರೈಡ್ ಇರ್ತದೆ. ಪ್ರೈಡ್ ಇದ್ದರೆ ದೇವರು ಕೆಲಸ ಮಾಡಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಡ್ ಸ್ಪೆಲ್ಲಿಂಗ್ ಹೇಗೆ? PR. ಮೊದಲು ಯಾರು? ನಾನು ಎಂಬ ಅಹಂಕಾರ ಇದ್ದರೆ, ನಾನು ಎಂಬ ದೊಡ್ಡಸ್ತಿಗೆ ಇದ್ದರೆ ಅವನಲ್ಲಿ ದೇವರ ನೆಲೆಸುವುದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದು ತೆಗಿಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ನಾವು ಗಟ್ಟಿಯಾಗಿ ದೇವರನ್ನು, ಯಾಕೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಯೆಶಾಯನ ಗ್ರಂಥದಲ್ಲಿ 44ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ಯೆಶಾಯ 44:2 ಹೇಳಲ್ಪಟ್ಟಿದೆ ದೇವರ ವಾಕ್ಯವು, ನಿನ್ನನ್ನು ತಾಯಿಯ ಉದರದಲ್ಲಿ ರೂಪಿಸಿದಾತ ನಾನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿನ್ನನ್ನು ತಾಯಿಯ ಉದರದಲ್ಲಿ ರೂಪಿಸಿದಾತ ನಾನು, ನಿನ್ನ ಹೆಸರಿಟ್ಟು ಕರೆದಾತ ನಾನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿನ್ನ ಹೆಸರು ಹಿಡಿದು ಕರೆದಾತ ನಾನು, ನೀನು ನನ್ನ ಸಮ್ಮುಖದಲ್ಲಿ ಅಮೂಲ್ಯನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನೀನು ನನ್ನ ಸಮ್ಮುಖದಲ್ಲಿ ಅಮೂಲ್ಯನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿನಗೆ ಗೌರವವನ್ನು ಕೊಡ್ತೇನೆ ಅಂತ ದೇವರು ನಮಗೆ ಗೌರವವನ್ನು ಕೊಡ್ತಾರೆ. ದೇವರು ಹೇಳ್ತಾರೆ, ನೀನು ನನಗೆ ಅಮೂಲ್ಯನು. ಅದಕ್ಕಾಗಿ ನಮ್ಮೆಲ್ಲ ಈ ಚಿಂತೆ ಭಾರಗಳನ್ನು ಬಿಟ್ಟು, ನಮ್ಮ ಎಲ್ಲ ಏನು ಮನಸ್ಸಿಗೆ ವೇದನೆಗಳಿವೆ, ಹೃದಯದಲ್ಲಿ ಭಾರಗಳಿವೆ, ನಾಚಿಕೆ ಇದೆಯೋ, ನನ್ನದೆಂತ ನನ್ನತೆ ಅಂತಸ್ತಿಗೆ ಉಂಟು, ಅದನ್ನೆಲ್ಲ ಈ ಬದಿಗೆ ಇಟ್ಟು ಈ ವೇದಿಕೆ ಮೇಲೆ ಸಮರ್ಪಣೆ ಕೊಟ್ಟು ನೀವು ಇವತ್ತು ಪ್ರಾರ್ಥಿಸಿರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಸಾಧಾರಣ ಒಂದು 3 ತಿಂಗಳಿನಿಂದ ಈ ಧ್ಯಾನ ಕೇಂದ್ರಕ್ಕಾಗಿ ಈ ಧ್ಯಾನ ಕೂಟಕ್ಕಾಗಿ ಕೆಲಸ ಮಾಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಮ್ದು ಒಂದೇ ಒಂದು ಉದ್ದೇಶ, ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಗುಣಮುಖ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇದು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಆಶೀರ್ವಾದ ತರಬೇಕು. ಈ ಧ್ಯಾನ ಕೂಟ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಆಶೀರ್ವಾದ ತರಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಯಾರನ್ನು ನೀವು ಫಾಲೋ ಮಾಡಲಿಕ್ಕೆ ಬರಲಿಲ್ಲ, ಇಲ್ಲಿ ನೀವು ಬಂದದ್ದು ಯೇಸುವನ್ನು ಫಾಲೋ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವವರು ಯಾರು ಮನುಷ್ಯರಲ್ಲ, ಖುದ್ದು ದೇವರು ಹಾಜರಿಟ್ಟು ಮಾಡುವಂಥ ಅದ್ಭುತ ಕಾರ್ಯಗಳು ನೀವು ನಿನ್ನೆ ನೋಡಿದ್ದೀರಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಿಮ್ಮ ನಾಚಿಕೆಗಳನ್ನು ಬಿಟ್ಟು ದೇವರಿಗೆ ಸ್ತುತಿ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಯಾವುದು ಅಂತಸ್ತು ಹೇಗೆ ಇದೆ ನೋಡಿ, ಅದರಲ್ಲಿ ಅಹಂಕಾರ ಇದೆಯಾ, ಗರ್ವ ಇದೆಯಾ, ಮೆರೆತ ಇದೆಯಾ, ಅದೆಲ್ಲವನ್ನು ತೊಲಗಿಸಿ ಪ್ರಿಯರೇ, ದೇವರು ನಮ್ಮನ್ನು ಮುಟ್ಟುವಂಥ ಸಮಯ ಇವತ್ತು. ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಸಮಯ. ಪ್ರತಿಯೊಂದು ಕ್ಷಣದಲ್ಲೂ ದೇವರು ನಮ್ಮನ್ನು ನಡೆಸುವಂಥ ಸಮಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಕರಗಳನ್ನು ಮೇಲಕ್ಕೆತ್ತೋಣ, ಕಣ್ಣುಗಳನ್ನು ಒಂದುಗಳಿಗೆ ಮುಚ್ಚಿಕೊಳ್ಳೋಣ, ಗಟ್ಟಿಯಾಗಿ ಹಾಲೆಲೂಯಾ ಅಂತ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರೆ ಕಲವರೆದಗ ಶಂದರ ಬರೆ ಕರಬಲರೆ ಕಲ ಜೀಸಸ್ 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 ದ ಮೈಟಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರೇ, ಎಲ್ಲರ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ, ಸೈತಾನನ ಶಕ್ತಿಗಳು ಬಡಿದೆಬ್ಬಿಸಿರಿ ಸ್ವಾಮಿ. ಮಾಟ ಮಂತ್ರಗಳ ಶಕ್ತಿಗಳು, ಪಿಶಾಚಿಗಳ ಶಕ್ತಿಗಳು ಎಲ್ಲವನ್ನು ಈ ಕ್ಷಣದಲ್ಲಿ ನಾವು ಬಂಧಿಸ್ತಾ ಇದ್ದೇವೆ. ಎಲ್ಲವೂ ಉಚ್ಚರಿಸಲ್ಪಡಲಿ. ಸ್ಥಳದಿಂದ ಆಶೀರ್ವಾದವು ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಅಪ್ಪ ತಂದೆಯೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸಪ್ಪ ನಿನ್ನ ನಾಮದಲ್ಲಿ
ಅದ್ಭುತವೂ ಇಂದು ನಡೆಯುತ್ತೆ. ಆಮೆನ್ ಆಮೆನ್. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ. ಪಾಪಗಳು ಹಾರಿ ಹೋಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ಚಪ್ಪಳೆ ದೊಡ್ಡದ ಕಾಲೇಜ್ ಹಾಕುತ್ತಾ ಎಲ್ಲರೂ ತನ್ನ ರೀತಿಯಲ್ಲಿ ಒಂದು ಕಾಲೇಜ್ ಹಾಕಿ ಎಲ್ಲರೂ ಸಂತೋಷವಾಗಿ ಎಲ್ಲರೂ ಸಂತೋಷದಿಂದ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. 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 ದೆವ್ವಗಳೋಡುತ್ತೆ, ನೋವು ನೀಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ. ಪಾಪಗಳು ಹಾರಿ ಹೋಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿಮ್ಮ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಎಲ್ಲರೂ ಕಾಲೇಜ್ ಹಾಕುತ್ತಾ ಕೆಲವರು ಇನ್ನೂ ಕಾಲು ಹಲಗಡಿಸುತ್ತಿಲ್ಲ, ನಿಂತಲೇ ನಿಂತಿದ್ದಾರೆ. ಅದ್ಭುತ ಕಾರ್ಯಗಳು ನಡೆಯಬೇಕು, ಸೂಚಕ ಕಾರ್ಯಗಳು ನಡೆಯಬೇಕು. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕುಣಿಯುತ್ತಾ ನಲಿಯುತ್ತಾ ದೇವರನ್ನು ಆರಾಧಿಸೋಣ, ದೇವರನ್ನು ಸ್ತುತಿಸೋಣ ಪ್ರಿಯರೇ. ದುಃಖ ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖ ವೇದನೆಯು ರೋಗವು ಬಡತನವು ಬಂದರೆ ನನ್ನೇಸು ಗುಣಪಡಿಸುವ. ದುಃಖ ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖ ವೇದನೆಯು ರೋಗವು ಬಡತನವು ಬಂದರೆ ನನ್ನೇಸು ಗುಣಪಡಿಸುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು. ದೇವರ ಮಹಿಮೆಯು ಕಾಣುವೆವು, ದೇವರ ಮಹಿಮೆಯು ಕಾಣುವೆವು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿಮ್ಮ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಮಾಟ ಮಂತ್ರಗಳು
ದುಷ್ಟ ಶಕ್ತಿಗಳು ಬಂದರು ನನ್ನೇಸು ಮುರಿದು ಹಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಬಂದರು ನನ್ನೇಸು ಮುರಿದು ಹಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಬಂದರು ನನ್ನೇಸು ಮುರಿದು ಹಾಕುವ. ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಬಂದರು ನನ್ನೇಸು ಮುರಿದು ಹಾಕುವ. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ, ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವು ನಾವು ಕದಲಿಸೋಣ, ಲೋಕವ ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. 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 ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. ಎಲ್ಲರೂ ಸಂತೋಷದಿಂದ ಹಾಡೋಣ. ಎಲ್ಲ ಬಂಧನಗಳು ಮುರಿಯುತ್ತಾ ಇವೆ, ಎಲ್ಲ ಸೈತಾನನ ಕಟ್ಟುಗಳು ಬಿಚ್ಚುತ್ತಾ ಇವೆ. ಕ್ಷಣದಲ್ಲಿ ಬಿಡುಗಡೆಯನ್ನು ದೇವರು ನೀಡುತ್ತಾ ಇದ್ದಾರೆ. ಎಲ್ಲ ರೋಗಗಳಿಂದ, ಕಷ್ಟ ಕಾರ್ಪಣ್ಯಗಳಿಂದ ಇವತ್ತು ನಮಗೆ ಬಿಡುಗಡೆಯನ್ನು ನೀಡುವಂತ ಸಮಯ. ದೇವರು ನಮ್ಮಲ್ಲಿ ನೆಲೆಸಿದ್ದಾರೆ, ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾ ಇದ್ದಾರೆ. ಆ ಪವಿತ್ರಾತ್ಮರ ಶಕ್ತಿ, ದೇವರ ಕರುಣೆ, ದೇವರ ಕೃಪೆ ನಮ್ಮ ಮೇಲೆ ಇಳಿದು ಬರುವಂತ ಸಮಯ. ಎಲ್ಲರೂ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಲೇ ನನ್ನೇಸು ಮುರಿದು ಹಾಕುವ. 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 ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ, ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ, ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ, ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು, ಅಶುದ್ಧ ಆತ್ಮವು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. 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 ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ. 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 ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ,
ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು 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 ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಆರಾಧನೆ ನನ್ನ ಯೇಸುವಿಗೆ, 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 ಆರಾಧನೆ ನನ್ನ ಯೇಸುವಿಗೆ. ದೇವಾದಿ ದೇವ ನಿಮಗೆ ಆರಾಧನೆ, ರಾಜಾದಿ ರಾಜ ನಿಮಗೆ ಆರಾಧನೆ, ದೇವಾದಿ ದೇವ ನಿಮಗೆ ಆರಾಧನೆ, ರಾಜಾದಿ ರಾಜ ನಿನಗೆ ಆರಾಧನೆ, ದೇವಾದಿ ದೇವ ನಿನಗೆ ಆರಾಧನೆ, ರಾಜಾದಿ ರಾಜ ನಿಮಗೆ ಆರಾಧನೆ, ದೇವಾದಿ ದೇವ ನಿಮಗೆ ಆರಾಧನೆ, ರಾಜಾದಿ ರಾಜ ನಿಮಗೆ ಆರಾಧನೆ, ದೇವಾದಿ ದೇವ ನಿಮಗೆ ಆರಾಧನೆ, ರಾಜಾದಿ ರಾಜ ನಿಮಗೆ ಆರಾಧನೆ, ದೇವಾದಿ ದೇವ ನಿಮಗೆ ಆರಾಧನೆ, ರಾಜಾದಿ ರಾಜ ನಿಮಗೆ ಆರಾಧನೆ. ಆರಾಧನೆ, 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 ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ. ಯೇಸು ಅದ್ಭುತ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಯೆಶಾಯನ ಗ್ರಂಥದಲ್ಲಿ ನೀವು ಓದಿದರೆ, ಇಲ್ಲದ್ರೆ ಯೆರೆಮೀಯ ಗ್ರಂಥದಲ್ಲಿ ನಾವು ಓದೋಣ. 18ನೇ ಅಧ್ಯಾಯದಲ್ಲಿ ಯೆರೆಮೀಯನು, ದೇವರ ವಾಕ್ಯ ಹೇಳ್ತದೆ ಇಲ್ಲಿ 18ನೇ ಅಧ್ಯಾಯ, ದೇವರು ಅವನಿಗೆ ಒಂದು ದರ್ಶನವನ್ನು ನೀಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೆರೆಮೀಯನಿಗೆ ಒಂದು ದರ್ಶನವನ್ನು ನೀಡ್ತಾರೆ. ಹೇಳ್ತಾರೆ ಅವರು, ಸರ್ವೇಶ್ವರ ದೇವರು ಹೇಳ್ತಾರೆ, ಯೆರೆಮೀಯ ನೀನು ಒಂದು ಕುಂಬಾರನ ಮನೆಗೆ ಹೋಗು. ಎಲ್ಲಿ ಹೋಗು? ಎಲ್ಲಿಗೆ? ಕುಂಬಾರನ ಮನೆಗೆ ಹೋಗು. ಕುಂಬಾರ ಏನು ಮಾಡ್ತಾನೆ ನೋಡು, ಆಗ ನಾನು ನಿನಗೆ ಸಂದೇಶವನ್ನು ಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ಮಾತಾಡುವಾಗ ಮೊದಲು ಅವನಿಗೆ ಕೆಲಸವನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಅದ್ಭುತಗಳನ್ನು ಮಾಡುವಾಗ ಮೊದಲು ಅವನಿಗೆ ಕೆಲಸವನ್ನು ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಯೆರೆಮೀಯ ಹೋಗ್ತಾನೆ, ಅವನಿಗೆ ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ ಹೋಗ್ತಾನೆ ಕುಂಬಾರನ ಮನೆಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕುಂಬಾರನು ಅವನು ಚಕ್ರದಲ್ಲಿ ಕೂತ್ಕೊಂಡು ಆ ಮಣ್ಣಿನ ಮಡಕೆಗಳನ್ನು ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಆಗ ದೇವರು ಹೇಳ್ತಾರೆ ಯೆರೆಮೀಯನಿಗೆ, ನೋಡು ನೋಡು, ಆ ಕುಂಬಾರ ಏನು ಮಾಡ್ತಾನೆ, ಆ ಮಣ್ಣಿನ ಮಡಕೆ ಮಾಡುವಾಗ ಅವನ ಕೈಯಲ್ಲಿ ಹಾಳಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಮಣ್ಣನ್ನೇ ಪುನಃ ಮಿಕ್ಸ್ ಮಾಡಿ ಇನ್ನು ಹೊಸ ಒಂದು ಪಾತ್ರೆಯನ್ನು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆಗ ದೇವರು ಹೇಳ್ತಾರೆ, ನೋಡು ಅವನೇನು ಮಾಡ್ದ, ಆ ಒಂದು ಪಾತ್ರೆ ಹಾಳಾಯಿತು, ಆ ಹಾಳಾದ ಪಾತ್ರೆಯನ್ನು ಕೂಡ ಅದೇ ಮಣ್ಣನ್ನು ಪುನಃ ಒಂದು ಹೊಸ ಪಾತ್ರೆಯನ್ನಾಗಿ ಮಾಡಿದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಆಗ ಸರ್ವೇಶ್ವರ ದೇವರು ಯೆರೆಮೀಯನಿಗೆ ಹೇಳ್ತಾನೆ, ಇಸ್ರಾಯೇಲ್ ಪ್ರಜೆಗಳು ನನ್ನ ಕೈಯಲ್ಲಿ ಮಣ್ಣಿದ್ದಂಗೆ ಅವರಿಗೆ ನಾನು ಒಂದು ಹೊಸ ರೂಪವನ್ನು ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇದು ನನಗೆ ವಾಕ್ಯ 1995ರಲ್ಲಿ ಮೊದಲನೇ ಧ್ಯಾನಕೂಟಕ್ಕೆ ನಾನು ಹೋದಾಗ ಆ ಗಲ್ಫಲ್ಲಿ, ಕುವೈಟಲ್ಲಿ ಇರುವಾಗ ನನಗೆ ಸಿಕ್ಕಿದಂಥ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಗ ಆ ಗುರುಗಳು ಹೇಳ್ತಾರೆ, ನಿಮಗೆ ಯಾರಿಗೆಲ್ಲ ಬೇಕೋ ಒಂದು ಒಳ್ಳೆ, ಈಗ ನೀವು ಕೆಲವು ಪಾತ್ರೆಗಳು ಏನು
ಸರಿಯಾಗಿ ಉಪಯೋಗ ಆಗುವುದಿಲ್ಲ. ಕೆಲವು ಪಾತ್ರೆಗಳು ಏನು ವಾಶ್ರೂಮಲ್ಲಿ ಉಪಯೋಗ ಆಗ್ತದೆ, ಕೆಲವು ಪಾತ್ರೆಗಳು ಅಡಿಗೆಗೆ ಉಪಯೋಗ ಆಗ್ತವೆ, ಕೆಲವು ಪಾತ್ರೆಗಳು ನೀರನ್ನು ಹೊಯ್ಲಿಕ್ಕೆ ಉಪಯೋಗ ಆಗ್ತಾರೆ. ಒಂದು ಬೇರೆ 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 ಪಾತ್ರೆಗಳು ಬೇರೆ ಬೇರೆ ಉಪಯೋಗಕ್ಕೆ ಬೀಳ್ತವೆ. ಪ್ರೈಸ್ ದಿ ಲಾರ್ಡ್. ಕೆಲವು ಪಾತ್ರೆಗಳು ಒಡೆದು ಹೋಗಿದೆ, ಅದು ಏನು ಪ್ರಯೋಜನಕ್ಕಿಲ್ಲ. ಪ್ರೈಸ್ ದಿ ಲಾರ್ಡ್. ಮಣ್ಣಿನ ಮಡಿಕೆ ಒಡೆದ್ರೆ ಏನಾಗಲಿ ಆಗುತ್ತೆ? ಅದು ಇಲ್ಲ, ಚೂರು ಚೂರು ಆಗುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ದಿವಸ ನಾನು ಪ್ರಾರ್ಥಿಸಿದೆ, ನಾನು ದೇವರೇ, ನಾನು ಇಷ್ಟವರೆಗೆ ಯಾರಿಗೂ ಉಪಯೋಗಕ್ಕೆ ಬೀಳದಂಥ ಮನುಷ್ಯ, ನಾನು ಇಷ್ಟವರೆಗೆ ನನ್ನ ಕುಟುಂಬಕ್ಕೆ ಉಪಯೋಗ ಬೀಳಿಲ್ಲ, ಸಮಾಜಕ್ಕೆ ಉಪಯೋಗಕ್ಕೆ ಬೀಳಿಲ್ಲ, ನನ್ನ ಮನೆಯಲ್ಲಿ ಉಪಯೋಗಕ್ಕೆ ಬೀಳಿದಂಥ ಈ ಪಾತ್ರೆಯನ್ನು ಇವತ್ತೊಂದು ಹೊಸ ಪಾತ್ರೆಯನ್ನು ಮಾಡಪ್ಪ ಅಂತ ಪ್ರಾರ್ಥಿಸಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ದಿವಸ ದೇವರು ನನ್ನನ್ನು ಮುಟ್ಟಿ ಒಂದು ಹೊಸ ಪಾತ್ರೆಯನ್ನಾಗಿ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಒಂದು ಅದ್ಭುತ ಕಾರ್ಯಗಳು ನನ್ನ ಜೀವನದಲ್ಲಿ ನಡೆದವು 1995 ಆಗಸ್ಟ್ 14ನೇ ತಾರೀಕಿನಂದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೊಂದು ಅದ್ಭುತ ನನ್ನ ಜೀವನದಲ್ಲಿ ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಇವತ್ತು ನಡೆಯುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನೆ ನೋಡಿದ್ರಿ, ದೆವ್ವಗಳು ಓಡಿ ಹೋದು, ನಿಮ್ಮ ಕಣ್ಣಲ್ಲಿ ನೋಡಿದಿರಿ. ಎಂತೆಂಥ ನಡೆಯದೆ ಇರುವಂಥ ಮನುಷ್ಯರನ್ನು ದೇವರು ಎತ್ತಿ ನಡೆಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವರಿಗೆ ದೇವರು ಸಂದೇಶ ಕೊಟ್ಟರು, ನಿನ್ನನ್ನು ಮಣ್ಣಿನ ಪಾತ್ರೆಯನ್ನಾಗಿ ಮಾಡಿದ್ದಾರೆ ಅಂತ, ಉಪಯೋಗಕ್ಕೆ ಬೀಳುವಂಥ ಮಣ್ಣಿನ ಪಾತ್ರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಹುಟ್ಟಿ ಸಾಯುವ ಮೊದಲು ನಮ್ಮ ನಾಮವನ್ನು ಏನಾದರೂ ಇಲ್ಲಿ ಬಿಟ್ಟು ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗೆ ನಮ್ಮನ್ನು ದೇವರು ಉಪಯೋಗಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗೇನಾದರೂ ಮನಸ್ಸಿದೆ ಹೀಗೆ ಉಪಯೋಗ ಆಗಲಿಕ್ಕೆ? ಹಲೋ. ಕೆಲವರು ಮಾತ್ರ ಹೌದು ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಕೆಲವರು ಹೇಳ್ತಾರೆ, ಸಾಯ್ಲೆಪ್ಪ, ಏನು ನಾವು ಇವತ್ತೊಂದು ದಿವಸ ಬಂದಿದ್ದೀವಿ, ಬಂದು ಹೋಗ್ತೀವಿ ಅಂತ. ನಿಮ್ಮ ಜೀವನ ಹಾಗೆಯೇ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರು ಅದ್ಭುತ ಮಾಡುವಾಗ ನಿಮ್ಮ ಎಜುಕೇಷನ್ ನೋಡೋಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು 10ನೇ ಕ್ಲಾಸ್ ಕೂಡ ಪಾಸ್ ಆಗಲಿಲ್ಲ, ನನ್ನನ್ನು ದೇವರು ಉಪಯೋಗಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ದೇವರು ಪ್ರೇಷಿತರನ್ನು ಆರಿಸುವಾಗ ಯಾರೊಬ್ಬರು ಎಜುಕೇಷನ್ ಇದ್ದವರನ್ನು ಆರಿಸಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತೆ ಸೇರಿದವರು ಸಂತ ಲೂಕನು, ಸಂತ ಪೌಲನು, ಇಬ್ಬರು ಎಜುಕೇಷನ್ ಇದ್ದವರು, ಆಮೇಲೆ ಸೇರಿದವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಆರಿಸಿಕೊಂಡವರಲ್ಲಿ ಸ್ವಲ್ಪ ಎಜುಕೇಷನ್ ಇದ್ದವರೆಂದರೆ ಮತ್ತಾಯ ಮಾತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇರೆ ಯಾರು ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತು ಎಲ್ಲರೂ ಮೀನು ಹಿಡಿಯುವಂಥವ್ರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶಾಲೆಯ ಮೆಟ್ಟಲು ಏರದವರು ಅವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಸಂತ ತೋಮನು ಕೂಡ ಈ ಶಾಲೆಯ ಮೆಟ್ಟಲು ಏರದವನು ಇಷ್ಟು ದೂರ ಪ್ರಯಾಣ ಮಾಡಿ ಭಾರತ ದೇಶಕ್ಕೆ ಬಂದು, ಕೇರಳದಲ್ಲಿ ಬಂದು ಶುಭವಾರ್ತೆ ಸಾರಿದವ ಅಂತ ಪ್ರೇಷಿತರು ಅವನು ಒಬ್ಬನು. ಖಂಡಿತವಾಗಿ ಒಂದು ಗಟ್ಟಿ ಚಪ್ಪಾಳೆ ಪ್ರಿಯ ಸಹೋದರ ಸಹೋದರರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಪ್ರತಿಯೊಬ್ಬರನ್ನು ಕೂಡ ನಮ್ಮ ವಾಲಂಟಿಯರ್ಸ್ಗಳ ಹತ್ರ ಕೇಳಿ, ಅವರು ಸಾಧಾರಣ ಒಂದು 8 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಜೀವನ ಹೇಗೆ ಪರಿವರ್ತನೆ ಆಗಿದೆ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರನ್ನು ದೇವರು ಹೇಗೆ ಉಪಯೋಗಿಸ್ತಾರೆ, ಹೇಗೆ ಪ್ರಾರ್ಥಿಸ್ತಾರೆ ಅವರು. ಪ್ರೈಸ್ ದಿ ಲಾರ್ಡ್. ಹೇಗೆ ಯಾವುದೊಂದು ನಾಚಿಕೆ ಇಲ್ಲದೆ ಹೇಗೆ ಕುಣಿತಾರೆ, ನಲಿತಾರೆ ಅವರು. ಅದಕ್ಕಾಗಿ ನಿಮ್ಮನ್ನು ಕೂಡ ಇವತ್ತು ದೇವರು ಮುಟ್ಟುತ್ತಾರೆ. ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥಿಸಿ, ನಿಮಗೆ ಬೇಕಾದರೆ ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ, ನಾನು ಇವತ್ತು ಈ ಜೇಡು ಮಣ್ಣಾಗಿದ್ದೇನೆ. ಅಪ್ಪ ತಂದೆಯೇ, ನನ್ನನ್ನು ಒಂದು ಹೊಸ ಪಾತ್ರೆಯನ್ನಾಗಿ ಮಾಡು ಅಂತ ಪ್ರಾರ್ಥಿಸಿರಿ. ಒಂದು ಹೊಸ ಪಾತ್ರೆಯನ್ನಾಗಿ ನನ್ನನ್ನು ಮಾಡುವಪ್ಪ ತಂದೆ ಪ್ರಾರ್ಥಿಸಿರಿ. ಖಂಡಿತ ಇವತ್ತು ನಿಮ್ಮನ್ನು ಒಂದು ಒಳ್ಳೆಯ ಪಾತ್ರೆಯನ್ನಾಗಿ ಮಾಡುತ್ತಾರೆ. ದಯವಿಟ್ಟು ಪ್ರಾರ್ಥಿಸಿರಿ. ಯಾರಿಗೆ ಈ ವರದಾನಗಳು ಬೇಕು, ದೇವರ ಸೇವೆಗಾಗಿ, ಸಮಾಜದ ಸೇವೆಗಾಗಿ, ಖಾಲಿ ಆರಿಸುವುದು ದೇವರ ಸೇವೆ ಮಾಡಲು ಮಾತ್ರ ಅಲ್ಲ, ಸಮಾಜದಲ್ಲಿ ಕೂಡ ಸೇವೆ ಮಾಡಲು ನಿಮ್ಮನ್ನು ಆರಿಸ್ತಾರೆ. ಒಳ್ಳೆಯ ಕೆಲಸಗಳನ್ನು ಮಾಡಲು ಆರಿಸ್ತಾರೆ. ನಿಮ್ಮ ವಿಶ್ವಾಸ ದೃಢವಾಗುತ್ತದೆ. ಯೇಸು ನಿಮ್ಮನ್ನು ಒಂದು ಹೊಸ ರೂಪವನ್ನಾಗಿ ಮಾಡುತ್ತಾರೆ ಇವತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಾರ್ಥನೆ ಕರಗಳನ್ನು ಮೇಲಕ್ಕೆತ್ತೋಣ. ನೀವು ಮಾಡಿದಂಥ ಪ್ರಾರ್ಥನೆ ದೇವರಲ್ಲಿ ಈಡೇರಲಿ ಎಂದು ಪ್ರಾರ್ಥಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ನಾವು ಹಾಡೋಣ. ಚೆನ್ನಾಗಿ ಕುಣಿಯುತ್ತಾ ನಲಿಯುತ್ತಾ.
यीशु है कैसा कुंभार भैया, यीशु है कैसा कुंभार, ಎಲ್ಲರೂ ಆಕ್ಷನ್. यीशु है कैसा कुंभार भैया, यीशु है कैसा कुंभार, यीशु है कैसा कुंभार भैया, यीशु है कैसा कुंभार. ಪ್ರೈಸ್ ದಿ ಲಾರ್ಡ್. ಆಕ್ಷನ್ ಮಾಡುವಾಗ ಆಕ್ಷನ್ ಮಾಡಬೇಕು, ಚಪ್ಪಾಳೆ ತಟ್ಟುವಾಗ ಚಪ್ಪಾಳೆ ತಟ್ಟಬೇಕು. ಪ್ರೈಸ್ ದಿ ಲಾರ್ಡ್. Praise the Lord. ಹಲ್ಲೆಲೂಯಾ. Hallelujah. ಎರಡೂ ಕರಗಳನ್ನು ಮೇಲೆ ಎತ್ತಿ ಹೀಗೆ, ಯೇಸುವೆ, ಯೇಸುವೆ, ಗಟ್ಟಿಯಾಗಿ ಹೇಳಿ, ಯೇಸುವೆ, ಯೇಸುವೆ ಕೈಸಾ ಕೈಸಾ ಕುಂಬಾರ ಬಯ್ಯ. ಕುಂಬಾರುವಯ್ಯ. ಎಲ್ಲ ಸೊಂಟಗಳು ಎಲ್ಲ ಮುರಿದು ಹೋಗಿವೆ ಅಂತ. ಪ್ರೈಸ್ ದಿ ಲಾರ್ಡ್. ಯೇಸು ಹೈ, ಯೇಸು ಹೈ ಕೈಸಾ ಕೈಸಾ ಕುಂಬಾರ ಬಯ್ಯ. ಕುಂಬಾರುವಯ್ಯ. ಚೆನ್ನಾಗಿ ಆಕ್ಷನ್ ಮಾಡಿ, ಯೇಸುವೆ, ಯೇಸುವೆ ಕೈಸಾ ಕೈಸಾ ಕುಂಬಾರ ಬಯ್ಯ. ಕುಂಬಾರುವಯ್ಯ. ಯೇಸು ಹೈ, ಯೇಸು ಹೈ ಕೈಸಾ ಕೈಸಾ ಕುಂಬಾರ್. ಕುಂಬಾರ್. ಕಾಲಾ ಬನಾಯ. ಕಾಲಾ ಬನಾಯ. ಎರಡು ಕರಗಳನ್ನು, ನನ್ನ ಮೈಕ್ ಇದೆ ಒಂದು ಕೈಯಲ್ಲಿ. ಹೀಗೆ ಕಪ್ಪು ಎಲ್ಲಿ ಉಂಟು ನಿಮ್ಮ ಕೈಗಳು? ಹಿಂದುಗಡೆ. ಓಕೆ. ಕಾಲಾ ಬನಾಯ, ಕಾಲಾ ಬನಾಯ, ಗೋರಾ ಬನಾಯ, ಗೋರಾ ಬನಾಯ, ಜೈಸಾ ಬನಾಯ, ಐಸಾ ಬನಾಯ, ಅಚ್ಚಾ ಬನಾಯ, ಅಚ್ಚಾ ಬನಾಯ, ಕಾಲಾ ಬನಾಯ, ಕಾಲಾ ಬನಾಯ, ಗೋರಾ ಬನಾಯ, ಗೋರಾ ಬನಾಯ, ಜೈಸಾ ಬನಾಯ, ಐಸಾ ಬನಾಯ, ಅಚ್ಚಾ ಬನಾಯ, ಅಚ್ಚಾ ಬನಾಯ, ಲಂಬಾ ಬನಾಯ, ಲಂಬಾ ಬನಾಯ, छोटा बनाया, छोटा बनाया, जैसा बनाया, ऐसा बनाया, अच्छा बनाया, अच्छा बनाया, ಲಂಬಾ ಬನಾಯ. ಲಂಬಾಯ ಬನಾಯ. ಲಂಬ ಅಂದ್ರೆ ನೀವು ಮೊಣಕಾಲ ಹೀಗೆ ಅಂದ್ರೆ ಬೆರಳಲ್ಲಿ ನಿಂತ್ಕೊಳ್ಬೇಕು ಹೀಗೆ. लंबा बनाया, लंबा बनाया, छोटा बनाया, छोटा बनाया, जैसा बनाया, जैसा बनाया, अच्छा बनाया, अच्छा बनाया, मोटा बनाया, पतला बनाया, जैसा बनाया, अच्छा बनाया, मोटा बनाया, मोटा बनाया, पतला बनाया, पतला बनाया, जैसा बनाया, जैसा बनाया, अच्छा बनाया, अच्छा बनाया, लड़का बनाया, अच्छा बनाया, लड़की बनाए. लड़की बनाया. ಇದು ಆಕ್ಷನ್ ಗಂಡಸರು ಚೆನ್ನಾಗಿ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಲಡ್ಕಾ ಬನಾಯ. ನೋಡಿ, ಇದು ಹೆಂಗಸರು ಚೆನ್ನಾಗಿ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಲಡ್ಕಾ ಬನಾಯ, ಲಡ್ಕಿ ಬನಾಯಿ, लड़की बनाया, ಜೈಸಾ ಬನಾಯ, जैसा बनाया, ಸೂಪರ್ ಬನಾಯ. सुपर बनाया. ಆಕ್ಷನ್ ಸಿಕ್ಕಿದಾ? ಓಕೆ. ನಾನು ಚಪ್ಪಾಳೆ ತಟ್ಟುವಾಗ ನಾನು ಹೇಳ್ತೇನೆ, ಆಗ ಮಾತ್ರ ಚಪ್ಪಾಳೆ ತಟ್ಟಿದ್ರೆ ಸಾಕಾಯ್ತು. ಪ್ರೈಸ್ ದಿ ಲಾರ್ಡ್. ಉಳಿದವರು ಎಲ್ಲರೂ ಆಕ್ಷನ್ ಮಾಡಿ, ನಿಮ್ಮ ಜೀವನ ಇವತ್ತು ಬದಲಾಗುವಂಥ ಸಮಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾಕೆ ಈ ದೇಹದಲ್ಲಿ ರೋಗಗಳು ಗುಣವಾಗುವಂತ ಮೊದಲು ನಮ್ಮ ಅಂತರಾತ್ಮ, ನಮ್ಮ ಮನಸ್ಸು, ನಮ್ಮ ಹೃದಯ ಪರಿವರ್ತನೆ ಹೊಂದಬೇಕು. ಅದು ದೊಡ್ಡ ಅದ್ಭುತ ದೇವರ ಮುಂದೆ. ಪ್ರೈಸ್ ದಿ ಲಾರ್ಡ್. ಮಾನಸಾಂತರ ಹೊಂದಬೇಕು, ಅದು ಅದ್ಭುತ ದೊಡ್ಡದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಲಾಜರನ್ನು ಸತ್ತದ್ದು ಎಬ್ಬಿಸಿದ್ರು, ಆಮೇಲೆ ಲಾಜರ್ ಸಾಯ್ಲಿಲ್ವಾ? ಹಲೋ. ಜಾಯಿರನ ಮಗಳಿಗೆ ಸತ್ತದ್ದು ಎಬ್ಬಿಸಿದ್ರು, ಮತ್ತೆ ಸಾಯ್ಲಿಲ್ವಾ? ಆ ವಿದ್ವಿಯ ಮಗನಿಗೆ ದೇವರು ಜೀವಂತ ಎಬ್ಬಿದ್ರು, ಮತ್ತೆ ಸಾಯ್ಲಿಲ್ವಾ? ಎಲ್ಲರೂ ಸತ್ತಿದ್ದಾರೆ. ಅದು ಎಲ್ಲ ಅದ್ಭುತಗಳು ದೇವರ ಮಹಿಮೆಗಾಗಿ ಮಾಡುವಂತದ್ದು. ಪ್ರೈಸ್ ದಿ ಲಾರ್ಡ್. ಮಾನಸಾಂತರ ಹೊಂದುವುದು, ಪರಿವರ್ತನೆ ಹೊಂದುವುದು, ಜೀವನ ಬದಲಾಗುವುದು, ಅದು ದೇವರ ಮಹತ್ವವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಇವತ್ತು ನಾವು ಪ್ರಾರ್ಥಿಸಬೇಕು. ಆಕ್ಷನ್ ಮಾಡ್ತೀರಾ? ಮಾಡ್ತೀರಾ? ಚೆನ್ನಾಗಿ ಮಾಡ್ತೀರಾ? ಮಾಡುವವರು ಹೇಳಿ ಎಸ್ ಅಂತ ಹೇಳಿ. ಓಕೆ ಓಕೆ, ಎಲ್ಲರೂ ಸರಿಯಾಗಿ. ಓಕೆ ಬ್ರದರ್, ರೆಡಿ? ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಈಗ ಸ್ವಲ್ಪ ಕೈಕಾಲು ಎಲ್ಲ ಅಲುಗಾಡುತ್ತಾ ಚೆನ್ನಾಗಿ ನೋಡಿ. ಕೆಲವರು ಇನ್ನೂ ಅಲುಗಾಡುವುದಿಲ್ಲ. ಎಲ್ಲರೂ ಸಂತೋಷದಿಂದ यीशु है कैसा कुंभार भैया, यीशु है कैसा कुंभार, मेरा यीशु है कैसा कुंभार भैया, यीशु है कैसा कुंभार, मेरा यीशु है कैसा कुंभार भैया, यीशु है कैसा कुंभार, मेरा यीशु है कैसा कुंभार भैया, यीशु है कैसा कुंभार, काला बनाया, काला बनाया, गोरा बनाया, काला बनाया, गोरा बनाया,
काला बनाया गोरा बनाया जैसा बनाया अच्छा बनाया जैसा बनाया अच्छा बनाया यीशु है कैसा कुंभार भैया यीशु है कैसा कुंभार यीशु है कैसा कुंभार भैया यीशु है कैसा कुंभार ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಸಂತೋಷದಿಂದ लंबा बनाया छोटा बनाया लंबा बनाया छोटा बनाया लंबा बनाया छोटा बनाया लंबा बनाया छोटा बनाया जैसा बनाया अच्छा बनाया जैसा बनाया अच्छा बनाया जैसा बनाया अच्छा बनाया जैसा बनाया अच्छा बनाया यीशु है कैसा कुंभार भैया यीशु है कैसा कुंभार मेरा यीशु है कैसा कुंभार भैया यीशु है कैसा कुंभार मेरा यीशु है कैसा कुंभार भैया यीशु है कैसा कुंभार मेरा यीशु है कैसा कुंभार भैया यीशु है कैसा कुंभार ಚಪ್ಪಾಳೆ ತಟ್ಟುತ್ತಾ मोटा बनाया पतला बनाया मोटा बनाया पतला बनाया मोटा बनाया पतला बनाया मोटा बनाया पतला बनाया जैसा बनाया बढ़िया बनाया जैसा बनाया बढ़िया बनाया जैसा बनाया बढ़िया बनाया जैसा बनाया बढ़िया बनाया यीशु है कैसा कुंभार भैया यीशु है कैसा कुंभार मेरा यीशु है कैसा कुंभार भैया यीशु है कैसा कुंभार ಚಪ್ಪಾಳೆ ತಟ್ಟುತ್ತಾ लड़का बनाया लड़की बनाया लड़का बनाया लड़की बनाया लड़का बनाया लड़की बनाया लड़का बनाया लड़की बनाया जैसा बनाया सुपर बनाया जैसा बनाया सुपर बनाया जैसा बनाया सुपर बनाया जैसा बनाया सुपर बनाया यीशु है कैसा कुंभार भैया यीशु है कैसा कुंभार मेरा यीशु है कैसा कुंभार भैया यीशु है कैसा कुंभार काला बनाया गोरा बनाया काला बनाया गोरा बनाया छोटा बनाया लंबा बनाया छोटा बनाया लंबा बनाया मोटा बनाया पतला बनाया मोटा बनाया पतला बनाया लड़का बनाया लड़की बनाया लड़का बनाया लड़की बनाया यीशु है कैसा कुंभार भैया यीशु है कैसा कुंभार मेरा यीशु है कैसा कुंभार भैया यीशु है कैसा कुंभार मेरा यीशु है कैसा कुंभार भैया यीशु है कैसा कुंभार मेरा
यीशु है कैसा कुंभार भैया, यीशु है कैसा कुंभार, मेरा यीशु है कैसा कुंभार भैया, यीशु है कैसा कुंभार, मेरा यीशु है कैसा कुंभार भैया, यीशु है कैसा कुंभार, मेरा यीशु है कैसा कुंभार भैया, यीशु है कैसा कुंभार. ಪ್ರೈಸ್ ದಿ ಲಾರ್ಡ್. ಒಂದು ಗಟ್ಟಿ ಚಪ್ಪಾಳೆ ಪ್ರಿಯರೇ ಯೇಸುವಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗೆಲ್ಲ ಮನೆಯಲ್ಲಿ ಅಡಿಗೆ ಮಾಡುವವರೆಲ್ಲ ನಿಂತುಕೊಂಡೇ ಅಡಿಗೆ ಮಾಡುವುದಲ್ಲ, ಹೌದಾ? ಪ್ಲಾಟ್ಫಾರ್ಮ್ ಎಲ್ಲ ಇರುತ್ತದೆ, ಹೌದಾ? ಅವರಿಗೆ ಅಭ್ಯಾಸ ಅದೇ, ಜಿಲೇಬಿ ಮಾಡಿ ನಿಂತುಕೊಂಡೇ ಹೀಗೆ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಂದು ಆ ಕುಂಬಾರನ್ನು ಯಾವತ್ತು ನೋಡಿಲ್ಲ, ಒಂದು ಯೂಟ್ಯೂಬಲ್ಲಿ ಎಲ್ಲಾದರೂ ನೋಡಿ ನಿಮ್ಮ ಮಕ್ಕಳಿಗೆ ತೋರಿಸಿ ಕುಂಬಾರ ಏನು ಮಾಡ್ತಾನಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಇಷ್ಟು ಕೂಡ ಬಗ್ಗುವುದಿಲ್ಲ, ಮೇಲೆ ನಿಂತುಕೊಂಡು ಜಿಲೇಬಿ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ದೇವರು ಖಂಡಿತವಾಗಿ ಅದ್ಭುತ ಕಾರ್ಯಗಳನ್ನು ಇವತ್ತು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎಲ್ಲರೂ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಪಟ 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 ಅಂತ ನೋಡಬೇಡಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಪ್ರಿಯರೇ. ನಿಮಗೆ ಅನುಭವ ಆಗಬೇಕು, ದೇವರ ಅನುಭವ ಆಗಬೇಕು. ಸಮರ್ಪಣೆ ಮಾಡಿ. ಇವತ್ತು ನಿಮ್ಮ ಜೀವನದಲ್ಲಿ ದೇವರು ಏನೆಲ್ಲ ಅದ್ಭುತ ಕಾರ್ಯಗಳು ಮಾಡಬೇಕಂತ ನೀವು ಯೋಚಿಸಿ, ಪ್ರಾರ್ಥಿಸಿ. ಏನೆಲ್ಲ ಅದ್ಭುತ ಸೂಚಕ ಕಾರ್ಯಗಳು ದೇವರು ನಿಮ್ಮ ಜೀವನದಲ್ಲಿ ಮಾಡಬೇಕು, ಸಮರ್ಪಣೆ ಮಾಡಿ. ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೋಗಗಳುಂಟು ಸಮರ್ಪಣೆ ಮಾಡಿ. ನಿಮ್ಮ ಕುಟುಂಬಗಳಲ್ಲಿ ಯಾವುದೆಲ್ಲ ದುರಾವಸ್ಥೆಗಳಿವೆ ಸಮರ್ಪಣೆ ಮಾಡಿ. ನಿಮ್ಮ ಮಕ್ಕಳು ಯಾವುದಾದ್ರೂ ಕೆಟ್ಟದರಲ್ಲಿ ಪಾಲ್ಗೊಂಡಿದ್ದರೆ, ಡ್ರಗ್ಸ್ನಲ್ಲಿ ಆಗ್ಬಹುದು, ಸೆಕ್ಸುವಲ್ ಡಿಸೈರ್ಸ್ ಆಗ್ಬಹುದು, ಮತ್ತೆ ಈ ಇಂಟರ್ನೆಟ್ನಲ್ಲಿ ಆಗ್ಬಹುದು, ಯಾವುದೋ ಸೈಟ್ಗಳಲ್ಲಿ ಹೋಗಿ ನಿಮ್ಮ ಮಕ್ಕಳು ಕೆಟ್ಟು ಬಿಟ್ಟಿದ್ರೆ ಅವರಿಗಾಗಿ ಪ್ರಾರ್ಥಿಸಿ, ಸಮರ್ಪಣೆ ಮಾಡಿ ನಿಮ್ಮ ಮಕ್ಕಳನ್ನು. ದೇವರ ಕೃಪೆ ವರದಾನಗಳು ನಿಮ್ಮ ಜೀವನದಲ್ಲಿ ಇವತ್ತು ನಡೆಯಬೇಕು ಪ್ರಿಯರೇ. ಇವತ್ತು ನಾವು ಬದಲಾಗದಿದ್ದರೆ ಮತ್ತೆ ಯಾವಾಗ ಬದಲಾಗುವುದು? ಇವತ್ತು ನಮ್ಮ ಜೀವನದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡದಿದ್ರೆ ಯಾವಾಗ ಮಾಡುವುದು? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಖಂಡಿತವಾಗಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ. ಇವತ್ತು ಸಮರ್ಪಣೆ ಮಾಡಿ. ನಿಮ್ಮ ವಿವಾಹ ಜೀವನವನ್ನು ಸಮರ್ಪಣೆ ಮಾಡಿ. ನಿಮ್ಮ ದಾಂಪತ್ಯ ಜೀವನವನ್ನು ಸಮರ್ಪಣೆ ಮಾಡಿ. ಯಾವುದಾದ್ರೂ ನಿಮ್ಮ ಹೆಂಡತಿಯರು ಸರಿಯಾಗಿ ಇಲ್ಲದಿದ್ರೆ, ನಿಮ್ಮ ಗಂಡಂದಿರು ಸರಿಯಾಗಿ ಇಲ್ಲದಿದ್ರೆ ಅವರನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸಿ. ಯಾವುದಾದ್ರೂ ನಿಮ್ಮ ಗಂಡಂದಿರು ಇವತ್ತು ರೋಗದಲ್ಲಿ ಇದ್ರೆ, ಆಸ್ಪತ್ರೆಯಲ್ಲಿದ್ದರೆ, ICU ಅಲ್ಲಿ ಇದ್ರೆ ಪ್ರಾರ್ಥಿಸಿ ಪ್ರಿಯ ಸಹೋದರ ಸಹೋದರಿ. ಇವತ್ತು ನಿಮ್ಮ ಹೆಂಡತಿಯರು ಯಾವುದಾದ್ರೂ ರೋಗದಲ್ಲಿದ್ದರೆ, ಯಾವುದಾದ್ರೂ ದುಷ್ಟ ಶಕ್ತಿಗಳ ಪ್ರಭಾವಗಳಲ್ಲಿದ್ದರೆ ಪ್ರಾರ್ಥಿಸಿ ಪ್ರಿಯರೇ. ಬಿಡುಗಡೆಯನ್ನು ಕೊಡು ಎಂದು ಪ್ರಾರ್ಥಿಸಿ, ಬಿಡುಗಡೆಯನ್ನು ಕೊಡು ಎಂದು ಪ್ರಾರ್ಥಿಸಿ. ದೇವರ ಶಕ್ತಿ, ದೇವರ ಕೃಪೆ ನಮ್ಮ ಮೇಲೆ ಇಳಿದು ಬರಬೇಕು. ಇವತ್ತು ಸಮರ್ಪಣೆ ಮಾಡಿ, ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ. ದೈವ ಶಕ್ತಿ ನಮ್ಮಲ್ಲಿ ಇಳಿದು ಬರುವಂತೆ ಸಮರ್ಪಣೆ ಮಾಡಿ. ದೇವರ ಕೃಪೆ ವರದಾನಗಳು ನಮ್ಮಲ್ಲಿ ಇಳಿದು ಬರುವಂತೆ ಸಮರ್ಪಣೆ ಮಾಡಿ ಪ್ರಿಯ ಸಹೋದರ ಸಹೋದರಿ. ಎಂದೆಂದಿಗೂ ನೀನೇ ಆಮೆನ್, ಆಮೆನ್, ಆಮೆನ್. ಸಿಂಹಾಸನ ಸೇನಾ, ಸಿಂಹಾಸನ ಸೇನಾ, ನನ್ನ ಹೃದಯದಿಂದ ಆರಾಧಿಸುವೆ. ಎಂದೆಂದಿಗೂ ನೀನೇ, ಎಂದೆಂದಿಗೂ ಸಿಂಹಾಸನ ಸೇನಾ, ಸಿಂಹಾಸನ ಸೇನಾ, ನನ್ನ ಹೃದಯದಿಂದ ಆರಾಧಿಸುವೆ. ಎರಡು ಕರಗಳನ್ನು ತೆರೆದಿಟ್ಟು ನಾವು ಪ್ರಾರ್ಥಿಸೋಣ. ಪವಿತ್ರಾತ್ಮರೇ, ನಮ್ಮ ಮಧ್ಯದಲ್ಲಿ ಇಳಿದು ಬಾ ಸ್ವಾಮಿ. ಇವತ್ತು ನಾವು ಈ ದೇವರ ವಾಕ್ಯವನ್ನು ಆಲಿಸುವಾಗ, ಇವತ್ತು ದೇವರ ವಾಕ್ಯದ ಪ್ರಕಾರ ನಡೆಯಲು ನಮಗೆ ಕೃಪೆ ತೋರಿರಿ.
ದೈವ ಶಕ್ತಿಯು ನಮ್ಮಲ್ಲಿ ಇಳಿಯಲಿ ಸ್ವಾಮಿ. ಯೇಸುವೆ ಕರುಣಿಸಿರಿ, ನಮ್ಮ ಮೇಲೆ ಕರುಣೆಯಾಗಿರಿ ಅಪ್ಪ ತಂದೆಯೇ. ನಮ್ಮಲ್ಲೆಲ್ಲರನ್ನು ಆಶೀರ್ವದಿಸಿರಿ ಕ್ಷಣದಲ್ಲಿ ಎಂದು ನಾವು ಪ್ರಾರ್ಥಿಸೋಣ. ಮೊಣಕಾಲೂರಿ ನಾನು ನಿಮ್ಮನ್ನೇ ಆರಾಧಿಸುವೆ, ನಾನಿನ್ನಾರಾಧಿಸುವೆ. ಕೈಗಳನ್ನೆತ್ತಿ ಕೈಗಳನ್ನೆತ್ತಿ ನಾನಿನ್ನನೆ ಸ್ತುತಿಸುವೆ. ಮೊಣಕಾಲೂರಿ ನಾನಿನ್ನರಾಧಿಸುವೆ, ಕೈಗಳನ್ನೆತ್ತಿ ನಾನಿಮ್ಮನೆ ಸ್ತುತಿಸುವೆ. ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ಹೃದಯದಿಂದ ಆರಾಧಿಸುವೆ. ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ಹೃದಯದಿಂದ ಆರಾಧಿಸುವೆ. ಎಲ್ಲರೂ ಈ ಕ್ಷಣದಲ್ಲಿ ದೇವರ ಕೃಪೆಗಾಗಿ ಪ್ರಾರ್ಥಿಸಿರಿ, ದೇವರ ಕರುಣೆಗಾಗಿ ಪ್ರಾರ್ಥಿಸಿರಿ. ಯಾಕಂದ್ರೆ ಅವರ ಇರುವಿಕೆಯನ್ನು, ಅವರ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು. ಇವತ್ತು ನಾವೆಲ್ಲರೂ ಇವತ್ತು ಗುಣಮುಖರಾಗಬೇಕು. ನಮ್ಮ ಕಷ್ಟಗಳು ನಮ್ಮಿಂದ ದೂರವಾಗಬೇಕು, ನಮ್ಮ ಸೋಲುಗಳು ನಮ್ಮಿಂದ ದೂರವಾಗಬೇಕು, ನಮ್ಮ ಸಾಲದ ಬಾಧೆಗಳು ನಮ್ಮಿಂದ ದೂರ ಆಗಬೇಕು, ನಮ್ಮ ಹೃದಯದ ಭಾರಗಳು, ಮನಸ್ಸಿನ ವೇದನೆಗಳು ದೂರ ಆಗಬೇಕು. ದೇವರ ಶಕ್ತಿ, ದೇವರ ಕರುಣೆ, ದೇವರ ಪ್ರೀತಿ ನಮ್ಮಲ್ಲಿ ಇಳಿದು ಬರುವಂತೆ ನಾವು ಪ್ರಾರ್ಥಿಸೋಣ. ನಿಮ್ಗಾಯಗಳ ದೃಷ್ಟಿಸಿ ನಾನು ನೋಡುವೆ, ದೃಷ್ಟಿಸಿ ನೋಡುವೆ. ನಿನ್ನ ಪ್ರೀತಿಯ ನಿನ್ನ ಪ್ರೀತಿಯ ನೆನೆಸಿನ ಸ್ತುತಿಸುವೆ. ನಿನ್ನ ಗಾಯಗಳ ದೃಷ್ಟಿಸಿ ನಾನು ನೋಡುವೆ. ನಿನ್ನ ಪ್ರೀತಿಯ ನೆನೆಸಿನ ಸ್ತುತಿಸುವೆ. ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ಹೃದಯದಿಂದ ಆರಾಧಿಸುವೆ. Forever you will be,
The Lamb upon the throne. I bow my knee. I bow my knee and worship you alone. ಎಷ್ಟೋ ಜನ ಚಿಂತೆಯಿಂದ ಬಳಲುತ್ತಾ ಇದ್ರುವಂಥವ್ರು ದೇವರು ಆ ಚಿಂತೆಯನ್ನು ನಿಮ್ಮಂದೆ ದೂರ ಮಾಡುವಂಥ ಸಮಯ, ಹೃದಯದ ಭಾರಗಳನ್ನು ನಿಮ್ಮನ್ನೇ ತೆಗೆಯುವಂಥ ಸಮಯ, ದೇವರ ಇರುವಿಕೆ, ದೇವರ ಪ್ರಸನ್ನತೆ ನೀವು ಅನುಭವಿಸುವಂಥ ಸಮಯ, ನಿಮ್ಮಲ್ಲಿ ಯೇಸು ಮಾತಾಡುವಂಥ ಸಮಯ, ನಿಮ್ಮನ್ನು ಯೇಸು ಮುಟ್ಟುವಂಥ ಸಮಯ, ಆ ಮುಟ್ಟುವ ಅನುಭವವನ್ನು ನಿಮಗೆ ನೀಡುವಂತಹ ಸಮಯ. ರಾಜಾದಿ ರಾಜ ನಿನಗೆ ಅಡ್ಡ ಬೀಳುವೆ, ನಿನಗಡ್ಡ ಬೀಳುವೆ, ಉನ್ನತದಲ್ಲೂ ಉನ್ನತದಲ್ಲೂ ನಾನಿನ್ನನೇ ಸ್ತುತಿಸುವೆ, ನಾನಿನ್ನನ್ನೇ ಸ್ತುತಿಸುವೆ. ರಾಜಾದಿ ರಾಜ ರಾಜಾದಿ ರಾಜ ನಿನಗಡ್ಡ ಬೀಳುವೆ, ಉನ್ನತದಲ್ಲೂ ನಾನಿನ್ನನೆ ಸ್ತುತಿಸುವೆ. ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ, ಹೃದಯದಿಂದ ಆರಾಧಿಸುವೆ. ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ, ಹೃದಯದಿಂದ ಆರಾಧಿಸುವೆ. Hallelujah, Hallelujah, we worship you Lord, Jesus. Hallelujah, Hallelujah, We lift up your name Lord. Hallelujah, 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 ನಮಗಾಗಿ ಪ್ರಾರ್ಥಿಸುತ್ತಿರುವ ಪಿತಾವೇ, ಸಂತ ಜೋಸೆಫರೇ, സകല വിശുദ്ധരെ, ಸಕಲ ಸಂತರುಗಳೇ, രക്തസാക്ഷികളെ, ರಕ್ತಸಾಕ್ಷಿಗಳೇ, നിങ്ങളുടെ വിശ്വാസത്തോട്, ನಿಮ್ಮ ವಿಶ್ವಾಸದೊಂದಿಗೆ, അതിന്റെ വീര്യത്തോട്, ಅದರ ವೀರ್ಯದೊಂದಿಗೆ ഞങ്ങളുടെ വിശ്വാസത്തെ ನಮ್ಮ ವಿಶ್ವಾಸವನ್ನು ചേർത്ത് വെക്കണമേ. ಸೇರಿಸಿಡಿರಿ. ഒത്തൊരുമിച്ച് വിശ്വസിച്ച് ಒಟ್ಟಿಗೆ ನಂಬಿಕೊಂಡು ഒരു മനസ്സോടെ ಒಂದೇ ಮನಸ್ಸಿನಿಂದ സ്തുതിച്ചു പ്രാർത്ഥിക്കുന്നു. ಸ್ತುತಿಸಿ ഹല്ലേലൂയ, ಪ್ರಾರ್ಥಿಸುತ್ತಿದ್ದೇವೆ. ഹല്ലേലൂയ, ಹಲ್ಲೆಲೂಯ, 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 കരങ്ങൾ ಹಲ್ಲೆಲೂಯ. ഉയർത്തി സ്തുതിക്കാം. ಎಲ್ಲರೂ ಕೈಗಳನ್ನು ಮೇಲಕ್ಕೆ ಎತ್ತಿ ಸ್ತುತಿಸಿರಿ. ഹല്ലേലൂയ, ഹല്ലേലൂയ, ಹಲ್ಲೆಲೂಯ, ಹಲ್ಲೆಲೂಯ, ಜೋರಾಗಿ ಸ್ತುತಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. യേശുവേ, ಯೇಸುವೇ, ಯೇಸುವೇ, ಆರಾಧನೆ ಜೋರಾಗಿ ಜೋರಾಗಿ ಬಾಯಿ ತೆರೆದು
ആരാധന ആരാധന പരിശുദ്ധ പരമമാ ദിവ്യകാരുണ്യമേ ഇന്നുമെന്നും അങ്ങേക്കാരാധന പരിശുദ്ധ പരമമാ ദിവ്യകാരുണ്യമേ ഇന്നുമെന്നും ആരാധന പരിശുദ്ധ പരമമാ ദിവ്യകാരുണ്യമേ ഇന്നുമെന്നും അങ്ങേക്കാരാധന പരിശുദ്ധ പരമമാ ദിവ്യകാരുണ്യമേ ഇന്നുമെന്നും അങ്ങേക്കാരാധന പരിശുദ്ധ പരമമാ ദിവ്യകാരുണ്യമേ ആരാധന പരിശുദ്ധ പരമമാ ദിവ്യകാരുണ്യമേ ഇന്നുമെന്നും അങ്ങേക്കാരാധന 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 കരമുയർത്തി കൈകളെ മേലേക്കെത്തി പരിശുദ്ധ പരമമാ ദിവ്യകാരുണ്യമേ ഇന്നുമെന്നും അങ്ങേക്കാരാധന ഇന്നുമെന്നും അങ്ങേക്കാരാധന ഇന്നുമെന്നും അങ്ങേക്കാരാധന പരിശുദ്ധ പരമാ ദിവ്യകാരുണ്യേശ്വരയ്ക്ക് യാവാകലും ആരാധനയും സ്തുതി സ്തോത്രം പരിശുദ്ധ പരമാ ദിവ്യകാരുണ്യേശ്വരയ്ക്ക് യാവാകലും ആരാധനയും സ്തുതി സ്തോത്രം മഹിമയുണ്ടാകട്ടെ പരിശുദ്ധ പരമാ ദിവ്യകാരുണ്യേശ്വരയ്ക്ക് യാവാകലും ആരാധനയും സ്തുതി സ്തോത്രം മഹിമയുണ്ടാകട്ടെ പരിശുദ്ധ പരമാ ദിവ്യകാരുണ്യേശ്വരയ്ക്ക് യാവാകലും ആരാധനയും സ്തുതി സ്തോത്രം പിതാവിനും മഹിമയുണ്ടാകട്ടെ പുത്രനും പരിശുദ്ധാത്മാവിനും സ്തുതി ആദിಯಲ್ಲಿ ಇದ್ದಹಾಗೆ ಈಗಲೇ ಯಾವಾಗಲೂ പിതാവിനും പുത്രനും പരിശുദ്ധാത്മാവിനും സ്തുതി ಆದಿಯಲ್ಲಿ ಇದ್ದ ಹಾಗೆ ಈಗಲೇ ಯಾವಾಗಲೂ പിതാവിനും പുത്രനും ಯುಗಾಂತರಕ್ಕೂ പരിശുദ്ധാത്മാവിനും സ്തുതി ಆದಿಯಲ್ಲಿ ಇದ್ದ ಹಾಗೆ ಈಗಲೇ ಯಾವಾಗಲೂ ಯುಗಾಂತರಕ್ಕುಂಟಾಗಲಿ സ്തുതിയായിരിക്കട്ടെ ಯೇಸುವಿಗೆ ಸ್ತುತಿಯಾಗಲಿ ಆಚೆ ನಿಂತಿರೋ ಮುಖ ನೋಡಿ സ്തുതിയായിരിക്കട്ടെ ಯೇಸುವಿಗೆ ಸ್ತುತಿಯಾಗಲಿ സ്വസ്ഥാനങ്ങളിരിക്കാം ಶಾಂತವಾಗಿ ನಿಮ್ಮ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ഹല്ലേലൂയ. ಹಾಲೆಲೂಯಾ. എത്ര പേർക്ക് ഇന്ന് ഇവിടെ ആയിരിക്കാൻ സന്തോഷമുണ്ട്? ಇಲ್ಲಿಗೆ ಬಂದಿರುವುದರಲ್ಲಿ ಎಷ್ಟು ಮಂದಿಗೆ ಸಂತೋಷ ಇದೆ? ഒരു ഹല്ലേലൂയ എന്ന് പറഞ്ഞേ. ಒಮ್ಮೆ ಹಾಲೆಲೂಯಾ. ഇന്ന് നമ്മൾ കാണാൻ പോകുന്ന ദൈവത്തിന്റെ അത്ഭുത പ്രവർത്തികളായിരുന്നു ഇവിടെ. ಇಂದು ನಾವು ಕಾಣಲಿಕ್ಕಾಗಿರುವುದು ದೇವರ ಅದ್ಭುತಕರವಾದ ಪ್ರವೃತ್ತಿಗಳನ್ನು. ദൈവം തന്നെ തന്നെ തെളിയിക്കാൻ പോവാണ് ഇവിടെ. ದೇವರು ಇಲ್ಲಿ ತನ್ನನ್ನೇ ಇಲ್ಲಿ ಪ್ರಕಟಪಡಿಸಲಿಕ್ಕಾಗಿದ್ದಾರೆ. ഒരു ദൈവരാജ്യം ഇറങ്ങി പ്രവർത്തിക്കുന്ന നിങ്ങൾ കണ്ണാൽ കാണുന്ന ദിവസങ്ങളാണ്. ದೇವರ ರಾಜ್ಯ ಇಳಿದು ಬಂದು ಪ್ರವರ್ತಿಸುವುದನ್ನು ನಿಮ್ಮ ಕಣ್ಣಾರೆ ಕಾಣುವಂತ ದಿನ. മംഗലാപുരത്ത് ദൈവം ഒരു പ്രവൃത്തി ആരംഭിച്ചു കഴിഞ്ഞു. ಮಂಗಳೂರಿನಲ್ಲಿ ದೇವರು ತನ್ನ ಪ್ರವೃತ್ತಿಯನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ. ഞങ്ങൾ കാണുന്ന ഇത്രയും ജനക്കൂട്ടമല്ല, ഈ പ്രദേശം മുഴുവൻ ഈ സഭയുടെ അവകാശമായി അവിടെ എല്ലാം നിറഞ്ഞു നിൽക്കുന്ന ഒരു ആൾക്കൂട്ടത്തെയാണ് ഞങ്ങൾ ഇവിടെ നിന്ന് കാണുന്നത്. ನಾವಿಲ್ಲಿಂದ ಕಾಣುತ್ತಿರುವುದು ನಿಮ್ಮ ಇಷ್ಟು ಮಂದಿ ಮಾತ್ರವಲ್ಲ, ಇಲ್ಲಿ ಎಲ್ಲ ತುಂಬಿ ತುಳುಕುವಂತ ಜನರ ಗುಂಪನ್ನಾಗಿದೆ. ഹല്ലേലൂയ. ಹಾಲೆಲೂಯಾ.
നമ്മൾ ഇന്നലെ തുടങ്ങി വെച്ചെടുത്തുനിന്ന് തന്നെ ഞങ്ങൾ ഇന്ന് ഒന്നുകൂടെ തുടങ്ങാൻ പോകും. ನಿನ್ನೆ ನಾವು ಪ್ರಾರಂಭಿಸಿದಲ್ಲಿಂದಲೇ ಪುನಃ ನಾವು ಪ್ರಾರಂಭಿಸುತ್ತಿದ್ದೇವೆ. ശിഷ്യന്മാർ ജെറുസലേമിൽ നിന്ന് എമ്മേസിലേക്ക് പോകുന്ന വഴി. ಶಿಷ್ಯಂದರು ಜೆರುಸಲೇಮಿನಿಂದ ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿರುವಂತ ಮಾರ್ಗ. കർത്താവ് ക്രൂശിൽ മരിച്ചു, ಯೇಸು ಶಿಲುಬೆಯಲ್ಲಿ ಮರಣಗೊಂಡರು, അടക്കി, ಸಮಾಧಿ ಮಾಡಲ್ಪಟ್ಟರು, ഉദ്ധിതനായി, ಪುನರುದ್ಧಾನಗೊಂಡರು. അപ്പോൾ അവർക്ക് മനസ്സിലായി, ಅವರಿಗೆ ಗೊತ್ತಾಯಿತು അവരുടെ നാഥൻ അവർക്ക് അവരുടെ നടുവിൽ നീങ്ങപ്പെട്ടു പോയെന്ന് അവർ ചിന്തിച്ചു. ತಮ್ಮ ಪ್ರಭುವನ್ನೇ ತಾವು ಕಳೆದುಕೊಂಡಿದ್ದೇವೆ. വിഷണരായ തിരിച്ചു പോവുക. ಅವರು ನಿರಾಶಿತರಾಗಿ ತೆರಳುತ್ತಿದ್ದಾರೆ. എൻ്റെ നിങ്ങളുടെയും ജീവിതത്തിൽ പലപ്പോഴും അങ്ങനെയൊക്കെയാ സംഭവിക്കുന്നത്. ನನ್ನ ಮತ್ತು ನಿನ್ನ ಜೀವನದಲ್ಲಿ ಸಂಭವಿಸುವುದು ಇದೇ ಆಗಿದೆ. നമ്മൾ പലപ്പോഴും പ്രാർത്ഥിക്കുന്നുണ്ട്, ಎಷ್ಟೋ ಬಾರಿ ನಾವು ಪ್ರಾರ್ಥಿಸುತ್ತೇವೆ, ഉത്തരം കിട്ടുന്നുണ്ട്, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತಾ ಇದೆ. എന്നാൽ പ്രാർത്ഥനയ്ക്ക് ഉത്തരം നീണ്ടു പോകുമ്പോൾ, ಆದರೆ ಪ್ರಾರ್ಥನೆಗೆ ಉತ್ತರ ಸಿಗಲು ತಡವಾಗುವಾಗ അതേ നാവ് കൊണ്ട് നമ്മൾ ചിലപ്പോൾ പെറുപെറുക്കും. ಅದೇ ನಾಲಿಗೆಯಿಂದ ನಾವು ಗೊಣಗುಟ್ಟುತ್ತೇವೆ. അങ്ങനെയുള്ള ശിഷ്യന്മാർ തന്നെ രണ്ടുപേരും അങ്ങോട്ടും ഇങ്ങോട്ടും പറഞ്ഞ് ഇങ്ങനെ പോകുന്ന കൂട്ടത്തിൽ ഒരാൾ അവരുടെ കൂടെ വന്നു, ഒരു വഴിപോക്കൻ. ಈ ರೀತಿ ಇಬ್ಬರು ಶಿಷ್ಯಂದರು ಪರಸ್ಪರ ಮಾತನಾಡ್ತಾ ಹೋಗ್ತಾ ಇರುವಾಗ ಒಬ್ಬ ದಾರಿ ಹೋಗ ಅವರ ಜೊತೆ ಸೇರಿದ. പക്ഷെ 16-ാം വാക്യം, ലൂക്കോസ് 24:16 വാക്യം പറയുന്നു, ಲೋಕ 24:16 വാക്യದಲ್ಲಿ ಹೀಗೆನ್ನುತ್ತಾ ಇದೆ, എന്നാൽ അവനെ തിരിച്ചറിയാൻ കഴിയാത്ത വിധം അവരുടെ കണ്ണുകൾ മൂടപ്പെട്ടിരുന്നു. ಆದರೆ ಅವನನ್ನು ಗುರುತಿಸಲಿಕ್ಕಾಗದ ಹಾಗೆ ಅವರ ಕಣ್ಣುಗಳು ಮುಚ್ಚಲ್ಪಟ್ಟವು. അവരുടെ കണ്ണുകൾ മൂടപ്പെട്ടത്. ಅವರ ಕಣ್ಣುಗಳು ಮುಚ್ಚಲ್ಪಟ್ಟವು. കണ്ണുകൾ മൂടപ്പെട്ടാൽ എങ്ങനെയാ നടക്കാൻ പറ്റുന്നത്? ಈ ಕಣ್ಣು ಮುಚ್ಚಲ್ಪಟ್ರೆ ಹೇಗೆ ನಡೆಯಲು ಸಾಧ್ಯ? അവരുടെ ആത്മീയ കണ്ണുകൾ അടഞ്ഞിരുന്നു. ಅವರ ಆತ್ಮೀಕ ಕಣ್ಣುಗಳು ಮುಚ್ಚಲ್ಪಟ್ಟವು. 3.5 വർഷക്കാലം അവരുടെ കൂടെ നടന്ന യേശു, 3.5 ವರ್ಷಗಳ ಕಾಲ ಅವರ ಜೊತೆಯಲ್ಲಿ ನಡೆದಂತ ಯೇಸು അത്ഭുതങ്ങൾ കണ്ട്, ಅದ್ಭುತಗಳನ್ನು ഇതെല്ലാം ಕಂಡು അനുഭവിച്ച്, ಇದೆಲ್ಲ ಅನುಭವಿಸಿದ അതേ യേശു തന്നെയാണ് ഉയർത്തെഴുന്നേറ്റ് അവരുടെ കൂടെ വന്നത്. ಅದೇ ಯೇಸು ಜೀವಕ್ಕೆ ಎದ್ದು ಬಂದು ಅವರ ಜೊತೆ ಸೇರಿದ್ದಾರೆ. പക്ഷെ അവർക്ക് തിരിച്ചറിയാൻ പറ്റിയില്ല, ಆದರೆ ಅವರಿಂದ ಗುರುತಿಸಲಿಕ್ಕೆ ಆಗಲಿಲ್ಲ. കാരണം അവരുടെ കണ്ണുകൾ മൂടപ്പെട്ടിരിക്കുന്നു. ಕಾರಣ ಅವರ ಕಣ್ಣುಗಳು ಮುಚ್ಚಲ್ಪಟ್ಟವು. പക്ഷെ 31-ാം വാക്യം പറയുന്നത്, 31ನೇ ವಾಕ್ಯದಲ್ಲಿ ಹೀಗೆನ್ನುತ್ತಾ ಇದೆ, അപ്പോൾ അവൻ അവരുടെ കണ്ണ് തുറക്കപ്പെട്ടു. ಆಗ ಅವರ ಕಣ್ಣುಗಳು അപ്പോൾ അവരുടെ ತೆರೆಯಲ್ಪಟ್ಟವು. കണ്ണ് തുറക്കപ്പെട്ടു. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. അവർ അവനെ തിരിച്ചറിഞ്ഞു. ಅವರು ಅವನನ್ನು ಗುರುತಿಸಿದರು. അപ്പൊ എന്തോ അതിന്റെ ഇടയ്ക്ക് സംഭവിച്ചത്? ಏನಾಗಿದೆ ಇದರ ಮಧ್ಯದಲ್ಲಿ ಸಂಭವಿಸಿದ್ದು? ഇവരുടെ വീട് കഴിഞ്ഞ് പോകാറായപ്പോഴത്തേക്ക് ಇವರ ಮನೆ ದಾಟಿ ಹೋಗುತ್ತಿರುವ ഈ ಸಮಯದಲ್ಲಿ ശിഷ്യന്മാർ ഞങ്ങളുടെ കൂടെ വീട്ടിലോട്ട് വരുവാൻ ക്ഷണിച്ചു. ಶಿಷ್ಯಂದರು ನಮ್ಮ ಜೊತೆಯಲ್ಲಿ ಇಂದು ಮನೆಗೆ ಬನ್ನಿ ಅಂತೇಳಿ ಕರೆದರು. കർത്താവ് അവരുടെ കൂടെ പോയി അത്താഴത്തിനിരുന്നു. ಯೇಸು ಅವರ ಜೊತೆಯಲ್ಲಿ ಹೋಗಿ ಊಟಕ್ಕಾಗಿ ಕುಳಿತರು. അപ്പം എടുത്ത് വാഴ്ത്തി നുറുക്കിയപ്പോൾ ರೊಟ್ಟಿ ತೆಗೆದು ಆಶೀರ್ವದಿಸಿ ಮುರಿದಾಗ മൂടപ്പെട്ട കണ്ണ് തുറന്നു. ಮುಚ್ಚಲ್ಪಟ್ಟ ಕಣ್ಣುಗಳು ತೆರೆಯಲ್ಪಟ್ಟವು. ഇത്രയും നാളും അവരുടെ കൂടെ നടന്ന യേശുവിനെ ಎಷ್ಟು ಕಾಲ ತಮ್ಮ ಜೊತೆಯಲ್ಲಿ ನಡೆದ ಯೇಸುವನ್ನು ദൈവം വേറൊരു വിധത്തിൽ അവർക്ക് വെളിപ്പെടുത്തി കൊടുക്കാൻ, ದೇವರು ಬೇರೊಂದು ರೂಪದಲ್ಲಿ ಅವರಿಗೆ ಪ್ರಕಟಪಡಿಸಿದರು. ഇന്ന് എന്റെയും നിങ്ങളുടെ ജീവിതത്തിൽ യേശു എങ്ങനെ വെളിപ്പെട്ട് വരുന്നത്? ಇಂದು ನನ್ನ ಮತ್ತು ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ ಹೇಗೆ ಪ್ರಕಟವಾಗುವುದು? അത് ദൈവത്തിന്റെ ശരീരവും ദൈവത്തിന്റെ രക്തവും, അതായത് യൂക്രിസ്റ്റ്, അത് നമ്മൾ ഭക്ഷിക്കുകയും പാനം ചെയ്യുകയും വഴി ഒരു ബന്ധത്തിൽ വരുമ്പോൾ നമ്മുടെ അടഞ്ഞു കിടന്ന ആത്മീയ കണ്ണ് തുറന്ന് കർത്താവിനെ കാണാൻ പറ്റും. ಯೇಸುವಿನ ಶರೀರ ಮತ್ತು ರಕ್ತವಾಗುವಂತದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಪರಮ ಪ್ರಸಾದದ ರೂಪದಲ್ಲಿ ನಾವು ಸ್ವೀಕರಿಸುವಾಗ ಮುಚ್ಚಲ್ಪಟ್ಟಿರುವಂತ ನಮ್ಮ ಆತ್ಮೀಕವಾದ ಕಣ್ಣುಗಳು ತೆರೆಯಲ್ಪಡುತ್ತದೆ. അവർക്കറിയാം അവരുടെ കൂടെ നടന്ന യേശു, അത്ഭുതങ്ങൾ ചെയ്ത യേശു, ಅವರಿಗೊತ್ತು ತಮ್ಮ ಜೊತೆಯಲ್ಲಿ ನಡೆದ ಅದ್ಭುತ ಮಾಡಿದಂತ ಯೇಸು ക്രൂശിക്കപ്പെട്ടു. ಶಿಲುಬೆಗೆ ಏರಿಸಲ್ಪಟ್ಟ. അപ്പൊ അവർക്കും പ്രശ്നങ്ങൾ വരും, ദുരിതങ്ങൾ വരും, ബുദ്ധിമുട്ടുകൾ വരും എന്ന് അവർക്ക് മനസ്സിലായി. ತಮಗೂ ಕಷ್ಟಗಳು ದುರಂತಗಳು ಬರುತ್ತದೆ ಅಂತ ಅವರಿಗೆ ಗೊತ್ತಾಯಿತು. ഇത്രയും നാൾ അവർക്ക് ഇത് 3.5 വർഷക്കാലം ഇതൊന്നുമില്ലായിരുന്നു. 3.5 ವರ್ಷಗಳ ಕಾಲ ಅವರಿಗೆ ಇದೇನೂ ಇರಲಿಲ್ಲ. അതുകൊണ്ട് അവർ ഓടിപ്പോയി. ಆದ್ದರಿಂದ ಅವರು ಓಡಿ ಹೋದರು. ആ പോയടത്ത് അവരുടെ കൂടെ ഈ നാഥൻ പോയി. ಹೋದ ಕಡೆಯಲ್ಲಿ ಅವರ ಜೊತೆಯಲ್ಲಿ ಆತನು ಹೋದ. വചനത്താൽ പ്രവാചകന്മാർ കൂടെ എല്ലാത്തിനും കൂടെ ദൈവം തന്നെ തുറന്നു കാണിച്ചു കൊടുത്തു. ವಾಕ್ಯದ ಮೂಲಕ ಪ್ರವಾದಿಗಳಿಂದ ಇರುವ ಗ್ರಂಥವನ್ನೇ ಅಂದ್ರೆ ತನ್ನನ್ನೇ ಅವರಿಗೆ ತೆರೆದು ತೋರಿಸಿದರು. എന്നിട്ട് അവസാനം അപ്പം നുറുക്കിയപ്പോൾ കണ്ണു തുറന്നു. ಕೊನೆಗೆ ರೊಟ್ಟಿ ಮುರಿದಾಗ ಕಣ್ಣು ತೆರೆದವು. ഇന്ന് ഞാനും നിങ്ങൾ ഈ യേശുവിനെ എങ്ങനെ കാണാൻ പോകുന്നത്? ಇಂದು ನಾನು ಮತ್ತು ನೀನು ಈ ಯೇಸುವನ್ನು ಹೇಗೆ ಕಾಣುವುದು? ഈ ദിവ്യ കാരുണ്യത്തിൽ കൂടാണ്. ಈ ರೊಟ್ಟಿ ರೂಪದಲ್ಲಿ ഒരു ആത്മീയമായ ഒരു ബന്ധത്തിലേക്ക് വരുമ്പോൾ, ಆತ್ಮೀಕವಾಗಿ ಒಂದು ಸಂಬಂಧಕ್ಕೆ ഒരു ಬರುವಾಗ, റിലേഷൻഷിപ്പിലേക്ക് വരുമ്പോൾ ಒಂದು ಸಂಬಂಧದೆಡೆಗೆ ಬರುವಾಗ അടഞ്ഞു കിടന്ന ആത്മീയ കണ്ണ് തുറക്കും. ಮುಚ್ಚಲ್ಪಟ್ಟ
ಮುಚ್ಚಲ್ಪಟ್ಟಿರುವ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡುತ್ತದೆ. അവിടെ പോൽ നിങ്ങൾ വേറെ അത്ഭുതത്തിന് ആരുടെ അടുത്തേ ഓടി നടക്കണ്ട. ಅಲ್ಲಿ ಅದ್ಭುತಕ್ಕಾಗಿ ಯಾರ ಬಳಿಯಲ್ಲಿ ಓಡಾಡಬೇಡಿ. കടബാധികൾ മുറിക്കാൻ ആരുടെ അടുത്തും പോകണ്ട. ಸಾಲ ನೀಗಿಸಲು ಯಾರ ಬಳಿಗೂ ಹೋಗಬೇಡಿ. നിങ്ങൾ അതേ സഭയിലേക്ക് പോകും. ಅದೇ ಸಭೆಯಲ್ಲಿಗೆ ನೀನು നിങ്ങളുടെ ദിവ്യകാരുണ്യത്തിലോട്ട് നോക്ക്. നിങ്ങൾ ಪರಮ ಪ್ರಸಾದವನ್ನು ನೋಡು. അനുഭവിക്കുക. ಅದನ್ನು ನೀನು ಭುಜಿಸು. രുചിച്ചറിയുമ്പോൾ ಅದರ ರುಚಿ ತಿಳಿಯು. നിങ്ങളുടെ ആത്മീയ കണ്ണ് തുറക്കും. ಆಗ ನಿನ್ನ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡುತ್ತದೆ. സാക്ഷാൽ ദൈവം തമ്പുരാൻ നിങ്ങളുടെ കൈ പിടിച്ചിരിക്കുന്നത് നിങ്ങൾക്ക് മനസ്സിലാകും. ನಿಜವಾಗಿ ದೇವರು ನಿನ್ನ ಕೈ ಹಿಡಿದಿರುವುದು ನನಗೆ ಗೊತ್ತಾಗ್ತದೆ. അപ്പോ അത് കഴിഞ്ഞപ്പോൾ അവർക്ക് മനസ്സിലായി. ಅದರ ನಂತರ ಅವರಿಗೆ ಗೊತ್ತಾಯಿತು. തിരിച്ച് അതേ സ്ഥലത്തേക്ക്, പീഡനം നടക്കുന്ന സ്ഥലത്തേക്ക് തിരിച്ചുപോയവർ ವಾಪಸ್ ಪಾಡು ಪೀಡೆ ದೊರಕುವ ಅದೇ ಜಾಗಕ್ಕೆ ಅವರು ಮರಳಿ ಹೋದರು. എന്റെ നിങ്ങളുടെ ആത്മീയ കണ്ണ് തുറക്കുമ്പോൾ, ನನ್ನ ಮತ್ತು ನಿನ್ನ ಆತ್ಮೀಕವಾದ ಕಣ್ಣು ತೆರೆಯಲ್ಪಡುವಾಗ, ഏത് പ്രതികൂല സാഹചര്യം വന്നാലും, ಯಾವ ಪ್ರತಿಕೂಲಕರವಾದ ಸನ್ನಿವೇಶ ಬಂದರು, ഏത് പെർസിക്യൂഷൻസ് വന്നാലും, ಯಾವ ಸಮಸ್ಯೆಗಳು ಬಂದರು, നിങ്ങൾ ആത്മീയ കണ്ണ് തുറന്നു കാണുമ്പോൾ ನಿನ್ನ ಆತ್ಮೀಕವಾದ ಕಣ್ಣು ತೆರೆದು ನೋಡಿದರೆ നിങ്ങൾക്ക് മനസ്സിലാവും, ഒരുവൻ എന്റെ കൈ പിടിച്ചിട്ടുണ്ട്. ನಿನಗೆ ಗೊತ್ತಾಗ್ತದೆ, ಒಬ್ಬನು ನನ್ನ ಕೈ ಹಿಡಿದಿದ್ದಾನೆ. നിന്നെ ഒരു നാളും കൈവിടത്തില്ല. ನಿನ್ನನೆಂದಿಗೂ ಕೈ ಬಿಡಲಾರ. നിന്നെ ഒരു നാളും ഉപേക്ഷിക്കത്തില്ല ನಿನ್ನನೆಂದಿಗೂ ಬಿಟ್ಟು ಬಿಡಲಾರ എന്നുള്ള പൂർണ്ണ ബോധ്യത്തിൽ വരുമ്പോൾ, ಈ ದೃಢವಾದ ನಂಬಿಕೆಯಡೆಗೆ ನೀನು ಬಂದಲ್ಲಿ, ഇടപെടാതെ നിങ്ങൾ ഇത് ഭക്ഷിക്കുകയും പാനം ചെയ്യുകയും ചെയ്യുമ്പോൾ, ಎಡೆಬಿಡದೆ ಇದನ್ನು ನೀನು ಭುಜಿಸುವಾಗ, ಪಾನ ಮಾಡುವಾಗ, ഓരോ ദിവസം അവന്റെ ജീവനാൽ നിങ്ങൾ നിറയും തോറും ಪ್ರತಿ ದಿನದಲ್ಲಿ ಆತನ ಜೀವದಿಂದ ನೀನು ತುಂಬುತ್ತಿರುವಂತೆ നിങ്ങൾ മഹത്വത്തിൽ നിന്ന് മഹത്വത്തിലേക്ക് പോകും. ನೀನು ಮಹಿಮೆಯಿಂದ ಮಹಿಮೆಯಲ್ಲಿಗೆ ಹೋಗುತ್ತಿ. അപ്പൊ ഇന്ന് ഞങ്ങൾ പറയാൻ ഉദ്ദേശിക്കുന്നത്, കഷ്ടങ്ങളുണ്ട്. ಇಂದು ನಾವು ಹೇಳಲು ಬಯಸುತ್ತಿರುವುದು ಕಷ್ಟಗಳಿದೆ. കഷ്ടങ്ങളിൽ കൂടാണ് മഹത്വം തെളിയിക്കപ്പെടുന്നത്. ಕಷ್ಟಗಳ ಮೂಲಕ ಮಹಿಮೆ ಪ್ರಕಟವಾಗುತ್ತದೆ. അപ്പൊ ഇന്ന് എല്ലാം നമ്മുടെ ഉള്ളിൽ മഹത്വത്തിന് പ്രത്യാശയ ക്രിസ്തു ഉണ്ട്. ಇಂದು ನಮ್ಮೆಲ್ಲರ ಮನಸ್ಸಲ್ಲಿ ಮಹಿಮೆಯ ಭರವಸೆಯಾಗಿರುವ ಯೇಸು ಇದ್ದಾರೆ. വചനം പറയുന്നത് യേശു ദൈവത്തിന്റെ മുഴുവൻ ദേഹരൂപമായി വസിക്കുന്ന ವಾಕ್ಯವು ಹೇಳುತ್ತಾ ಇದೆ, ಯೇಸು ಸ್ವಾಮಿಯಲ್ಲಿ ದೇವರ ಪೂರ್ಣ ರೂಪ ದೇಹವಾಗಿ ವಾಸಿಸುತ್ತಿದೆ. അവനിൽ നിങ്ങൾ പരിപൂർണരാണെന്ന് പറയുന്നു. ಆತನಲ್ಲಿ ನೀವೆಲ್ಲರೂ ಪರಿಪೂರ್ಣರು. പക്ഷെ ആ പരിപൂർണത വെളിപ്പെടണമെങ്കിൽ ಆ ಪರಿಪೂರ್ಣತೆ ಪ್ರಕಟವಾಗಬೇಕಿದ್ದರೆ സഹനത്തിൽ കൂടെ പോകണം. ಸಂಕಷ್ಟಗಳ ಮೂಲಕ ಹೋಗಬೇಕು. ഇതിൽ അതിജീവിക്കാൻ നിങ്ങളുടെ ശക്തിയിൽ ആശ്രയിച്ചാലൊക്കെ ಅದನ್ನು ಎದುರಿಸಲು ನಿನ್ನ ಶಕ್ತಿಯಲ್ಲಿ ಆಶ್ರಯವಿಟ್ಟು ಪ್ರಯೋಜನವಿಲ್ಲ. അവന്റെ ശക്തിയാൽ നിങ്ങളെ ജയോത്സവമായി കൊണ്ടുപോകുന്ന ദിവസങ്ങളായത്. ಆತನ ಶಕ್ತಿಯಿಂದ ನಿನ್ನನ್ನು ಜಯದೆಡೆಗೆ ಕೊಂಡೊಯ್ಯುವ ದಿನಗಳಾಗಿದೆ ಇಂದು. അപ്പൊ ജീവിതത്തിൽ കഷ്ടമുണ്ട്, ಜೀವನದಲ್ಲಿ ಕಷ್ಟಗಳಿದೆ, പ്രതികൂല സാഹചര്യമുണ്ട്. ಪ್ರತಿಕೂಲಕರವಾದ ಸನ್ನಿವೇಶವಿದೆ. പക്ഷെ യേശു അവരെ പഠിപ്പിച്ചു, നിങ്ങളുടെ ഹൃദയങ്ങൾ കലങ്ങണ്ട. ಯೇಸು ಸ್ವಾಮಿ ಅವರಿಗೆ ಕಲಿಸಿರುವುದು, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, നിങ്ങൾ എന്നിൽ വിശ്വസിക്കുക. ನೀವು ನನ್ನಲ್ಲಿ ವಿಶ್ವಾಸವಿಡಿ. വിശ്വസിക്കുമ്പോൾ ವಿಶ್ವಾಸವಿಟ್ಟರೆ വിശ്വാസത്തിന് ഒരു പ്രവൃത്തിയുണ്ട്. ವಿಶ್ವಾಸಕ್ಕೊಂದು ಪ್ರವೃತ್ತಿ ಇದೆ. ആ പ്രവൃത്തി എന്താണ്? ಆ ಪ್ರವೃತ್ತಿ നമ്മൾ ಏನಾಗಿದೆ? പരിശുദ്ധാത്മാവെന്ന കാര്യസ്ഥനുമായിട്ട് ഒരു വ്യക്തിപരമായ ബന്ധത്തിലേക്ക് ಆ വരും. ಪವಿತ್ರಾತ್ಮರೊಂದಿಗೆ ವೈಯಕ್ತಿಕವಾದ ಒಂದು ಸಂಬಂಧದೆಡೆಗೆ ಬರುತ್ತೇವೆ. ദൈവത്തിന്റെ വചനം പറയുന്നത് യേശുവിന് മാറ്റമില്ലാത്തവൻ. ದೇವರ ವಾಕ್ಯ ಹೇಳುತ್ತಾ ಇದೆ, ಯೇಸುವಿಗೆ ಬದಲಾವಣೆ ಇಲ್ಲ. അവൻ ഇന്നലെയും ഇന്നും എന്നേക്കും അനന്യൻ. ಅವನು ನಿನ್ನೆಯೂ ಇಂದು ಎಂದೆಂದು ಒಬ್ಬನೇ. അപ്പൊ ദൈവത്തിന് മാറ്റമില്ല. ದೇವರಿಗೆ ಬದಲಾವಣೆ ಇಲ್ಲ. പക്ഷെ അവന്റെ അടുക്കൽ വരുന്നവൻ മാറണം. ಆತನ ಬಳಿಗೆ ಬರುವವನು ಬದಲಾಗಬೇಕು. അവന്റെ ഹൃദയ കണ്ണ് പ്രകാശിക്കണം. ಅವನ ಹೃದಯವು ಬೆಳಗಬೇಕು. അവന്റെ അടഞ്ഞ കണ്ണ് തുറക്കണം. ಅವನ ಮುಚ್ಚಲ್ಪಟ್ಟ ಕಣ್ಣುಗಳು ತೆರೆಯಬೇಕು. ആ തുറക്കുന്ന ദിവസങ്ങളിലാണ് ഇനിയുള്ള നിങ്ങളുടെ ജീവിതത്തിൽ നടക്കാൻ ಆ പോകുന്നത്. ತೆರೆಯುವಂತ ದಿನಗಳಾಗಿದೆ ಇನ್ನುಳಿದ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಸಂಭವಿಸುವುದು. അതിന്റെ താക്കോല ഞങ്ങൾ തരുന്നത്. ಅದರ ಬೀಗವಾಗಿದೆ ನಾವು ಕೊಡುತ್ತಿರುವುದು. ദൈവത്തിന് മാറ്റമില്ല. ದೇವರಿಗೆ ಬದಲಾವಣೆ ಇಲ್ಲ. ദൈവം സ്നേഹം തന്നെ. ದೇವರು ಪ್ರೀತಿಯಾಗಿದ್ದಾರೆ. പക്ഷെ ഈ സ്നേഹം എന്ന ഫലം, ಆದ್ರೆ ಪ್ರೀತಿ ಎಂಬ ಫಲ അത് ദൈവത്തിന്റെ നേച്ചർ, ಅದು ದೇವರ ಸ್ವಭಾವವಾಗಿದೆ. നമ്മളിൽ അത് ഫലമായി പുറത്തു വരും. ಆದ್ರೆ ನಮ್ಮಲ್ಲಿ ಅದು ಫಲವಾಗಿ ಹೊರಗಡೆ ಬರಬೇಕು. അപ്പൊ എന്തുമാത്രം ഞാൻ ഈ യേശു എന്ന ആ വേരിൽ എന്തുമാത്രം ഞാൻ ആശ്രയിക്കുന്നു, ಯೇಸು ಎಂಬ ಬೇರಿನಲ್ಲಿ ಎಷ್ಟು ಮಾತ್ರ ನಾನು ಆಶ್ರಯವಿಡುತ್ತೇನೋ എന്നിലൂടെ ആ ഫലം പുറത്തു വരുന്നു. ನನ್ನ ಮೂಲಕ ಫಲ ಹೊರಗಡೆ ಬರುತ್ತದೆ. അതാ യേശു പറഞ്ഞു, ഞാൻ
മുന്തിരി വള്ളിയാണ്. ಅದಾಗಿದೆ ಯೇಸು ಹೇಳಿದ್ದು, ನಾನೇ ದ್ರಾಕ್ಷ ಬಳ್ಳಿ, നിങ്ങൾ കൊമ്പുകളാണ്. ನೀವೆಲ್ಲರೂ ಕವಲುಗಳು. കൊമ്പാകുന്ന നിങ്ങളിൽ കൂടാണ് ഫലം പുറപ്പെടുവിക്കുന്നത്. ಕವಲು ಬಳ್ಳಿಯಾಗಿರುವ ನಿಮ್ಮ ಮೂಲಕ ಫಲ ಹೊರಡಿಸುತ್ತೇವೆ. ദൈവത്തിന്റെ സ്വഭാവത്തിന് മാറ്റമില്ല. ದೇವರ ಸ್ವಭಾವಕ್ಕೆ ಬದಲಾವಣೆ ಇಲ್ಲ. അത് ഏത് സാഹചര്യം വന്നാലും മാറ്റമില്ല. ಯಾವ ಸಂದರ್ಭ ಬಂದರೂ ಬದಲಾವಣೆ ಇಲ್ಲ. ലാസറിന്റെ വീട്ടിൽ പോയി, കുഴിമാടത്തിൽ പോയി, ಲಾಜರನ ಸಮಾಧಿಗೆ ಬಂದರು. 4 ദിവസമായി മരിച്ചിട്ട് ಸತ್ತು 4 ದಿನ ಕಳೆಯಿತು, ചീഞ്ഞളിഞ്ഞ് ಕೊಳೆತು ಹೋಗಿ. പക്ഷെ ദൈവത്തിന്, യേശുവിന് മാറ്റമൊന്നുമില്ല. ಆದ್ರೆ ಯೇಸುವಿಗೆ ಅಲ್ಲಿ ಬದಲಾವಣೆ ಇಲ್ಲ. അവിടെ ചെന്ന് പറഞ്ഞു, പിതാവേ നീ എന്റെ പ്രാർത്ഥന കേട്ടിരിക്കുന്നു. ಅಲ್ಲಿಗೆ ಬಂದು ಹೇಳಿದ್ರು, ತಂದೆ ನೀವು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದೀರಿ. പക്ഷെ ഇവർക്ക് വേണ്ടി ഞാൻ പ്രാർത്ഥിക്കുന്നു. ಇವರಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ലാസറേ പുറത്തു വരിക. ಲಾಜರನೇ ಹೊರಗಡೆ ಬಾ. ദാ ಇಗೋ എഴുന്നേറ്റ് വരുന്നു ലാസർ. ಎದ್ದು ಬಂದ ಲಾಜರನು. അപ്പൊ ദൈവത്തിന്റെ സ്വഭാവത്തിന് മാറ്റമില്ല. ದೇವರ ಸ್ವಭಾವಕ್ಕೆ ಬದಲಾವಣೆ ಇಲ್ಲ. എന്നെയും ആ സ്വഭാവത്തിലെ രൂപാന്തരത്തിലേക്ക് എന്നെ നയിക്കണം. ನನ್ನನ್ನು ಆ ಸ್ವಭಾವದೆಡೆಗೆ ಕೊಂಡೊಯ್ಯಬೇಕು. അതൊരു വ്യക്തിപരമായ ബന്ധം വരുമ്പോഴാണ്. ಅದೊಂದು ವೈಯಕ್ತಿಕವಾದ ಸಂಬಂಧದ ಮೂಲಕ. അപ്പൊ എന്റെയും നിങ്ങളുടെയും ജീവിതത്തിൽ വരുന്ന വിവിധമായ വിഷയങ്ങൾ, ನನ್ನ ಮತ್ತು ನಿನ್ನ ಜೀವನದಲ್ಲಿರುವ ನಾನಾ ರೀತಿಯ ಸಮಸ್ಯೆಗಳು എന്നെയും നിങ്ങളെയും പുത്രന്റെ തകവോളം പണിയാനാണ്. ನನ್ನನ್ನು ನಿನ್ನನ್ನು ಪುತ್ರನೆಡೆಗೆ ಕೊಂಡೊಯ್ಯಲಿಕ್ಕಾಗಿ, നിങ്ങളുടെ കണ്ണ് പ്രകാശിക്കാനാണ്. ಕಣ್ಣನ್ನು ಬೆಳಗಿಸಲಿಕ್ಕಾಗಿ. കണ്ണ് പ്രകാശിക്കുമ്പോൾ ಕಣ್ಣು ಬೆಳಗುವಾಗ ഏത് വിഷയത്തിന്റെ നടുവിലും, ಯಾವ ವಿಷಯದ ಮಧ್ಯದಲ್ಲೂ നിങ്ങൾ പറയും, എന്നെ കൈപിടിച്ചവൻ ജയോത്സവമായി നടത്തിക്കൊണ്ടുപോകും. ನೀವು ಹೇಳುತ್ತೀರೋ, ನನ್ನ ಕೈ ಹಿಡಿದವನು ಜಯಶಾಲಿಯಾಗಿ ನನ್ನನ್ನು ನಡೆಸುತ್ತಿದ್ದಾರೆ. ഇനി 1-2 ഉദാഹരണം പറയാം, അപ്പൊ നിങ്ങൾക്ക് കുറച്ചുകൂടെ മനസ്സിലാവും. ಅದಕ್ಕೆ 1-2 ಉದಾಹರಣೆ ಹೇಳುತ್ತೇನೆ, ಆಗ ನಿಮಗೆ ಅರ್ಥವಾಗ್ತದೆ. സ്നേഹം എന്നൊരു ഫലം, ಪ್ರೀತಿ ಎಂಬ ಒಂದು ಫಲ. ഒരു ക്രിസ്തീയ ജീവിതത്തിൽ ഒരു പ്രശ്നവും ഇല്ലാതെ പോവുകയാണെങ്കിൽ, ಒಂದು ಕ್ರೈಸ್ತವ ಜೀವನದಲ್ಲಿ ಯಾವ ಸಮಸ್ಯೆ ಇಲ್ಲದೆ ಮುಂದುವರೆದರೆ നിങ്ങളെ പുത്രന്റെ തകവോളം പണിയാൻ പറ്റത്തില്ല. ನಿಮ್ಮನ್ನು ಪುತ್ರನಷ್ಟು ಕೊಂಡೊಯ್ಯಲಿಕ್ಕಾಗುವುದಿಲ್ಲ. അപ്പൊ ജീവിതത്തിൽ പ്രശ്നങ്ങൾ വന്നെങ്കിലേ, ಜೀವನದಲ್ಲಿ ಸಮಸ್ಯೆಗಳು ಬಂದರೆ ಮಾತ್ರ, പക്ഷെ നിങ്ങളെ താങ്ങാനാകാത്ത ശോധന ദൈവം അനുവദിക്കത്തില്ല. ನೋಡಿ, ನಿಮ್ಮಿಂದ ಸಹಿಸಲಿಕ್ಕಾಗುವುದಕ್ಕಿಂತ ಹೆಚ್ಚು ಕಷ್ಟ ಬರಲು ದೇವರು ಬಿಡುವುದಿಲ್ಲ. അതിൽ ദൈവം വിശ്വസ്തന, ದೇವರು ನಂಬಿಗಸ್ತನು. അതിന്റെ കൂടെ ഒരു പോക്ക് വഴിയും വെച്ചിട്ടുണ്ട്. ಅದರ ಜೊತೆಯಲ್ಲಿ ಒಂದು ಅಡ್ಡದಾರಿಯನ್ನು ಇಟ್ಟಿದ್ದಾರೆ. പോക്ക് വഴി വെക്കാത്ത ഒരു വിഷയവും എന്റെയും നിങ്ങളുടെയും ജീവിതത്തിൽ വരത്തില്ല. ಅಡ್ಡದಾರಿ ಇಲ್ಲದಿರುವ ಯಾವ ವಿಷಯವು ನನ್ನ ನಿನ್ನ ಜೀವನದಲ್ಲಿ ಇಲ್ಲ. ആ പോക്ക് വഴി എപ്പോഴും ദൈവത്തിന്റെ ഒരു നേച്ചർ, ഒരു സ്വഭാവമാണ്. ಆ ಅಡ್ಡದಾರಿ ಯಾವಾಗಲೂ ದೇವರ ಒಂದು ಸ್ವಭಾವವಾಗಿದೆ. അത് ആത്മാവിന്റെ ഒരു ഫലമാണ്. ಅದು ಆತ್ಮದ അത് ಫಲವಾಗಿದೆ. ദാനമായി തരുന്നതാണ്. ಅದು ದಾನವಾಗಿ ಕೊಡುವುದಾಗಿದೆ. ദാനം നമ്മൾക്ക് പ്രവൃത്തിയാൽ നേടുന്നതല്ല. ದಾನವು ನಮ್ಮ ಪ್ರವೃತ್ತಿಯಿಂದ ಪಡೆಯುವುದಲ್ಲ. അത് വിശ്വാസത്താൽ സ്വീകരിച്ച് പഠിക്കണം. ಅದು ವಿಶ್ವಾಸದಿಂದ ಪಡೆದುಕೊಂಡು ಕಲಿಯಬೇಕು. അത് പ്രാക്ടീസ് ചെയ്യണം. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. അത് പ്രാക്ടീസ് ചെയ്യുന്നതോറും പക്വതയിലേക്ക് വരും. ಅದು ಜೀವನದಲ್ಲಿ ಅಳವಡಿಸುವಾಗೆ ನಾವು ಪರಿಪಕ್ವತೆಯೆಡೆಗೆ ಬರುತ್ತೇವೆ. ഉദാഹരണത്തിന് സജിത് ബ്രദർ ഇപ്പൊ പെട്ടെന്ന് എന്നോട് അങ്ങ് ദേഷ്യപ്പെടുക. ಉದಾಹರಣೆಗೆ ಬ್ರದರ್ ಸಜೀತ್ ನನ್ನ ಮೇಲೆ ಕೋಪಗೊಂಡರು. ഞാൻ ഒന്നും ചെയ്തിട്ടില്ല, ನಾನು ಏನು ಮಾಡಲಿಲ್ಲ. പെട്ടെന്ന് ദേഷ്യപ്പെടുക. ಬೇಗ ಕೋಪಗೊಂಡರು. എനിക്ക് 2 ചോയ്സസ് ഉണ്ട്. ನನಗೆ ಅಲ್ಲಿ 2 ಚಾಯ್ಸ್ ಇದೆ. അതേ രൂപത്തിലും ഭാവത്തിലും എനിക്ക് പ്രതികരിക്കാം. ಅದೇ ರೀತಿಯಲ್ಲೇ ನನಗೂ ಅವರ ಮೇಲೆ ಕೋಪಗೊಳ್ಳಬಹುದು. അങ്ങനെയാണെങ്കിൽ ഞാനും ലോകത്തുള്ളവരുമായിട്ട് എന്താ വ്യത്യാസം? ಹಾಗಿದ್ರೆ ನಾನು ಮತ್ತು ಈ ಲೋಕದೊಂದಿಗಿರುವ ವ್ಯತ್ಯಾಸವೇನು? അതേസമയം ഒരു നിമിഷം ഒന്ന് നിന്ന്, ಅದೇ ಸಮಯ 1 ನಿಮಿಷ ನಿಂತು, സ്നേഹത്തിൽ എനിക്കതിനെ നേടാൻ പറ്റും. ಪ್ರೀತಿಯಿಂದ ನನಗದನ್ನು ಎದುರಿಸಲು ಸಾಧ್ಯ. അപ്പോൾ that means നമ്മൾ ഓപ്പോസിറ്റ് സ്പിരിറ്റിലേക്ക് പോകുന്നു. ಅಂದ್ರೆ ನಾವು ತದ್ವಿರುದ್ಧ ಸ್ಪಿರಿಟ್ ಅಲ್ಲಿಗೆ ಹೋಗ್ತೇವೆ. അപ്പോൾ ദേഷ്യം വരുന്നിടത്ത്, ಕೋಪ ಇರುವಲ್ಲಿ സ്നേഹം എന്ന ഫലത്തെ, ಪ್ರೀತಿ ಎಂಬ ಫಲವನ್ನು പക്വതയെ കൊണ്ടുവരാൻ വേണ്ടി ಪರಿಪಕ್ವತೆಯೆಡೆಗೆ ತರಲಿಕ್ಕೆ ദൈവം അനുവദിച്ച ഒരു സാഹചര്യമാണ്. ದೇವರು ಕೊಟ್ಟಿರುವ ಒಂದು ಸಂದರ್ಭವಾಗಿದೆ. ചിലപ്പോൾ നിങ്ങളുടെ വീട്ടിൽ നിങ്ങളുടെ ഭർത്താവാകാം, ಒಮ್ಮೆ ನಿನ್ನ ಮನೆಯಲ್ಲಿ ನಿನ್ನ ಗಂಡನಾಗಿರಬಹುದು, ഭാര്യയാകാം, ಹೆಂಡತಿಯಾಗಿರಬಹುದು, അയലോക്കത്തുള്ളവരാകാം. ಅಕ್ಕಪಕ್ಕದ ಮನೆಯವರಾಗಿರಬಹುದು. ഇവരെല്ലാം നിങ്ങളെ സ്നേഹം എന്ന ഫലം പക്വതയെ കൊണ്ടുവരാൻ വേണ്ടി ദൈവം അനുവദിച്ചു തന്നതാ. ಇವರನ್ನೆಲ್ಲ ನೀನು ಪ್ರೀತಿ ಎಂಬ ಪರಿಪಕ್ವತೆಯೆಡೆಗೆ ಬರಲು ದೇವರು ಕೊಟ್ಟಿರುವುದು. സഹിക്ക വഴി, അത് പ്രാക്ടീസ് ചെയ്യ വഴി നമ്മുടെ ജീവിതത്തിൽ അത് പക്വതയിലേക്ക് വരും. ಅದನ್ನು ನಾವು ಸಹಿಸಿಕೊಂಡು ಜೀವನದಲ್ಲಿ ಅಳವಡಿಸುವುದರ ಮೂಲಕ ನಾವು ಪರಿಪಕ್ವತೆಯೆಡೆಗೆ ಬರುತ್ತೇವೆ. അങ്ങനെയാണ് പുത്രന്റെ തകവോളം ഞാനും നിങ്ങൾ പോകുന്നത്. ಈ ರೀತಿಯಾಗಿದೆ, ಪುತ್ರ
ಪವಿತ್ರನ ಹಂತದೆಡೆಗೆ ನಾನು ಮತ್ತು ನೀನು ಹೋಗುವುದು. അപ്പോൾ പക്വതയിലേക്ക് പോകുമ്പോൾ നമ്മൾ ഒരു റിലേഷൻഷിപ്പിലേക്ക് വരും. ಪರಿಪಕ್ವತೆಡೆಗೆ ಬಂದರೆ ನಾವು ಒಂದು ಸಂಬಂಧದೆಡೆಗೆ ಬರುತ್ತೇವೆ. അപ്പോൾ ദിവ്യകാരുണ്യം ദിവസം നിങ്ങൾ രുചിച്ചറിയും തോറും നിങ്ങൾ സ്വീകരിക്കും തോറും ನೋಡಿ, ಈ ಪರಮ ಪ್ರಸಾದವನ್ನು ನೀವು ಸ್ವೀಕರಿಸುತ್ತಿರುವಂತೆ ആ ജീവൻ കുർബാന സ്വീകരിക്കും. ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಿರುವಂತೆ നിങ്ങളുടെ ദൈവത്തിന്റെ ജീവൻ നിങ്ങളിൽ നിറയാൻ തുടങ്ങും. ದೇವರ ಜೀವನಿನಲ್ಲಿ ಬಂದು ತುಂಬುವಾಗ ആദ്യം നിങ്ങളൊരു റിലേഷൻഷിപ്പിലേക്ക് വരും, ബന്ധത്തിലേക്ക് വരും. ಮೊದಲು ನೀನು ಒಂದು ಸಂಬಂಧದೆಡೆಗೆ ಬರುತ್ತಿ. ഈ പുതിയ നിയമത്തിന്റെ ഉടമ്പടി എന്താ? ನೀನು ಹೊಸ ಒಡಂಬಡಿಕೆ ಒಪ್ಪಂದವೇನು? യേശു നമുക്കറിയാം, അത്താഴനാളിൽ അപ്പമെടുത്ത് വാഴ്ത്തി. ನಿಮಗೆ ಗೊತ್ತು, ಯೇಸು ಸ್ವಾಮಿ ಕೊನೆಯ ಪಾಸ್ಕ ಹಬ್ಬದ ದಿನದಂದು ರೊಟ್ಟಿ ತೆಗೆದು ಆಶೀರ್ವದಿಸಿ, ഇത് പറഞ്ഞ എന്റെ ശരീരമാണ്, നിങ്ങൾക്ക് വേണ്ടി തകർക്കപ്പെടുന്ന എന്റെ ശരീരമാണെന്ന് പറഞ്ഞു. ನಿಮಗಾಗಿ ಮುರಿಯಲ್ಪಡುವ ನನ್ನ ಶರೀರ ಎಂದು ಹೇಳಿದರು. അപ്രകാരം കാസായം എടുത്ത് വാഴ്ത്തിപ്പോ ഇതെന്റെ രക്തത്തിൽ നിന്നുള്ള പുതിയ ഉടമ്പടിയാണ്. ಅದೇ ರೀತಿ ಪಾನ ಪಾತ್ರೆಯನ್ನು ತೆಗೆದು ಆಶೀರ್ವದಿಸಿ ಹೇಳಿದರು, ಇದು ನನ್ನ ರಕ್ತದಲ್ಲಿರುವ ಹೊಸ ಒಪ್ಪಂದವಾಗಿದೆ. അപ്പൊ ഭക്ഷിക്കാനും പാനം ചെയ്യാനും പറഞ്ഞു. ಭುಜಿಸಿರಿ, ಪಾನ ಮಾಡಿರಿ അപ്പൊ ಎಂದರು. യഥാർത്ഥത്തിൽ പുതിയ ഉടമ്പടി, പുതിയ കവനന്റ് എന്താണ്? ನಿಜವಾಗಿ ಹೊಸ ಒಪ್ಪಂದವೇನು? അത് രുചിച്ചറിയുന്ന ബന്ധത്തിൽ വരുന്നതാണ്, റിലേഷൻഷിപ്പിലേക്ക് വരുന്നത്. ಅದು ರುಚಿಸಿ ತಿಳಿಯಲಿಕ್ಕಿರುವುದು ಸಂಬಂಧದೆಡೆಗೆ ಬರುವುದಾಗಿದೆ. അപ്പൊ നിങ്ങളുടെ റിലേഷൻഷിപ്പിലെ ബന്ധത്തിലേക്ക് വരുമ്പോൾ, ನೀನು ಈ ಸಂಬಂಧದೆಡೆಗೆ ಬರುವಾಗ നിങ്ങളൊരു ഫെലോഷിപ്പിലേക്ക്, കൂട്ടായ്മയിലേക്ക് പോകും. ನೀನೊಂದು ಒಗ್ಗೂಟದೆಡೆಗೆ ಹೋಗುತ್ತಿ. ആ കൂട്ടായ്മയിൽ നിന്ന് നിങ്ങളൊരു പാർട്ട്ണർഷിപ്പിലേക്ക് വരും. ಆ ಒಗ್ಗೂಟದಿಂದ ನೀವೊಂದು ಪಾರ್ಟ್ನರ್ಶಿಪ್ ಅಲ್ಲಿಗೆ ಬರುತ್ತೀರಿ. ദൈവം പരിശുദ്ധാത്മാവ് ഒരു പാർട്ട്ണർഷിപ്പിൽ, ഒരു കൂട്ടായ്മ, ದೇವರು ಪವಿತ್ರಾತ್ಮರೊಂದಿಗೆ ಒಂದು ಒಗ್ಗೂಟವನ್ನು ಕೊಡುವರು. അതിൽ നിങ്ങൾ വളർന്നൊരു ഫ്രണ്ട്ഷിപ്പിലേക്ക് വരും. ಅದರಿಂದ ಬೆಳೆದು ನೀವು ಒಂದು ಗೆಳತನದೆಡೆಗೆ ಬರುತ್ತೀರಿ. അങ്ങനെ നിങ്ങളെ യേശുവിനെ വെളിപ്പെടുത്തുന്ന മക്കളായി ആക്കും ദൈവം. ಹೀಗೆ ಯೇಸು ಸ್ವಾಮಿ ತನ್ನನ್ನೇ ಪ್ರಕಟಪಡಿಸುವ ಮಕ್ಕಳಾಗಿ ನಿನ್ನನ್ನು ಮಾರ್ಪಡಿಸುವರು. വെളിയിലുള്ളവർ ബൈബിൾ വായിക്കാറില്ല, ನೋಡಿ, ಹೊರಗಡೆ ಇರುವವರಿಗೆ ಬೈಬಲ್ ಓದಲಿಕ್ಕೆ ಗೊತ್ತಿಲ್ಲ, അവർ നിങ്ങളെ വായിക്കും. ಆದ್ರೆ ಅವರು ನಿನ್ನನ್ನು ಓದುವರು. നിങ്ങൾ എങ്ങനെ കുടുംബജീവിതം നയിക്കുന്നവരും, ಜೀವನ ಸಾಗಿಸುತ್ತಿ ಎಂದು നിങ്ങൾ ನೋಡುವರು. എങ്ങനെ ബിസിനസ് നടത്തുന്നവരും, ನೀನು ಹೇಗೆ ವ್ಯಾಪಾರ ನಡೆಸುತ್ತಿ ಅನ್ನೋದು ನೋಡುವರು. നിങ്ങൾ എങ്ങനെ മനുഷ്യരോടുള്ള ബന്ധത്തിൽ ഇടപെടുന്നു, ನೀನು ಮನುಷ್ಯರೊಂದಿಗಿರುವ ಸಂಬಂಧ ಹೇಗೆ ಇಟ್ಟುಕೊಂಡಿದ್ದೀ ಅಂತ ನೋಡುವರು. ആഴമേറിയ ബന്ധത്തിൽ വരുമ്പോൾ, ಆಳವಾದ ಸಂಬಂಧಕ್ಕೆ ആ ಬರುವಾಗ, ഫെലോഷിപ്പിലേക്ക് വരുമ്പോൾ, ಆ ಒಗ್ಗೂಟಕ್ಕೆ ಬರುವಾಗ, ആ പാർട്ട്ണർഷിപ്പിലേക്ക് വരുമ്പോൾ, ಆ ಒಗ್ಗೂಟದಲ್ಲಿಗೆ ಬರುವಾಗ നിങ്ങൾ പോലും അറിയാതെ നിങ്ങളെ രൂപാന്തരപ്പെടുത്തും. ನಿನಗೂ ಸಮೇತ ಗೊತ್ತಿಲ್ಲದೆ ನಿನ್ನಲ್ಲಿ ಬದಲಾವಣೆ ಬರುತ್ತದೆ. നിങ്ങളെ ദൈവത്തിന്റെ പത്രികയാക്കി ദൈവം ആ ദേശത്ത് നിർത്തും. ನಿನ್ನನ್ನು ದೇವರ ಪತ್ರಿಕೆಯಾಗಿಸಿ ಆ ಊರಲ್ಲಿ ದೇವರ ನಿಲ್ಲಿಸುವರು. ഹല്ലേലൂയ. ಹಾಲೆಲೂಯ. കരം തട്ടി യേശുവിനെ ಎಲ್ಲರೂ ആരാധന ಕೈಗಳನ್ನು കൊടുക്കുക. ತಟ್ಟಿ ಯೇಸುವನ್ನು ಆರಾಧಿಸಿ. ഹല്ലേലൂയ. ಹಾಲೆಲೂಯ. ഇന്ന് രാവിലെ നമ്മൾ പ്രാർത്ഥിക്കാൻ പോകുന്നത്, ಇಂದು ಬೆಳಿಗ್ಗೆ ನಾವು ಪ್ರಾರ್ಥಿಸಲಿಕ್ಕಾಗಿರುವುದು, ദൈവമേ മൂടപ്പെട്ട എന്റെ കണ്ണ് തുറന്നു തരണമേ എന്നാണ്. ದೇವರೇ ಮುಚ್ಚಲ್ಪಟ್ಟಿರುವ ನನ್ನ ಕಣ್ಣುಗಳನ್ನು ತೆರೆಯಿರಿ ಎಂದು. കർത്താവിനെ കാണാതെ വണ്ണ, ದೇವರನ್ನು ನೋಡ್ಲಿಕ್ಕಾಗದ ಹಾಗೆ, അവര് കടന്നു പോകുന്ന പ്രശ്നങ്ങളെ മാത്രം കാണുന്ന തരത്തിൽ ತಾವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಮಾತ್ರ ನೋಡುತ್ತಿರುವಲ್ಲಿ കണ്ണുകൾ മൂടപ്പെട്ടിരുന്നു. ಕಣ್ಣುಗಳು ಮುಚ್ಚಲ್ಪಟ್ಟವು. ഹല്ലേലൂയ. ಹಾಲೆಲೂಯ. കർത്താവിനെ കാണാതെ വണ്ണ, ಯೇಸುವನ್ನು ನೋಡ್ಲಿಕ್ಕಾಗದ ಹಾಗೆ, നമ്മൾ കടന്നു പോകുന്ന പ്രശ്നങ്ങളെ മാത്രം കാണുന്ന തരത്തിൽ ನಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಮಾತ್ರ ನೋಡುವ ರೀತಿಯಲ್ಲಿ നമ്മുടെ കണ്ണുകൾ ನಮ್ಮ മൂടപ്പെട്ടിരിക്കുന്നു. ಕಣ್ಣುಗಳು ಮುಚ್ಚಲ್ಪಟ್ಟಿವೆ. ഹല്ലേലൂയ. ഹല്ലേലൂയ. കരമുയർത്തി ಕೈಗಳನ್ನು ഹല്ലേലൂയ. ಎತ್ತಿ ಹಾಲೆಲೂಯ. ഇങ്ങനെ പ്രാർത്ഥിക്കാം. കർത്താവായ യേശുവേ, ಈ ರೀತಿ ಪ್ರಾರ್ಥನೆ ಮಾಡಿ, ಕರ್ತರಾದ ಯೇಸುವೆ. പറഞ്ഞേ, കർത്താവായ ಎಲ್ಲರೂ ಹೇಳಿ, യേശുവേ. ಕರ್ತರಾದ ಯೇಸುವೆ. ഒരുമിച്ച് ಒಟ್ಟಿಗೆ ಹೇಳಿ, എഴുന്നേറ്റ് ಎಲ್ಲರೂ ಎದ್ದು ನಿಂತುಕೊಂಡು ಹೇಳಿ, ಕರ್ತರಾದ ಕರங்களை ಯೇಸುವೆ. ಉಯರ್ತಿ, രണ്ട് കരങ്ങളെ ഉയർത്തി. ಎರಡೂ ಕೈಗಳನ್ನು ಮೇಲೆ ಕೆತ್ತಿ. ലൂക്ക 24:16 ಲೂಕ 24:16 അവരുടെ കണ്ണുകൾ മൂടപ്പെട്ടിരുന്നു എന്ന് എഴുതിയിരിക്കുന്നു. ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು ಎಂದು ಬರೆಯಲ್ಪಟ್ಟಿದೆ. കർത്താവിനെ കാണാൻ ಯೇಸುವನ್ನು ನೋಡಲು എന്റെ കണ്ണ് തുറന്നു തരണമേ. ನನ್ನ ಕಣ್ಣನ್ನು ತೆರೆಯಿರಿ. എല്ലാവരും കരമുയർത്തി പ്രാർത്ഥിക്കുക. ಎಲ್ಲರೂ ಕೈಗಳನ್ನು ಎತ್ತಿ കർത്താവിനെ ಹೇಳಿ, ಯೇಸುವನ್ನು ನೋಡಲು, ಯೇಸುವನ್ನು ನೋಡಲು കണ്ണ് തുറന്നു ನನ್ನ കാണണമേ. ಕಣ್ಣನ್ನು ತೆರೆಯಿರಿ. ಗಟ್ಟಿಯಾಗಿ ಹೇಳಿ, ಯೇಸುವನ್ನು ನೋಡಲು ഹല്ലേലൂയ, ನನ್ನ ഹല്ലേലൂയ, ಕಣ್ಣನ್ನು ತೆರೆಯಿರಿ. ഹല്ലേലൂയ, ಹಾಲೆಲೂಯ, ഹല്ലേലൂയ, ഹല്ലേലൂയ. ഹല്ലേലൂയ. ಗಟ್ಟಿಯಾಗಿ ಸ್ತುತಿಸಿ, Everybody ಹಾಲೆಲೂಯ. pray. ಎಲ್ಲರೂ ಪ್ರಾರ್ಥಿಸಲಿ. ഹല്ലേലൂയ. എല്ലാവരും പ്രാർത്ഥിച്ചു. ಎಲ್ಲರೂ ಪ್ರಾರ್ಥಿಸಿರಿ. അങ്ങേ കാണാൻ ನಿಮ್ಮನ್ನು ನೋಡಲು എന്റെ കണ്ണുകളെ തുറന്നു തരണമേ. ನನ್ನ ಕಣ್ಣುಗಳನ್ನು ತೆರೆಯಿರಿ. ഹല്ലേലൂയ, 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 ಹಾಲೆಲೂಯ, ಹಾಲೆಲೂಯ, ഹല്ലേലൂയ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ಹಾಲೆಲೂಯ.
ಗಟ್ಟಿಯಾಗಿ ಸ್ತುತಿಸಿರಿ. ಹಲ್ಲೆಲೂಯಾ 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 ഹല്ലേലൂയ ഹല്ലേലൂയ ഹല്ലേലൂയ. ജോറാಗಿ സ്തുതിಸಿരി. വലിയ ആഗ്രഹത്തോടെ പ്രാർത്ഥിച്ചേ. ಎಲ್ಲರೂ ಆಶೆಯಿಂದ ಪ್ರಾರ್ಥಿಸಿರಿ. എന്റെ കണ്ണ് തുറന്നു തരണമേ. ನನ್ನ ಕಣ್ಣನ್ನು ತೆರೆಯಿರಿ. യേശുവേ 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 യേശുവേ. ഹല്ലേലൂയ 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 ഹല്ലേലൂയ. യേശുവേ 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 യേശുവേ. എന്റെ കണ്ണ് തുറന്നു തരണമേ കർത്താവേ. ನನ್ನ ಕಣ್ಣನ್ನು ತೆರೆಯಿರಿ ದೇವರೇ. ഹല്ലേലൂയ 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 ഹല്ലേലൂയ. കരമടിച്ച് യേശുവിനെ ಎಲ್ಲರೂ ആരാധന. ಚಪ್ಪಾಳೆ ತಟ್ಟಿ ಯೇಸುವಿಗೆ ಆರಾಧನೆ ಸಲ್ಲಿಸಿ. ಗಟ್ಟಿಯಾಗಿ ഇരിക്കാം ഇരിക്കാം ഇരിക്കാം. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಕುಳಿತುಕೊಳ್ಳಿ. എന്നാൽ അവനെ തിരിച്ചറിയാൻ കഴിയാതെ വണ്ണം, ಆದರೆ ಅವನನ್ನು ಗುರುತಿಸಲಿಕ್ಕಾಗದ എന്നാൽ ಹಾಗೆ, അവനെ തിരിച്ചറിയാൻ കഴിയാതെ വണ്ണം. ಆದರೆ ಅವನನ್ನು ಗುರುತಿಸಲಿಕ್ಕಾಗದ ಹಾಗೆ. ലൂക്ക 24:16. ಲೂಕ 24:16. അവനെ തിരിച്ചറിയാൻ കഴിയാതെ വണ്ണം, ಅವನನ್ನು ಗುರುತಿಸಲಿಕ್ಕಾಗದ ಹಾಗೆ അവരുടെ കണ്ണുകൾ ಅವರ മൂടപ്പെട്ടിരുന്നു. ಕಣ್ಣುಗಳು ಮುಚ್ಚಲ್ಪಟ್ಟಿತು. നന്നായിട്ട് ശ്രദ്ധിക്കാൻ, ಎಲ್ಲರೂ ಇಲ್ಲಿ ಗಮನವಿಟ್ಟು ಆಲಿಸಿ. നന്നായിട്ട് ശ്രദ്ധിക്കാൻ. ಗಮನವಿಟ್ಟು ಆಲಿಸಿ. 3.5 വർഷം ഇവർ യേശുവിനെ കണ്ടതാണ്. 3.5 ವರ್ಷ ಇವರು ಯೇಸುವನ್ನು ಕಂಡಿದ್ದಾರೆ. ഇവർ യേശുവിന്റെ കൂടെ ಇವರು നടന്നവരാണ്. ಯೇಸುವಿನ ಜೊತೆಯಲ್ಲಿ ನಡೆದವರು. പക്ഷേ ഈ രൂപത്തിൽ, ಆದರೆ ಈ ರೂಪದಲ್ಲಿ, ഈ ഭാവത്തിൽ, ಈ ಆಕೃತಿಯಲ್ಲಿ, ഈ സമയത്ത് ಈ ಸಮಯದಲ್ಲಿ യേശുവിനെ കണ്ടിട്ടില്ല. ಯೇಸುವನ್ನು ಕಾಣಲಿಲ್ಲ. ഇപ്പോഴിതാ ಇಂದಿಗೂ അവരുടെ കൂടെ യാത്ര ചെയ്യുന്ന ആളുടെ രൂപത്തിൽ ಅವರ ಜೊತೆಯಲ್ಲೇ ಪ್ರಯಾಣ ಮಾಡುವವನ ರೂಪದಲ್ಲಿ യേശു അവരോട് കൂടെ നടക്കുകയാണ്. ಯೇಸು ಅವರ ಜೊತೆಯಲ್ಲೇ ನಡೆದರು. പക്ഷേ യേശുവിനെ അവർക്ക് കാണാൻ കഴിയുന്നില്ല. ಆದರೆ ಯೇಸುವನ್ನು ಕಾಣಲು ಅವರಿಗಾಗಲಿಲ್ಲ. അവരുടെ കണ്ണുകൾ ಅವರ മൂടപ്പെട്ടിരിക്കുന്നു. ಕಣ್ಣುಗಳು ಮುಚ್ಚಲ್ಪಟ್ಟವು. ഹല്ലേലൂയ. ഹല്ലേലൂയ. നിങ്ങൾ പ്രതീക്ഷിക്കുന്ന രൂപത്തിൽ എപ്പോഴും യേശുവിനെ കാണണമെന്നില്ല. ನೀನು ಬಯಸುವ ರೂಪದಲ್ಲಿ ಯಾವಾಗಲೂ ಯೇಸುವನ್ನು ನೋಡಲಿಕ್ಕಾಗುವುದಿಲ್ಲ. നീ വഴിയിലാണോ, അവൻ വഴിയാത്രക്കാരനാകും. ನೀನು ದಾರಿಯಲ್ಲಿದ್ದೀಯ, ಅವನು ದಾರಿ ಯೋಕನಾಗುತ್ತಾನೆ. നീ വഴിയിലാണോ, അവൻ ನೀನು വഴിയാത്രക്കാരനാകും. ದಾರಿಯಲ್ಲಿದ್ದೀಯ, ಅವನು ದಾರಿ ಯೋಕನಾಗುತ್ತಾನೆ. നീ ഒരു തോട്ടത്തിലാണോ, അവൻ തോട്ടക്കാരനാകും. ನೀನೊಂದು ತೋಟದಲ್ಲಿದ್ದೀಯ, ಅವನು ತೋಟಗಾರನಾಗುತ್ತಾನೆ. നീ കടലിലാണോ, മീനെ പിടിക്കാൻ അറിയുന്ന മുക്കുവനായിട്ട് അവൻ വെളിപ്പെട്ടു ನೀನು വരും. ಕಡಲಿನಲ್ಲಿದ್ದೀಯ, ಮೀನು ಹಿಡಿಯುವ ಬೆಸ್ತನ ರೂಪದಲ್ಲಿ ಬರುತ್ತಾನೆ. പക്ഷേ ഇത് കാണണമെങ്കിൽ നമ്മുടെ കണ്ണ് തുറക്കണം. ಆದ್ರೆ ಇದು ಕಾಣಬೇಕಿದ್ರೆ ನಮ್ಮ ಕಣ್ಣು ತೆರೆಯಬೇಕು. ഹല്ലേലൂയ. ഹല്ലേലൂയ. നമ്മുടെ കണ്ണ് തുറക്കപ്പെടാതെ ഇത് കാണാൻ പറ്റും. ನಮ್ಮ ಕಣ್ಣು ತೆರೆಯಲ್ಪಡದೆ ಇದು ಕಾಣಲಿಕ್ಕಾಗುವುದಿಲ್ಲ. യേശുവേ, ಯೇಸುವೇ, എന്റെ കണ്ണ് തുറന്നു തരണേ. ನನ್ನ ಕಣ್ಣನ್ನು ತೆರೆಯಿರಿ. പ്രാർത്ഥിച്ച് എന്റെ കണ്ണ് ಎಲ್ಲರೂ തുറന്നു തരണേ. ಪ್ರಾರ್ಥಿಸಿರಿ, ನನ್ನ ಕಣ್ಣನ್ನು ತೆರೆಯಿರಿ. ഹല്ലേലൂയ. ഹല്ലേലൂയ. ഈ നേത്രത്തിന്റെ കാര്യമാണോ ഇവിടെ പറയുന്നത്? ನೋಡಿ, ಈ ಹೊರಗಣ್ಣಿನ ವಿಷಯವಾಗಿದೆ ಹೇಳುತ್ತಾ ಇರುವುದು. ಈ ಅಲ್ಲ. ಕಣ್ಣಿನ ಅಲ್ಲ അല്ല, ಅಲ್ಲ. ഈ കണ്ണ് നമുക്ക് കാണാം. ಈ ಕಣ್ಣು ನಮಗೆ ಕಾಣಬಹುದು. അവർ ഈ കണ്ണ് കാണാതെയാണോ അച്ഛൻ പറഞ്ഞ പോലെ വഴിയിലൂടെ നടന്നേ? ಅವರಿಗೆ ಅವರ ಕಣ್ಣು ಕಾಣದೆ ಅವರು ದಾರಿಯಲ್ಲಿ ನಡೆದಿದ್ದಾರಾ? എമൗസിലേക്കുള്ള 12 കിലോമീറ്റർ അവർ നടന്നത് കണ്ണ് കാണാതാണോ? ಎಮ್ಮಾವು ಗ್ರಾಮಕ್ಕೆ 12 ಕಿಲೋಮೀಟರ್ ಅವರು ನಡೆದದ್ದು ಕಣ್ಣು ಕಾಣದೆ ಆಗಿದೆಯಾ? കണ്ണ് കാണായിരുന്നു അവർക്ക്. ಅವರ ಕಣ್ಣು ಕಾಣಿಸ್ತಾ ಇತ್ತು. പക്ഷെ അവരുടെ ആത്മീയ കണ്ണടഞ്ഞു പോയി. ಅವರ ಆತ್ಮೀಕ ಕಣ್ಣು ಮುಚ್ಚಲ್ಪಟ್ಟಿತು. അവരുടെ കണ്ണ് മൂടപ്പെട്ടു. ಅವರ ಕಣ್ಣುಗಳು ಮುಚ್ಚಲ್ಪಟ್ಟವು. യേശുവിനെ സാഹചര്യത്തിൽ കാണുന്നതിൽ നിന്ന് കണ്ണ് മൂടപ്പെട്ടു. ಯೇಸುವನ್ನು ಆ ಸಂದರ್ಭದಲ್ಲಿ ಕಾಣಲಿಕ್ಕಾಗದ ಹಾಗೆ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿತು. സാഹചര്യം, എന്റെ ബിസിനസ്, ನನ್ನ ವ್ಯಾಪಾರ, എന്നെ ബിസിനസ്സാ ചെയ്യുന്നത്, ನೋಡಿ, എന്റെ ബിസിനസ്, ನನ್ನ ವ್ಯಾಪಾರ, എന്നെ ബിസിനസ്സാ ചെയ്യുന്നത്. അത് ಯಾವ ವ್ಯಾಪಾರ ಮಾಡ್ತೇವೆ ಅದು. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. എന്റെ റിയൽ എസ്റ്റേറ്റിന്റെ തകർച്ച, ನನ್ನ ರಿಯಲ್ ಎಸ್ಟೇಟ್ ನಲ್ಲಿ ಬಂದಿರುವ ಸೋಲುಗಳು, എന്റെ ഹൈപ്പർ മാർക്കറ്റിന്റെ വീഴ്ച, ನನ್ನ ಸಲೂಟಿನ ತೊಂದರೆ, എന്തുമായിക്കോട്ടെ, ಏನೇ ಆಗಿರಲಿ, അത് എല്ലാം കാണുന്നുണ്ട്. ಅದೆಲ್ಲವೂ ಕಾಣುತ್ತಿದ್ದೇವೆ. എന്നാൽ അതിന്റെ നടുവിൽ ಆದ್ರೆ ಅದರ ಮಧ್ಯದಲ್ಲಿ കർത്താവിനെ കാണാൻ ಯೇಸುವನ್ನು ಕಾಣಲು കണ്ണ് മൂടപ്പെട്ടിരിക്കുന്നു. ಕಣ್ಣು ಮುಚ್ಚಲ್ಪಟ್ಟಿವೆ. ഹല്ലേലൂയ, 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 ഹല്ലേലൂയ. ഹല്ലേലൂയ.
കണ്ണ് മൂടപ്പെട്ടിരിക്കുന്നു, ಕಣ್ಣು ಮುಚ್ಚಲ್ಪಟ್ಟಿವೆ. അതുകൊണ്ട് തന്നെ ಆದ್ದರಿಂದಲೇ അവർ പറയുകയാണ്, ಅವರು ಹೇಳುತ್ತಿದ್ದಾರೆ, ഓ ഞങ്ങൾക്ക് ഇനി ജെറുസലേം പറ്റില്ല. ಇನ್ನು ನಮಗೆ ಜೆರುಸಲೇಮಿನಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ. എന്നാ നിങ്ങൾക്ക് ജെറുസലേം പറ്റാത്ത? ಯಾಕೆ ಜೆರುಸಲೇಮಿನಲ್ಲಿ ಇರ್ಲಿಕ್ಕೆ ಆಗ್ತಾ ഓ ಇಲ್ಲ? അവിടെ വലിയ പ്രശ്നമുണ്ട്. ಅಲ್ಲಿ ತುಂಬಾ ಸಮಸ್ಯೆಗಳಿದೆ. യേശുവിനെ ക്രൂശിച്ചു, ಯೇಸುವನ್ನು ಶಿಲುಬೆಗೇರಿಸಿದರು. ഇനി ക്രൂശിക്കാൻ പോകുന്ന ഞങ്ങളെയാ. ಇನ್ನು ಶಿಲುಬೆಗೇರಿಸುವುದು ನಮ್ಮನ್ನೇ. കണ്ണ് തുറക്കുന്ന വരേ ഉള്ളൂ ഈ കഷ്ടം പേടിച്ചുള്ള ഓട്ടം. ಈ ಕಣ್ಣು ತೆರೆಯುವ ತನಕ ಮಾತ್ರವಾಗಿದೆ ಈ ಕಷ್ಟ ಭಯದಿಂದ ಓಡುವುದು. എന്നോട് പറ, ಈ ಕಣ್ಣು ತೆರೆಯಲ್ಪಡುವ ತನಕ ಮಾತ್ರ ಕಷ್ಟಗಳು ಮತ್ತು ಭಯದಿಂದ ಓಡುವುದು. ಓಟ. കണ്ണ് മുച്ചപ്പെട്ടു, ಕಣ್ಣು ಮುಚ್ಚಲ್ಪಟ್ಟಿವೆ. കണ്ണ് പൂച്ചപ്പെട്ടവ മാത്രമാണ്. ಕಣ್ಣುಗಳು ಮುಚ್ಚಲ್ಪಟ್ಟಿರುವಾಗ ಮಾತ್ರವಾಗಿದೆ. കണ്ണുകൾ മുച്ചപ്പെട്ടവർ മാത്രമാണ്. ಕಣ್ಣುಗಳು ಮುಚ್ಚಲ್ಪಟ್ಟಲ್ಲಿ ಮಾತ್ರವಾಗಿದೆ ഈ ഓട്ട. ಈ ಓಟ. അയ്യോ ജെറുസലേം എനിക്ക് പറ്റില്ല, ಅಯ್ಯೋ ಜೆರುಸಲೇಮ್ ನನಗೆ ಆಗೋದಿಲ್ಲ. എമൗസിലേക്ക് പോകാം, ಎಮ್ಮವಲ್ಲಿಗೆ ಹೋಗುತ್ತೇನೆ, അവിടെ കുറച്ചുകൂടെ സേഫ് ആണ്. ಅಲ್ಲಿ ಮತ್ತು ಸ್ವಲ್ಪ ಸುರಕ್ಷಿತ. ഈ വീട്ടിൽ താമസിക്കാൻ ಈ പറ്റില്ല, ಮನೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ഇവിടെ രക്ഷപ്പെടില്ല, ಇಲ್ಲಿ ರಕ್ಷಣೆ ಇಲ್ಲ. ഈ ബിസിനസ്സിൽ ಈ രക്ഷപ്പെടില്ല, ವ್ಯಾಪಾರದಲ್ಲಿ ರಕ್ಷಣೆ ಇಲ್ಲ. ഈ അമ്മയുടെ കൂടെ ಈ ജീവിക്കാൻ പറ്റില്ല, ಅಮ್ಮನ ಜೊತೆಯಲ್ಲಿ ಬದುಕಲಿಕ್ಕೆ ഈ ಆಗೋದಿಲ್ಲ. മരുമകളുടെ കൂടെ ಈ ജീവിക്കാൻ, ಸೊಸೆಯಲ್ಲಿ ಬದುಕಲಿಕ್ಕೆ ഈ ಆಗೋದಿಲ್ಲ. വീട്ടിൽ ಈ താമസിക്കാൻ പറ്റില്ല, ಮನೆಯಲ್ಲಿ ಇರ್ಲಿಕ್ಕೆ ഈ ಆಗೋದಿಲ್ಲ. ജോലി ചെയ്യാൻ ಈ പറ്റില്ല. ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ആ ജോലി തന്നെ നീ ചെയ്യോ, ಅದೇ ಕೆಲಸವನ್ನೇ ನೀನು ಮಾಡುತ್ತಿ. ആ വീട്ടിൽ തന്നെ നീ താമസിക്കോ, ಅದೇ ಮನೆಯಲ್ಲಿ ನೀನು ತಂಗುತ್ತಿ. അവിടെ തന്നെ നീ അനുഗ്രഹം അനുഭവിക്കോ, ಅಲ್ಲೇ ನಿನಗೆ ಆಶೀರ್ವಾದ ಬರುತ್ತದೆ. അവിടെ തന്നെ നിന്റെ മകളുടെ ഭാവി നീ കാണൂ. ಅಲ್ಲೇ ഓ ഇത് സൂര്യന്റെ പ്രശ്നം, ಅಯ್ಯೋ ಇದು ಸೂರ್ಯನ ತೊಂದರೆ. അയ്യോ ഇത് ചന്ദ്ര പ്രശ്നം, ಅಯ್ಯೋ ಇದು ಚಂದ್ರನ ತೊಂದರೆ. നക്ഷത്രത്തിന്റെ പ്രശ്നം, ನಕ್ಷತ್ರದ ತೊಂದರೆ. കടലിന്റെ പ്രശ്നം, ಕಡಲಿನ ತೊಂದರೆ. മുക്കുവന്റെ പ്രശ്നം, ಬೆಸ್ತರ ತೊಂದರೆ. ഒരു പ്രശ്നമില്ല. ಯಾವ ತೊಂದರೆ ಅಲ್ಲ. കടലിന് പ്രശ്നമില്ല, ಕಡಲಿಗೆ ತೊಂದರೆ ಇಲ್ಲ, വടലിന് പ്രശ്നമില്ല, ಆ ಬಲೆಗೂ ತೊಂದರೆ ಇಲ್ಲ, പടകിന് പ്രശ്നമില്ല. ಹಡಗಿಗೂ ತೊಂದರೆ ಇಲ್ಲ. നിന്റെ കണ്ണൊന്ന് തുറന്നാ ನಿನ್ನ മതി, ಕಣ್ಣೊಮ್ಮೆ ತೆರೆದರೆ ಸಾಕು. നിന്റെ കണ്ണൊന്ന് തുറന്നാ ನಿನ್ನ മതി. ಕಣ್ಣೊಮ್ಮೆ ತೆರೆದರೆ ಸಾಕು. Your eyes need to open. ನಿನ್ನ ಕೈ ಕಣ್ಣು ತೆರೆದರೆ നീ ಸಾಕು. കണ്ണൊന്ന് തുറന്നാ മതി. ನೀನು ಕಣ್ಣೊಮ್ಮೆ ತೆರೆದರೆ ಸಾಕು. കർത്താവ് ഇന്ന് രാവിലെ ಯೇಸು ಇಂದು ಬೆಳಿಗ್ಗೆ നിന്റെ സാഹചര്യത്തിൽ, ನಿನ್ನ ಸಂದರ್ಭದಲ್ಲಿ, നിന്റെ വഴിയിൽ, ನಿನ್ನ ದೋಣಿಯಲ್ಲಿ, നിന്റെ എമൗസിലേക്കുള്ള വഴിയിൽ ನಿನ್ನ ಎಮ್ಮಾವು ದಾರಿಯಲ್ಲಿ കർത്താവിനെ കാണാൻ ನೋಡಲು നിന്റെ കണ്ണ് തുറക്കുക, ನಿನ್ನ ಕಣ್ಣು ತೆರೆಯುತ್ತಿದ್ದಾರೆ. നിന്റെ കണ്ണ് തുറക്കുക. ನಿನ್ನ ಕಣ್ಣು ತೆರೆಯುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. കണ്ണ് തുറക്കുമ്പോൾ ಕಣ್ಣು ತೆರೆಯುವಾಗ നീ ഈശോയെ കാണൂ, ನೀನು ಯೇಸುವನ್ನು ಕಾಣುತ್ತಿ. കണ്ണ് അടയുമ്പോൾ ಕಣ್ಣು ಮುಚ್ಚುವಾಗ നീ പ്രശ്നങ്ങളെ കാണൂ. ನೀನು ಸಮಸ್ಯೆಗಳನ್ನೇ ಕಾಣುತ್ತಿ. ಕಣ್ಣು ತೆರೆಯುವಾಗ ಯೇಸುವನ್ನು ಕಾಣುತ್ತಿ. ಕಣ್ಣು ಮುಚ್ಚಲ್ಪಟ್ಟಿರುವಾಗ ಸಮಸ್ಯೆಗಳನ್ನೇ ಕಾಣುತ್ತಿ. ഇനിയും പറ. ಕಣ್ಣು ತೆರೆಯುವಾಗ, ಎಲ್ಲರೂ ಗಮನಿಸಿ, ಕಣ್ಣು ತೆರೆಯುವಾಗ ಯೇಸುವನ್ನು ಕಾಣುತ್ತಿ. ಕಣ್ಣು ಮುಚ್ಚಲ್ಪಟ್ಟಿರುವಾಗ ಸಮಸ್ಯೆಗಳನ್ನೇ ಕಾಣುತ್ತಿ. ഹല്ലേലൂയ. ഹല്ലേലൂയ. അപ്പൊ ഒരാൾ വന്ന് നിങ്ങളോട് പറയുകയാണ്, ಒಬ್ಬರು ಬಂದು ನಿನ್ನಲ್ಲಿ ಹೇಳುತ್ತಾರೆ, അയ്യോ ഭയങ്കര പ്രശ്നം, ಅಯ್ಯೋ ನನಗೆ ತುಂಬಾ ಸಮಸ್ಯೆ. കണ്ണ് തുറന്നില്ല അതുകൊണ്ട്, ಕಣ್ಣು ತೆರೆಯಲಿಲ್ಲ ಆದ್ದರಿಂದಲೇ ಆಗಿದೆ. കണ്ണ് തുറന്നില്ല അതുകൊണ്ടാ. ಕಣ್ಣು ತೆರೆಯಲಿಲ್ಲ ಆದುದರಿಂದಲೇ. പ്രവാചകനെ, പ്രവാചകനെ, ಪ್ರವಾದಿಯೇ, ಪ್ರವಾದಿಯೇ, എഴുന്നേൽക്ക, എഴുന്നേൽക്ക. ಎದ್ದೇಳು, ಎದ್ದೇಳು. നമ്മൾ താമസിക്കുന്ന വീടിന് ചുറ്റിലും ശത്രുസേന വന്നിരിക്കുന്നു. ನಾವು ತಂಗಿರುವ ಮನೆಯ ಸುತ್ತಲೂ ಶತ್ರುಗಳ ಸೇನೆಗಳು ಬಂದಿದೆ. നമ്മൾ എന്ത് ചെയ്യും? ನಾವು ಏನ್ ಮಾಡಲಿ? പ്രവാചകൻ പ്രാർത്ഥിക്കുന്നു. ಪ್ರವಾದಿ ಪ್ರಾರ್ಥಿಸಿದ, ദൈവമേ, ದೇವರೇ, ഇവന്റെ കണ്ണ് തുറക്കണേ. ಇವನ ಕಣ್ಣು ತೆರೆಯಿರಿ. ദൈവമേ, ದೇವರೇ, ഇവന്റെ കണ്ണെന്ന് ಇವನ തുറക്കണേ. ಕಣ್ಣೊಮ್ಮೆ ತೆರೆಯಿರಿ. ശത്രുസേന മാറാനല്ല, ನೋಡಿ, ಶತ್ರುಗಳ ಸೇನೆ ಹೋಗ್ಲಿಕ್ಕಲ್ಲ. നമ്മൾ അതിനു വേണ്ടിയാ പ്രാർത്ഥിക്കുന്നത്. ನಾವು ಅದಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. ദൈവമേ, ശത്രുസേനയെ മാറ്റണമേ. ದೇವರೇ, ಶತ್ರು ಸೇನೆಯನ್ನು ನೀಗಿಸಿರಿ. മാറണ്ട, ಅದು ಬದಲಾಗುವುದು ಬೇಡ. അവരവിടെ നിക്കട്ടെ. ಅವರು ಅಲ್ಲೇ ನಿಲ್ಲಲಿ. ഹല്ലേലൂയ, ഹല്ലേലൂയ. ഇതാ പ്രാർത്ഥിക്കണ്ടേ. ಇದಾಗಿದೆ ಪ್ರಾರ್ಥಿಸಬೇಕಾದ್ದು. പ്രവാചകനെ, പ്രവാചകനെ, ಪ್ರವಾದಿಯೇ, ಪ್ರವಾದಿಯೇ, വലിയ പ്രശ്ന, ದೊಡ್ಡ ಸಮಸ್ಯೆ. ദೊಡ್ಡ സമസ്യ. പ്രവാചകനെ, പ്രവാചകനെ, പ്രവാ- ദೊಡ್ಡ സമസ്യ. ಪ್ರವಾದಿಯೇ, ಪ್ರವಾದಿಯೇ, ದೊಡ್ಡ ಸಮಸ್ಯೆ. ഓ പ്രവാദിയെ, പ്രവാദിയെ, ദೊಡ್ಡ സമസ്യ. ഹല്ലേലൂയ, ഹല്ലേലൂയ. വലിയ പ്രശ്ന, ದೊಡ್ಡ
ಸಮಸ್ಯೆ. നിന്റെ കണ്ണൊന്ന് തുറക്ക്. ನಿನ್ನ ಕಣ್ಣೊಮ್ಮೆ ತೆರೆಯು. ഹല്ലേലൂയ. ഹല്ലേലൂയ. പ്രവാചകൻ പ്രശ്നം മാറാനല്ല പ്രാർത്ഥിച്ചു. ಪ್ರವಾದಿ ಸಮಸ್ಯೆ ನೀಗಲಿಕ್ಕಾಗಿ ಅಲ್ಲ കണ്ണ് ಪ್ರಾರ್ಥಿಸಿದ್ದು. തുറക്കാനാ ಕಣ್ಣು പ്രാർത്ഥിച്ചു. ತೆರೆಯಲಿಕ್ಕಾಗಿ ಪ್ರಾರ್ಥಿಸಿದ. കണ്ണ് തുറക്കാനാ ಕಣ್ಣು പ്രാർത്ഥിച്ചു. ತೆರೆಯಲು ಪ್ರಾರ್ಥಿಸಿದ. കണ്ണ് തുറക്കാനാ. ಕಣ್ಣು ತೆರೆಯಲು ಪ್ರಾರ್ಥಿಸಿದ. ಕಣ್ಣು ತೆರೆಯಲ್ಪಡಲಿ. വീട് മാറണ്ട. ಮನೆ ಬದಲಾಗುವುದು ಬೇಡ. വേറെ ജോലി ഒന്നും കിട്ടണ്ട. ಬೇರೆ ಯಾವ ಕೆಲಸ ಸಿಗುವುದು ಬೇಡ. ആര് ഉപേക്ഷിച്ചാലും സാരമില്ല. ಯಾರು ಬಿಟ್ಟರು ಪರವಾಗಿಲ್ಲ. കണ്ണ് തുറന്നാ മതി. ಕಣ್ಣು ತೆರೆದರೆ ಸಾಕು. കണ്ണ് തുറക്ക്. ಕಣ್ಣು ತೆರೆಯು. കണ്ണ് തുറക്ക്. ಕಣ್ಣು ತೆರೆಯು. കണ്ണ് തുറക്ക്. തുറക്ക്. ಕಣ್ಣು ತೆರೆಯು. ತೆರೆಯಿರಿ. അടുത്തിരിക്കുന്ന ആളോട് പറ, കണ്ണ് തുറന്നൊന്ന് നോക്ക്. ಹತ್ತಿರದಲ್ಲಿ ಕುಳಿತಿರುವವರ ಮುಖ ನೋಡಿ ಹೇಳಿ, ಕಣ್ಣು ತೆರೆದು ನೋಡ್ಲಿಕ್ಕೆ ಹೇಳಿ. ಹೇಳಿ ಆಚೆ ಈಚೆ ಕುಳಿತಿರುವವರಿಗೆ, കണ്ണ് തുറന്ന് നോട്ടലിക്ക് ಹೇಳಿ. കണ്ണ് തുറന്ന് ಕಣ್ಣು ತೆರೆದು ನೋಡಲಿಕ್ಕೆ ಹೇಳಿ. ಹೇಳಿ 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 ಆಚೆ ಈಚೆ ಕುಳಿತಿರುವವರಿಗೆ ಹೇಳಿ. ಹೇಳಿ ಹೇಳಿ ಪಾಳಿ ಹೇಳಿ ಆಚೆ ಈಚೆ ಕುಳಿತಿರುವವರ ಮುಖ ನೋಡಿ ಹೇಳಿ, ಕಣ್ಣು ತೆರೆದು ನೋಡಿ. ಕಣ್ಣು തുറന്ന് ನೋಡಿ ಕೇಳಿ. ಬೇಳಿ ಹೇಳಿ ಪಾಳಿ ಬೇಳಿ ಓಯ್. ഹല്ലേലൂയ. 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 യേശുവേ. യേശുവേ. പ്രവാചകൻ പ്രാർത്ഥിക്കുകയാണ്. പ്രവാദി പ്രാർത്ഥിಸಿದ. ഇവന്റെ കണ്ണൊന്ന് തുറക്കണേ. അവന്റെ കണ്ണൊമ്മെ തെരീരി. ഇപ്പൊ ഇവൻ കണ്ണടഞ്ഞിരിക്കുമ്പോ കാണുന്ന മുഴുവൻ ഡയബറ്റിക് ഉണ്ട്, ഷുഗർ കൂടുതലാണ്, വിരൽ മുറിച്ച് കളയേണ്ടി വരും, അപ്പുറത്തെ ആളുടെ വിരൽ മുറിച്ച് കളഞ്ഞ് ഇതെല്ലാം കാണുന്നത്. ಈಗ ಕಣ್ಣು ತೆರೆದು ನೋಡುವಾಗ ನನಗೆ ಸಕ್ಕರೆ ಕಾಯಿಲೆ ಇದೆ, ನನ್ನ ಕೈಗೆ ತೊಂದರೆ ಇದೆ, ಬೆರಳು ಕತ್ತರಿಸಿದ್ದಾರೆ, ಪಕ್ಕದಲ್ಲಿರುವವನಿಗೆ ಬೆರಳು ಕತ್ತರಿಸಬೇಕು, ಇದನ್ನೇ ನೋಡ್ತಿರುವುದು. കണ്ണ് അടയുമ്പോ അങ്ങനെയാണ്. ಕಣ್ಣು ಮುಚ್ಚಲ್ಪಟ್ರೆ ಈ ರೀತಿ നെഗറ്റീവ് ആണ്. ಎಲ್ಲ ನೆಗೆಟಿವ್ ಆಗಿರುತ್ತದೆ. ഫുൾ നെഗറ്റീവ് ആണ്. ಎಲ್ಲವೂ ನೆಗೆಟಿವ್ ಆಗಿರುತ್ತದೆ. നിനക്ക് എന്തില്ല അതെല്ലാം കണ്ടോണ്ടിരിക്കും. ನಿನಗೆ ಏನಿಲ್ಲವೋ ಅದನ್ನೇ ನೋಡ್ತಾ നിനക്ക് എന്തില്ല അതെല്ലാം കണ്ടോണ്ടിരിക്കും. ನಿನಗೆ ಏನಿಲ್ಲ ಅದನ್ನೇ ನೋಡುತ್ತಿರುತ್ತಿ. ഉള്ളത് കാണില്ല. ಇದ್ದದನ್ನು ನೋಡುವುದಿಲ್ಲ. പുറത്തെ കണ്ണ് അടയണം. ಹೊರಗಿನ ಕಣ್ಣು ಮುಚ್ಚಲ್ಪಡಬೇಕು. എന്നാലേ അകത്തെ കണ്ണ് തുറക്കും. ಒಳಗಣ್ಣು ತೆರೆಯಲ್ಪಡುವುದು. ഹല്ലേലൂയ. 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 ഈശോ അവരുടെ കൂടെ സഞ്ചരിച്ചു. ಯೇಸುವಿನ ಜೊತೆಯಲ್ಲೇ ನಡೆದರು. അവൻ അവരുടെ കൂടെ സഞ്ചരിച്ചു. ಅವನು ಅವರ ಜೊತೆಯಲ್ಲೇ ನಡೆದ. അവർ സംസാരിക്കുകയും വാദിക്കുകയും ചെയ്തുകൊണ്ടിരിക്കുമ്പോൾ യേശുവും അവിടെ എത്തി അവരോടൊപ്പം യാത്ര ചെയ്തു. ಅವರು ಮಾತನಾಡುತ್ತಾ ವಾದಿಸುತ್ತಿದ್ದಾಗ ಯೇಸು ಅಲ್ಲಿ ಬಂದು ಅವರ ಜೊತೆಯಲ್ಲೇ ನಡೆದರು. സംസാരം നിർത്തിയിട്ട് വേണമല്ലോ യേശുവിനെ കാണാൻ. ಅವರು ಮಾತು ನಿಲ್ಲಿಸಿದ್ರಲ್ವಾ ಯೇಸುವನ್ನು ನೋಡ್ಲಿಕ್ಕೆ ಆಗೋದು. സംസാരം നിർത്തിയിട്ട് വേണമല്ലോ യേശുവിനെ കാണാൻ. ಅವರು ಮಾತನಾಡುದ್ರು ನಿಲ್ಲಿಸಿದ್ರಲ್ವಾ ಯೇಸುವನ್ನು ನೋಡ್ಲಿಕ್ಕೆ ಆಗೋದು. സംസാരം അവർ ഭയങ്കര ഡിബേറ്റ് ആണ്. ನೋಡಿ, ಅವರು ತುಂಬಾ ಮಾತನಾಡ್ತಾ ಇದ್ದಾರೆ. യേശുവിനെ കാണാൻ പറ്റുന്നത് ಯೇಸುವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ജെറുസലേമിൽ നടക്കുന്ന അറിയുന്നില്ല. ಜೆರುಸಲೇಮಲ್ಲಿ ನಡೆಯುತ್ತಿರುವುದು ನಿನಗೆ ಗೊತ್ತಿಲ್ವಾ? സംസാരം നിർത്തും. ಮಾತು ನಿಲ್ಲಿಸು. ഒത്തിരി സംസാരിക്കണ്ട. ತುಂಬಾ ಮಾತನಾಡೋದು ಬೇಡ. ഹല്ലേലൂയ. ഹല്ലേലൂയ. If you want to be spiritual, നിങ്ങൾക്ക് ആത്മീയരാകണോ? ನಿನಗೆ ಆತ್ಮೀಕರಾಗಬೇಕಾ? സംസാരം കുറച്ച്. ಮಾತು ಕಡಿಮೆ ಮಾಡು. ഒച്ചപ്പാട് കുറയ്ക്കുക, സംസാരം കുറയ്ക്കുക. ಗಲಾಟೆ ಕಡಿಮೆ ಮಾಡು, ಮಾತುಕತೆ ಕಡಿಮೆ ಮಾಡು. ഹല്ലേലൂയ. ಹಲ್ಲೆಲೂಯ. സംസാരം കുറയ്ക്കുക. ಮಾತು ನಿಲ್ಲಿಸು. യേശു കൂടെ നടക്കുക. ಯೇಸು ಜೊತೆಯಲ್ಲೇ ನಡೆಯುತ್ತಿದ್ದಾರೆ. ഇവർ ഭയങ്കര സംവാദമാണ്. സംവാദം. ಇವರು ಮಾತನಾಡುತ್ತಲೇ ಇದ್ದಾರೆ. മാത്തനാടുത്തേ ಮಾತನಾಡುತ್ತಲೇ ಇದ್ದಾರೆ. മാത്തനാടുത്തലേ ಇದ್ದಾರೆ ಇದ್ದಾರೆ ഇದ್ದಾರೆ. മാത്തനാടുത്തലേ ഇದ್ದಾರೆ. മാത്തനാടുത്തലേ ഇല്ലാതെ. ಮಾತನಾಡುತ್ತಲೇ ಇದ್ದಾರೆ. മാത്തനാടുത്തലേ ഇല്ലാതെ. ഹല്ലേലൂയ. സംസാരിച്ചുകൊണ്ടേ ഇരിക്കുക. ಮಾತನಾಡುತ್ತಲೇ ಇದ್ದಾರೆ. ചില ആൾക്കാരെ കണ്ടിട്ടില്ലേ? ಕೆಲ ವ್ಯಕ್ತಿಗಳನ್ನು ಕಾಣುತ್ತೇವೆ. ഓ ബ്രദറേ ബ്രദറേ ബ്രദറേ, ഓ ബ്രദർ ബ്രദർ ബ്രദർ, എന്റെ മോളുടെ കാര്യം അറിയാമോ, എന്റെ മോന്റെ കാര്യം അറിയാമോ, എന്റെ ഭർത്താവിന്റെ കാര്യം അറിയാമോ, ഞങ്ങളുടെ വീടിന്റെ കാര്യം അറിയാമോ, ഞങ്ങൾ താമസിക്കുന്ന ഇടത്തെ കാര്യം അറിയാമോ, ഞങ്ങളുടെ ജോലി പ്രശ്നം അറിയാമോ, അയ്യോ ഞങ്ങളുടെ സാമ്പത്തിക പ്രശ്നം അറിയാമോ, ನನ್ನ ಮಗನ ಬಗ್ಗೆ ಗೊತ್ತಿದೆಯಾ, ನನ್ನ ಮಗಳ ಬಗ್ಗೆ ಗೊತ್ತಿದೆಯಾ, ನಮ್ಮ ಮನೆಯ ಬಗ್ಗೆ ಗೊತ್ತಿದೆಯಾ? എല്ലാം പ്രശ്നമാണ്. ಎಲ್ಲ ಕಡೆ ಸಮಸ್ಯೆ. യേശുവിനെ പറ്റി പറയാനൊന്നുമില്ല. ಯೇಸುವಿನ ಬಗ್ಗೆ ಏನು ಹೇಳಲಿಕ್ಕಿಲ್ಲ. യേശുവിനെ പറ്റി പറയാനൊന്നുമില്ല. ಯೇಸುವಿನ ಬಗ್ಗೆ ಏನು ಹೇಳಲಿಕ್ಕಿಲ್ಲ. മകളെ പറ്റി പറയാനുണ്ട്. ಮಗಳ ಬಗ್ಗೆ ಹೇಳಲಿಕ್ಕಿದೆ. മകനെ പറ്റി പറയാനുണ്ട്. ಮಗನ ಬಗ್ಗೆ ಹೇಳಲಿಕ್ಕೆ. കണ്ണ് തുറക്കട്ടെ. കണ്ണു ತೆರೆಯಲ್ಪಡಲಿ. കണ്ണ് തുറക്കട്ടെ. കണ്ണു ತೆರೆಯಲ್ಪಡಲಿ.
ತೆರೆಯಲ್ಪಡಲಿ. കരമടിച്ച് പറഞ്ഞേ കണ്ണ് തുറക്കട്ടെ. ചപ്പാളെ തട്ടി കണ്ണു തെരയൽപ്പെടലി. ഹല്ലേലൂയ 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 ഹല്ലേലൂയ. ഗട്ടിയാಗಿ സ്തുതിസിരി സ്തുതിസിരി. ഹല്ലേലൂയ 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 ഹല്ലേലൂയ. കണ്ണ് തുറക്കട്ടെ. കണ്ണ് തെരയൽപ്പെടലി. കണ്ണ് തുറക്കട്ടെ. കണ്ണു തെരയൽപ്പെടലി. കണ്ണ് തുറക്കണമേ യേശുവേ എന്ന് പ്രാർത്ഥിക്കാം. ಕಣ್ಣನ್ನು ತೆರೆಯಿರಿ ಯೇಸುವೆ ಎಂದು ಪ್ರಾರ್ಥನೆ ಮಾಡಿ. എല്ലാവരും അങ്ങനെ പ്രാർത്ഥിക്കാം. ಎಲ್ಲರೂ ಹಾಗೆ ಪ್ರಾರ್ಥಿಸಿರಿ. ಕಣ್ಣನ್ನು ತೆರೆಯಿರಿ ಯೇಸುವೆ. Open my eyes, O ಕಣ್ಣನ್ನು Lord, ತೆರೆಯಿರಿ ಯೇಸುವೆ. ಎಲ್ಲರೂ ಪ್ರಾರ್ಥನೆ ಮಾಡಿ, ನನ್ನ ಕಣ್ಣನ್ನು so that I ತೆರೆಯಿರಿ ಯೇಸುವೆ. can see you. ಯೇಸುವೆ, ನನಗೆ ನಿನ್ನನ್ನು ನೋಡಬೇಕು. Open my eyes, O God, ನನ್ನ ಕಣ್ಣನ್ನು ತೆರೆಯಿರಿ ಯೇಸುವೆ. so that I can see you. ನಾನು ನಿಮ್ಮನ್ನು ನೋಡಬೇಕು. Hallelujah Hallelujah. 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 വേറൊന്നിനും വേണ്ടിയും ಬೇರೆ പ്രാർത്ഥിക്കരുത്. ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಡಿ. ഇങ്ങോട്ട് നോക്കി ഇങ്ങോട്ട് നോക്കി ഇങ്ങോട്ട് നോക്കി. ಎಲ್ಲರೂ ಈಚೆ ನಮ್ಮನೆ ನೋಡಿ. വേറെ ഒന്നിനും വേണ്ടി ഇപ്പൊ പ്രാർത്ഥിക്കല്ല. ಬೇರೆ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಡಿ. ദൈവമേ, ದೇವರೇ, എന്റെ കണ്ണൊന്ന് തുറ. ನನ್ನ ಕಣ್ಣೊಮ್ಮೆ ತೆರೆಯು. ನನ್ನ കണ്ണൊಮ್ಮೆ ತೆರೆಯು. അത് മതി, ಅಷ್ಟೇ ಸಾಕು. അത് മതി. ಅಷ್ಟೇ ಸಾಕು. ഇവരുടെ കണ്ണ് യേശു തുറന്നു കൊടുത്തു. ಇವರ ಕಣ್ಣನ್ನು ಯೇಸು ತೆರೆದರು. ആ നിമിഷം ಆ ನಿಮಿಷ രക്തസാക്ഷിത്വമെങ്കിൽ രക്തസാക്ഷിത്വം, ರಕ್ತ ಸಾಕ್ಷಿತ್ವವಾಗಿದ್ದರೆ ರಕ್ತ ಸಾಕ್ಷಿತ್ವ, രക്തസാക്ഷിത്വമെങ്കിൽ രക്തസാക്ഷിത്വം. ರಕ್ತ ಸಾಕ್ಷಿತ್ವವಾಗಿದ್ದರೆ ರಕ್ತ ಸಾಕ್ಷಿತ್ವ. അവർ ജെറുസലേമിലേക്ക് പോയി. ಅವರು ಜೆರುಸಲೇಮಿಗೆ ಹೋದರು. അവർ പറഞ്ഞു, ಅವರು ಹೇಳಿದರು, മരണമെങ്കിൽ മരണ, ಮರಣವಾಗಿದ್ರೆ ಮರಣ, ജീവിതമെങ്കിൽ ജീവിത, ಜೀವಿತವಾಗಿದ್ರೆ ಜೀವಿತ. ഈ ജീവിതം യേശുവിന്റെ കൂടെ. ಈ ಜೀವನ ಯೇಸುವಿನ ಜೊತೆಯಲ್ಲೇ. ഹല്ലേലൂയ. ഹല്ലേലൂയ. ഇന്നലെ രാത്രിയില് ನಿನ್ನೆ ರಾತ್ರಿಯಲ್ಲಿ ഈ ഡിവൈൻ പ്രയർ സെന്ററിന് വേണ്ടി പ്രാർത്ഥിച്ചു. ಈ ಡಿವೈನ್ ಪ್ರೇಯರ್ ಸೆಂಟರಿಗಾಗಿ ಪ್ರಾರ್ಥನೆ ಮಾಡಿದೆ. ഞങ്ങൾ കാണുകയായിരുന്നു. ಆವಾಗ ನಾವು ಕಂಡ ದೃಶ್ಯ 10,000 ആൾക്കാർ, 10,000 ಗಟ್ಟಲೆ ಜನರು. ഹല്ലേലൂയ. ഹല്ലേലൂയ. ഇത് ഒരു ഹോള് മാത്രം. ಇದು ಒಂದು ಹಾಲ್ ಮಾತ್ರ. ഇവിടെ ഇരിക്കാൻ അവസരം കിട്ടുന്ന ലാസ്റ്റ് വരുന്നവർക്കാർക്ക്. ಇಲ್ಲಿ ಕುಳಿತುಕೊಳ್ಳಲು ಸಂದರ್ಭ ಸಿಗುವುದು ಲಾಸ್ಟ್ ഇതില് ಬರುವವರಿಗೆ. വലിയ ഹോളുകൾ ഇവിടെ ഉണ്ടാകും. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಹಾಲ್ಗಳು ಉಂಟಾಗುತ್ತದೆ. 10,000 ആൾക്കാർ 10,000 ಗಟ್ಟಲೆ ಜನರು അത്ഭുതം സ്വീകരിക്കും. ಅದ್ಭುತಗಳನ್ನು ಪಡೆಯುತ್ತಿದ್ದಾರೆ. ഈ ഡിവൈൻ പ്രയർ ಈ സെന്ററിലേക്ക് ಡಿವೈನ್ ಪ್ರೇಯರ್ ಸೆಂಟರ್ ನಲ್ಲಿಗೆ ഓടി വരുന്ന ദിവസങ്ങൾ, ಓಡಿ ಬರುವಂತ ದಿನಗಳು ആഗതമാകുന്നു, ಸಮೀಪಿಸಿದೆ. കരമടിച്ച് സ്തുതിക്കുക. ಚಪ್ಪಾಳೆ ತಟ್ಟಿ ಸ್ತುತಿಸಿ. ഹല്ലേലൂയ, 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 ഹല്ലേലൂയ. അതിപ്പോഴേ കാണാൻ, ಅದು ಈವಾಗಲೇ ಕಾಣಲು നമ്മുടെ കണ്ണ് തുറക്കട്ടെ. ನಮ್ಮ ಕಣ್ಣು ತೆರೆಯಲ್ಪಡಲಿ. ഞാൻ ഈ വോളണ്ടിയേഴ്സിനെ കാണുകയായിരുന്നു. ನಾನು ಈ ವಾಲಂಟಿಯರ್ಸ್ ಅನ್ನು ನೋಡ್ತಾ ಇದ್ದೆ. അവരെത്ര ശക്തരായിട്ടാണ് ഓടി നടന്ന ആൾക്കാരെ ഇരുത്തുന്നത്. ಅವರು ಎಷ್ಟು ಶಕ್ತರಾಗಿ ಆಚೆ ಈಚೆ ಓಡಾಡಿ ಜನರನ್ನೆಲ್ಲ ഇവിടെയുള്ള ಕುಳ್ಳಿರಿಸಿದ್ದಾರೆ. മുഴുവൻ കസേരയും തീർന്നു. ಎಲ್ಲಿರುವ ಎಲ್ಲ ಕುರ್ಚಿಗಳು ಮುಗಿಯಿತು. എവിടെങ്കിലും ഒരു കസേര ഉണ്ടാക്കൊണ്ട് ഇരുത്തുക. ಎಲ್ಲಿಯಾದ್ರೂ ಒಂದು ಕುರ್ಚಿ ಇದ್ರೆ ಅವರು ಕುಳ್ಳಿರಿಸ್ತಾ ಇದ್ದಾರೆ. അവരുടെ പ്രയത്നത്തിന് നമുക്ക് കരമടിച്ചൊന്ന് ಅವರ ಪ್ರಯತ್ನಕ್ಕಾಗಿ ಚಪ್ಪಾಳೆ ತಟ್ಟಿ ಯೇಸುವಿಗೆ ಮಹಿಮೆ ಸಲ್ಲಿಸೋಣ. ഹല്ലേലൂയ, ಹല്ಲೇಲೂಯ, ഹല്ലേലൂയ, ಹಲ್ಲೇಲೂಯ. ഇവിടെ വലിയ ഉണർവ് നടക്കുമ്പോൾ, ಇಲ್ಲಿ ದೊಡ್ಡ ಎಚ್ಚರ ನಡೆಯುವಾಗ നിങ്ങൾ ഈ ഉണർവിന്റെ ശുശ്രൂഷകരാണ്. ನೀವು ಎಚ್ಚೆತ್ತುಕೊಂಡು ಇಲ್ಲಿ ಶುಶ್ರೂಷಕರಾಗಬೇಕು. അത് കാണാൻ ഇപ്പൊ നമ്മുടെ കണ്ണ് ಅದು തുറക്കണം. ಕಾಣಲು ಈಗ ನಮ್ಮ ಕಣ್ಣು ತೆರೆಯಲ್ಪಡಬೇಕು. പ്രവാചകനെ, പ്രവാചകനെ, ಪ್ರವಾದಿಯೇ, ಪ್ರವಾದಿಯೇ. വലിയ സൈന്യം, ದೊಡ್ಡ ಸೈನಿಕರು. പ്രവാചകൻ പ്രാർത്ഥിക്കുന്നു. ಪ್ರವಾದಿ ಪ್ರಾರ್ಥನೆ ಮಾಡಿದ. സൈന്യം മാറണമേ എന്നല്ല, ಈ ಸೈನಿಕರು ಹೋಗಲಿ ಎಂದಲ್ಲ, ഇവന്റെ കണ്ണൊന്ന് തുറക്കണം. ಇವನ ಕಣ್ಣೊಮ್ಮೆ ತೆರೆಯಿರಿ. അവന്റെ കണ്ണൊന്ന് തുറക്കണം. ಇವನ ಕಣ್ಣೊಮ್ಮೆ ತೆರೆಯಿರಿ. അവന്റെ കണ്ണൊന്ന് തുറക്കണം. ಇವನ ಕಣ್ಣೊಮ್ಮೆ ತೆರೆಯಿರಿ. ഹല്ലേലൂയ, ಹಲ್ಲೇಲೂಯ. I want to see you, 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 oh Lord, I want to see you, I want to see you, oh Lord, I want to see you, I want to see I want to see you, oh Lord, I want to see you, I want to see you, oh Lord, I want to see you.
see you. Hallelujah. Hallelujah. ഇനി ഞാൻ പ്രശ്നങ്ങളല്ല കാണും. പ്രവാചകനെ പ്രവാചകനെ പ്രവാദിയേ പ്രവാദിയേ. ദാ വായിക്കാം. 2 രാജാക്കന്മാർ 6:17. 2 ಅರಸರುಗಳು 6ನೇ ಅಧ್ಯಾಯ 17ನೇ ವಾಕ್ಯ. അപ്പോൾ എലീജ പ്രാർത്ഥിച്ചു. ಆವಾಗ ಎಲೀಜನು ಪ್ರಾರ್ಥಿಸಿದನು, കർത്താവേ ഇവന്റെ കണ്ണുകളെ തുറക്കണമേ. ದೇವರೇ ಇವನ ಕಣ್ಣುಗಳನ್ನು ತೆರೆಯಿರಿ. 15ാം വാക്യം. ദൈവപുരുഷന്റെ ദാസൻ അതിരാവിലെ എഴുന്നേറ്റ് പുറത്തു വന്നപ്പോൾ, ದೈವ ಪುರುಷನಾದ ದಾಸನು ಬೆಳಿಗ್ಗೆ ಎದ್ದು ಹೊರಗಡೆ ಬಂದಾಗ, ദൈവപുരുഷന്റെ ദാസൻ അതിരാവിലെ എഴുന്നേറ്റ് പുറത്തു വന്നപ്പോൾ, ದೈವ ಪುರುಷನ ದಾಸನು ಬೆಳಿಗ್ಗೆ ಎದ್ದು ಹೊರಗಡೆ ಬಂದಾಗ രഥങ്ങളും കുതിരകളുമായി സൈന്യം വളഞ്ഞിരിക്കുന്നത് കണ്ടു. ರಥಗಳು ಕುದುರೆಗಳೊಂದಿಗೆ ಸೈನಿಕರು ಬಂದು ನಿಂತಿರುವುದನ್ನು ಕಂಡರು. അവൻ വിളിച്ചു പറഞ്ഞു, ಅವನು ಕರೆದನು, അയ്യോ യജമാനനെ നാം എന്താ ചെയ്യുക? ಅಯ್ಯೋ ಯಜಮಾನನು ನಾವು ಏನು ಮಾಡಬೇಕು? അയ്യോ ಅಯ್ಯೋ നാം എന്താണ് ചെയ്യുക? ನಾವಿನ್ನು ಏನು ಮಾಡಲಿ? ഈ അയ്യോ നമ്മൾ പറയുന്നത് അയ്യോ, ನಾವ್ ಹೇಳ್ತೀವಿ ಅಯ್ಯೋ. കന്നഡയിൽ അയ്യോ തന്നെ. ಅದೇನೆ. അല്ലെങ്കിൽ നെഗറ്റീവ് അല്ല, ഏത് ഭാഷ പോയാലും ഒരുപോലെ. അയ്യോ എനിക്ക് രോഗമാ, ಅಯ್ಯೋ ನನಗೆ ಕಾಯಿಲೆ, എനിക്ക് കടബാധ്യതയാ, ನನಗೆ ಸಾಲ, അയ്യോ എനിക്ക് പൈസ ഇല്ലേ, ಅಯ್ಯೋ ನನಗೆ ಹಣ ಇಲ್ಲ, എന്റെ അയ്യോ കൊച്ചിന്റെ എനിക്ക് ജോലി ഇല്ലേ, എന്റെ കൊച്ചിന്റെ കല്യാണം നടക്കുന്നില്ലേ, ನನ್ನ ಮಗಳ ಮದುವೆ ನಡೀತಾ ಇದ, അയ്യോ എന്റെ കൊച്ച്, ಅಯ್ಯೋ ನನ್ನ ಮಗು മധു, അയ്യോ എനിക്ക് വീട്, ಅಯ್ಯೋ ನನ್ನ ಮನೆ, അയ്യോ എന്റെ വണ്ടി, ಅಯ್ಯೋ ನನ್ನ ಗಾಡಿ, അയ്യോ എന്റെ ലോണ്, ಅಯ್ಯೋ ನನ್ನ ಲೋನ್, അയ്യോ ಅಯ್ಯೋ അയ്യോ. ಅಯ್ಯೋ. അവൻ പറഞ്ഞു, ಅವನು ಹೇಳಿದ, ഭയപ്പെടേണ്ട, ಭಯಪಡಬೇಡ, അവരെക്കാൾ കൂടുതൽ ആളുകൾ നമ്മുടെ കൂടെയുണ്ട്. ಅವರಿಗಿಂತಲೂ ಹೆಚ್ಚು ಜನರು ನಮ್ಮ ಜೊತೆಯಲ್ಲೇ ಇದ್ದಾರೆ. അപ്പോൾ എലീജ പ്രാർത്ഥിച്ചു, ಆವಾಗ ಎಲೀಜನು ಪ್ರಾರ್ಥಿಸಿದನು, കർത്താവേ ഇവന്റെ കണ്ണുകളെ തുറക്കണമേ. ದೇವರೇ ಇವನ ಕಣ್ಣುಗಳನ್ನೊಮ್ಮೆ ദൈവമേ, ತೆರೆಯಿರಿ. ದೇವರೇ ഇവന്റെ കണ്ണ് തുറക്കണേ, ಇವನ ಕಣ್ಣು ತೆರೆಯಿರಿ, ഇവൻ കാണട്ടെ. ಇವನ ಕಾಣಲಿ. കർത്താവ് അവന്റെ കണ്ണുകൾ തുറന്നു. ದೇವರು ಅವನ ಕಣ್ಣುಗಳನ್ನು ತೆರೆದರು. അപ്പൊ പ്രശ്നത്തിന്റെ നടുവിൽ നിങ്ങൾ പറയാ, പ്രശ്നത്തെ അല്ല പറയുന്നത്, ಸಮಸ್ಯೆಗಳ ಮಧ್ಯದಲ್ಲಿ ನಿನ್ನ കണ്ണ് തുറന്ന് ഉദ്ധിതനായ യേശുവിനെ കാണും. ಕಣ್ಣು ತೆರೆದು ಪುನರುತ್ಥಾನಗೊಂಡ ಯೇಸುವನ್ನು ಕಾಣು. Hallelujah. Open my eyes, oh God. Open the eyes of my heart, Lord. Open the eyes of my heart. I want to see you. വേറൊന്നും എനിക്ക് കാണണ്ട, ಬೇರೆ ಏನು ನನಗೆ ನೋಡೋದು ಬೇಡ, വേറെ ഒന്നും കാണണ്ട. ಬೇರೆ ಏನು ನನಗೆ ಕಾಣೋದು ಬೇಡ. oh God. I want to see you. I want to see you. See you high Lifted up, shining in the light of your glory. Pour out your power and love. We sing holy, holy, holy. We cry holy, holy, holy. We say holy, holy, holy. I want to see you. I want to see I want to see you. എനിക്ക് നിന്നെ I കാണണം. want to see you. I want to see you. I want to see you. This morning let I God, want to let our see good you. God fill your heart with this thirst. I want to see you. കർത്താവേ ഈ വചനത്തിന്റെ അഭിഷേകത്താൽ മക്കളുടെ കണ്ണ് തുറക്കണമേ, അങ്ങേ എനിക്ക് കാണണം. ಯೇಸುವೇ ಈ ವಾಕ್ಯದ ಅಭಿಷೇಕದಿಂದ ನಿಮ್ಮ ಮಕ್ಕಳ ಕಣ್ಣನ್ನು ತೆರೆಯಿರಿ, ನಿಮ್ಮನ್ನೊಮ್ಮೆ ಇವರು ನೋಡಲಿ. കണ്ണ് തുറന്നാ മതി, ಕಣ್ಣು ತೆರೆದರೆ ಸಾಕು, ബാക്കിയെല്ലാം മാറിക്കോളൂ. ಮತ್ತುಳಿದದೆಲ್ಲ ಬದಲಾಗ್ತದೆ. ഈ 2 ദിവസം റിട്രീറ്റിലൂടെ പരിശുദ്ധാത്മാവ് ഉദ്ദേശിക്കുന്ന അതാണ്. ಈ 2 ಧ್ಯಾನದ ಮೂಲಕ ಪವಿತ್ರಾತ್ಮರು ಬಯಸುತ್ತಿರುವುದು ಇದನ್ನೇ ಆಗಿದೆ. കർത്താവ് നിന്റെ കണ്ണ് തുറന്നു തരും. ಯೇಸು ನಿನ್ನ ಕಣ್ಣನ್ನೇ ತೆರೆಯುತ್ತಾರೆ. നെഗറ്റീവ് മാത്രം കണ്ട് ನೆಗೆಟಿವ್ ಮಾತ್ರ ಕಂಡು എമൗസിലേക്ക് പോകുന്ന നിന്നെ ಎಮ್ಮವುಲ್ಲಿಗೆ ಹೊರಟಂತ ನಿನ್ನ കണ്ണ് തുറപ്പിച്ച്, ಕಣ್ಣನ್ನು ತೆರೆಯಿಸಿ, കണ്ണ് തുറപ്പിച്ച്. ಕಣ್ಣು ತೆರೆಯಿಸಿ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എപ്പോഴും അവരുടെ കണ്ണ് തുറന്നതെന്ന് ഇന്ന് രാത്രി കേൾക്കണം. ಯಾವಾಗ ಅವರ ಕಣ್ಣನ್ನು ತೆರೆದಿರುವುದು ಅಂತ ಇಂದು ರಾತ್ರಿ ಕೇಳಿಸಿಕೊಳ್ಳಿಕ್ಕಿದ್ದೀರಿ. 5 മണിക്ക് പറയുമ്പോൾ അത് കേൾക്കണം. 5 ಗಂಟೆಗೆ ಅದನ್ನೇ ಹೇಳುತ್ತೇನೆ, ಆವಾಗ ಆಲಿಸಿ. അവരുടെ കണ്ണ് തുറന്നത് ಅವರ ಕಣ್ಣು ತೆರೆದದ್ದು വിശുദ്ധ കുർബാനയുടെ മുമ്പിലാണ്. ಪರಿಶುದ್ಧ ಬಲಿ ಪೂಜೆಯ ಪರಮ ಪ್ರಸಾದದ ಮುಂದೆ.
ഹല്ലേലൂയ. ഹല്ലേലൂയ. അതാ നമ്മൾ ഇപ്പൊ ജസ്റ്റ് വായിക്കാം, എന്നിട്ട് നമുക്ക് പിന്നെ അത് കേൾക്കാം. ಈಗ ಅದನ್ನೇ ಸ್ವಲ್ಪ ಓದ್ತೇವೆ, ನಂತರ ಅದರ ಬಗ್ಗೆ ವಿವರಿಸ್ತೇವೆ. 30-ാമത്തെ വചനം ലൂക്ക 24:30. അവരോടൊപ്പം ഭക്ഷണത്തിനിരിക്കുമ്പോൾ അവൻ അപ്പം എടുത്ത് ആശീർവദിച്ച് മുറിച്ച് അവർക്ക് കൊടുത്തു. അപ്പോൾ അവരുടെ കണ്ണ് തുറന്നു. ഹല്ലേലൂയ. 24:30 ಅವನು ಅವರ ಜೊತೆಯಲ್ಲಿ ಊಟಕ್ಕಾಗಿ ಕುಳಿತ ರೊಟ್ಟಿ ತೆಗೆದು ಆಶೀರ್ವದಿಸಿ ಮುರಿದು ಅವರಿಗೆ ಕೊಟ್ಟನು. ತಕ್ಷಣವೇ ಅವರ ಕಣ್ಣು ತೆರೆಯಲ್ಪಟ್ಟಿತು. ತಕ್ಷಣವೇ ಅದು ಮುರಿದಾಗ അവരുടെ കണ്ണ് തുറന്നു. ಅವರ ಕಣ್ಣು ತೆರೆಯಲ್ಪಟ್ಟವು. ഹല്ലേലൂയ. 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 അപ്പം നുറുക്കുമ്പോഴാണ് ರೊಟ್ಟಿ ಮುರಿಯುವಾಗ നമ്മുടെ കണ്ണ് തുറക്കുന്നത്. ನಮ್ಮ ಕಣ್ಣು ತೆರೆಯಲ್ಪಡುತ್ತೆ. കുർബാന സ്വീകരിക്കുമ്പോഴാണ്, ಪರಮ ಪ್ರಸಾದ ಸ್ವೀಕರಿಸುವಾಗ നമ്മുടെ കണ്ണ് തുറക്കുന്നത്. ನಮ್ಮ ಕಣ್ಣು ತೆರೆಯಲ್ಪಡುತ್ತದೆ. എത്ര സമയം നിങ്ങൾ വചനം കേട്ടാ, ಎಷ್ಟು ಸಮಯ ನೀವು ವಾಕ್ಯ ಆಲಿಸಿದರು, കണ്ണ് തുറക്കുന്നത് എപ്പോഴാണെന്നറിയാം? ಕಣ್ಣು ತೆರೆಯುವುದು ಯಾವಾಗ ಅಂತ ಗೊತ್ತಾ? ബ്രേക്കിംഗ് ഓഫ് ദ ബ്രെഡ്. ರೊಟ್ಟಿ ಮುರಿಯುವಾಗ. അപ്പം മുറിക്കുമ്പോൾ. ರೊಟ್ಟಿ ಮುರಿಯುವಾಗ. ഈ ജീവിതത്തിൽ ഒരു ദിവസം പോലും വിശുദ്ധ കുർബാന മുടക്കരുത്. ಈ ಜೀವನದಲ್ಲಿ ಒಂದು ದಿನವಾದರೂ ಬಲಿ ಪೂಜೆ ತಪ್ಪಿಸಬೇಡಿ. ചെറുപ്പക്കാരാ തീരുമാനമെടുക്കണം. ಈ ಯೌವನಸ್ಥರೇ ನಿರ್ಧಾರ ತೆಗೆದುಕೋ. മുതിർന്നവരാ തീരുമാനം എടുക്കണം. പ്രായವಾದವರೇ ತೀರ್ಮಾನ ತೆಗೆದುಕೊಳ್ಳಿ. രാവിലെ എന്നോ വൈകിട്ടെന്നോ വ്യത്യാസമില്ല. ഒരു ദിവസത്തിൽ പോലും ഒരു പ്രാവശ്യമെങ്കിലും ഞാൻ വിശുദ്ധ കുർബാന സ്വീകരിച്ചു. ಬೆಳಿಗ್ಗೆ ಆಗಲಿ ಸಾಯಂಕಾಲವಾಗಲಿ ಒಂದು ದಿನ ತಪ್ಪದೆ ಪರಮ ಪ್ರಸಾದವನ್ನು ಸ್ವೀಕರಿಸಿ. ഞായറാഴ്ച ഞാൻ പോയി സ്വീകരിക്കുമെന്നല്ല, ಭಾನುವಾರ ಸ್ವೀಕರಿಸುತ್ತೇನೆ ಎಂದಲ್ಲ, ദിവസത്തിൽ ഒരു പ്രാവശ്യം. ಪ್ರತಿದಿನ ಒಂದು ಬಾರಿಯಾದರೂ. മൊബൈൽ ചാർജ് ചെയ്യാൻ മറക്കുന്നില്ലല്ലോ, ಮೊಬೈಲ್ ಚಾರ್ಜ್ ಮಾಡಲು ಮರೆಯುವುದಿಲ್ಲವಲ್ಲ, ബ്രേക്ക്ഫാസ്റ്റ് കഴിക്കാൻ മറക്കുന്നില്ല, ನಾಷ್ಟ ತಿನ್ನಲು ನಾವು ಮರೆಯುವುದಿಲ್ಲ, ഉച്ചയ്ക്ക് നല്ല സാപ്പാട് വേണ്ടേ, ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಬೇಡವಾ, കിടക്കുന്നതിന് മുമ്പ് 4 ചപ്പാത്തി തിന്നുമല്ലോ, ಮಲಗುವುದಕ್ಕಿಂತ ಮುಂಚೆ 4 ಚಪಾತಿ ತಿಂತೇವಲ್ಲ. ആത്മാവിന്റെ ആഹാരം, ಆತ್ಮದಾಹಾರ, അതാണ് വിശുദ്ധ കുർബാന. ಅದಾಗಿದೆ ಪರಿಶುದ್ಧ ಬಲಿ ಪೂಜೆ. അത് കണ്ണു തുറക്കും. ಅದು ಕಣ್ಣು ತೆರೆಯುತ್ತೆ. അത് മാത്രമേ കണ്ണു തുറക്കൂ. ಅದು ಮಾತ್ರ ನಮ್ಮ ಕಣ್ಣು ತೆರೆಯುವುದು. 12 കിലോമീറ്റർ സംസാരിച്ചുകൊണ്ട് നടന്നു. 12 ಕಿಲೋಮೀಟರ್ ಮಾತನಾಡಿಕೊಂಡು ನಡೆದರು. വാദിച്ചും സംസാരിച്ചും ഇരുന്നു. ವಾದಿಸುತ್ತಾ ಮಾತನಾಡುತ್ತಾ ಇದ್ದರು. ഒന്നും മനസ്സിലായില്ല. ಏನು ಅರ್ಥವಾಗಲಿಲ್ಲ. വിശുദ്ധ കുർബാന സ്വീകരിച്ചപ്പോൾ, ಪರಮ ಪ್ರಸಾದ ಸ್ವೀಕರಿಸಿದಾಗ, വിശുദ്ധ കുർബാന ಪರಮ ಪ್ರಸಾದ ಸ್ವೀಕರಿಸಿದಾಗ, അപ്പം എടുത്ത് വാഴ്ത്തി ರೊಟ್ಟಿ ಮುರಿದಾಗ അവരുടെ ಅವರ ಕಣ್ಣು ತೆರೆಯಲ್ಪಟ್ಟಿತು. കണ്ണ് തുറന്നു. ಕಣ್ಣು ತೆರೆಯಲ್ಪಟ್ಟಿತು. ഹല്ലേലൂയ. ഹല്ലേലൂയ. കരമുയർത്തി ഹല്ലേലൂയ. 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 നിങ്ങൾ രോഗശാന്തി ശുശ്രൂഷയിൽ പങ്കെടുത്തില്ലെങ്കിലും സാരമില്ല. ನೀವು ರೋಗ ಸೌಖ್ಯದ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳದಿದ್ರೂ ಪರವಾಗಿಲ್ಲ. കൺവെൻഷന് വന്നില്ലേലും ಈ സാരമില്ല. ಧ್ಯಾನಕ್ಕಾಗಿ ಬಾರದೇ ಇದ್ರೂ ಪರವಾಗಿಲ್ಲ. 4 മണിക്ക് ഇവിടെ തുടങ്ങുന്ന കുർബാനയിൽ വരണം. 4 ಗಂಟೆಗೆ ಇಲ್ಲಿ ನಡೆಯುವಂತ ಬಲಿ ಪೂಜೆಯಲ್ಲಿ ತಪ್ಪದೆ ಪಾಲ್ಗೊಳ್ಳಿ. ഇന്ന് വൈകുന്നേരം 4 മണിക്കുള്ള കുർബാനയിൽ വരണം. ಇಂದು ಸಾಯಂಕಾಲ 4 ಗಂಟೆಗೆ ಅರ್ಪಿಸುವ ಬಲಿ ಪೂಜೆಯಲ್ಲಿ ಪಾಲ್ಗೊಳ್ಳಿ. ഹല്ലേലൂയ. ಹಲ್ಲೆಲೂಯ. ഈ സംസാരിച്ച വചനം മുഴുവൻ തുറന്നു കിട്ടുന്നത് എങ്ങനെയാണെന്നറിയാമോ? ಇಲ್ಲಿ ಹೇಳುವಂತ ವಾಕ್ಯಗಳೆಲ್ಲವೂ ತೆರೆಯಲ್ಪಡೋದು ಯಾವಾಗಂತ ಗೊತ್ತಾ? അപ്പം നുറുക്കുമ്പോൾ. ರೊಟ್ಟಿ ಮುರಿಯುವಾಗ. ഞങ്ങൾ അതിനെ കുറിച്ച് വൈകുന്നേരം പറയാം. ಅದರ ಕುರಿತು ಸಾಯಂಕಾಲ ಹೇಳುತ್ತೇವೆ. ഹല്ലേലൂയ. ಹಲ್ಲೆಲೂಯ. ഇന്ന് രാവിലത്തെ സെഷനിൽ ഒറ്റ പ്രാർത്ഥന മതി. ಈ ಬೆಳಗಿನ ಸಮಯದಲ್ಲಿ ಒಂದೇ ಒಂದು ಪ್ರಾರ್ಥನೆ. കണ്ണ് തുറക്കണം. ಕಣ್ಣು ತೆರೆಯಿರಿ. ಎಲ್ಲರೂ ಕಣ್ಣನ್ನೊಮ್ಮೆ ತೆರೆದು ನೋಡಿ. ಎಲ್ಲ ಕಣ್ಣು ತೆರೆಯಿರಿ. ಕಣ್ಣು ತೆರೆದು ನೋಡಿ. ನೋಡಿ ಕಣ್ಣು ತೆರೆದು. കണ്ണ് തുറന്ന് പ്രശ്നത്തെ നോക്കാനല്ല, ಕಣ್ಣು ತೆರೆದು ನಿನ್ನ ಸಮಸ್ಯೆಯನ್ನು ನೋಡ್ಲಿಕ್ಕಲ್ಲ. ദൈവമേ എന്റെ കണ്ണ് തുറന്നു. ದೇವಾ ನನ್ನ ಕಣ್ಣನ್ನೊಮ್ಮೆ ತೆರೆಯಿರಿ. ഹല്ലേലൂയ. ഹല്ലേലൂയ. ആ ഒറ്റ പ്രാർത്ഥന മതി. വേറെ ഒന്നും പ്രാർത്ഥിക്കണ്ട. ಒಂದು ദൈവമേ, ಪ್ರಾರ್ಥನೆ, ಬೇರೆ ಏನು ಪ್ರಾರ್ಥನೆ ദൈവമേ, ಮಾಡಬೇಡಿ. ദൈവമേ, ದೇವರೇ എന്റെ കണ്ണ് തുറന്നു ನನ್ನ തരണം. ಕಣ್ಣನ್ನೊಮ್ಮೆ ತೆರೆಯಿರಿ. പറഞ്ഞു, എന്റെ കണ്ണ് ಹೇಳಿ, ನನ್ನ ಕಣ್ಣನ್ನೊಮ್ಮೆ ತೆರೆಯಿರಿ. ഓപ്പൺ മൈ ഐസ് ഓഫ് ನನ್ನ ഗോഡ്. ಕಣ್ಣನ್ನು ತೆರೆಯಿರಿ ದೇವರೇ. ഓപ്പൺ മൈ ഐസ് ഓഫ് മൈ ഹാർട്ട്. ನನ್ನ ಹೃದಯವನ್ನು ತೆರೆಯಿರಿ so ದೇವರೇ. that I can see you. ನಾನು ನಿನ್ನನ್ನು ನೋಡಲಿ. ഇങ്ങനെ പറഞ്ഞു പ്രാർത്ഥിക്കാം. ಹೀಗೆ ಪ್ರಾರ್ಥಿಸೋಣ. കരം പിരിച്ചു ഉയർത്തി പിടിക്കുക. ಎಲ್ಲರೂ ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಡಿದುಕೊಳ್ಳಿ. നല്ല ഏകാഗ്രതയോടെ പ്രാർത്ഥിക്കുക. ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡಿ. ഈശോയുടെ മുഖത്തേക്ക് നമുക്ക് ദർശിക്കാം. ಯೇಸುವಿನ ಮುಖವನ್ನೇ ನೋಡಿ. ഈശോയിലേക്ക് നമുക്ക് ദർശിക്കാം. ಯೇಸುವನ್ನೇ ನೋಡಿ. കർത്താവേ, ಯೇಸುവೇ, ഞങ്ങളുടെ കണ്ണ് തുറന്നു തരണമേ. ನಮ್ಮ ಕಣ್ಣನ್ನೊಮ್ಮೆ ತೆರೆಯಿರಿ. ജീവിതത്തിൽ ಜೀವನದಲ್ಲಿ
പ്രശ്നങ്ങളെ കണ്ട് ಸಮಸ್ಯೆಗಳನ್ನು ಕಂಡು ഞങ്ങളുടെ എമൗസിലേക്ക് ನಾವು ಎಮ್ಮಾವು ಅಲ್ಲಿಗೆ ഞങ്ങൾ ഓടിക്കൊണ്ടിരിക്കുകയാണ്. ನಾವು ಓಡುತ್ತಾ ಇದ್ದೇವೆ. ഞങ്ങൾ ഓടി ഓടി മടുത്തു. ಓಡಿ ಓಡಿ ನಮಗೆ ಸಾಕಾಯಿತು. ഓടി ഓടി മടുത്തു. ಓಡಿ ಓಡಿ ನಮಗೆ ಸಾಕಾಯಿತು. താങ്ങാൻ കഴിയുന്നില്ല. ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. മുന്നോട്ട് പോകാൻ കഴിയുന്നില്ല. ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. അങ്ങയെ കാണാൻ, ನಿಮ್ಮನ್ನು ನೋಡಲು എന്റെ കണ്ണൊന്ന് തുറന്നു, ನನ್ನ ಕಣ್ಣನ್ನೊಮ್ಮೆ ತೆರೆಯಿರಿ. ಎಲ್ಲರೂ ಪ್ರಾರ್ಥನೆ ಮಾಡಿ. എല്ലാവരും പ്രാർത്ഥിച്ചു. ಎಲ್ಲರೂ ಪ್ರಾರ್ಥನೆ ಮಾಡಿ. Open the eyes of my heart, Lord. Open the eyes of my heart. I want to see you. I want to see. I want to see you. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. I want to see you. എനിക്ക് അങ്ങയെ കാണാൻ എന്റെ കണ്ണ് തുറക്കണം. ನನಗೆ ನಿಮ್ಮನ್ನೊಮ್ಮೆ ನೋಡಲು ನನ್ನ ಕಣ್ಣನ್ನು ತೆರೆಯಿರಿ. ലോകത്തെ കണ്ടു, ಲೋಕವನ್ನು ಕಂಡೆ, ലോകമോഹങ്ങളെ കണ്ടു, ಲೋಕದ ಇಚ್ಛೆಗಳನ್ನು ಕಂಡೆ, എല്ലാം കണ്ടു മടുത്തു. ಎಲ್ಲವೂ ಕಂಡು ಸಾಕಾಯಿತು. ഈ ലോകത്തിൽ ഇനി കാണാനൊന്നുമില്ല. ಈ ಲೋಕದಲ್ಲಿ ಇನ್ನು ಕಾಣಲು ಏನೂ ಇಲ್ಲ. എന്നാൽ യേശുവേ, ಆದರೆ ಯೇಸುವೇ, അങ്ങയെ കാണാൻ, ನಿಮ್ಮನ್ನು ನೋಡಲು എന്റെ കണ്ണൊന്ന് തുറക്കണം. ನನ್ನ ಕಣ್ಣೊಮ್ಮೆ ತೆರೆಯಿರಿ. അമ്മേ തായേ, ഞങ്ങൾക്ക് വേണ്ടി പ്രാർത്ഥിക്കണം. ಅಮ್ಮ ತಾಯಿ, ನಮಗಾಗಿ ಪ್ರಾರ್ಥಿಸಿರಿ. പിതാവേ, ഞങ്ങൾക്ക് വേണ്ടി പ്രാർത്ഥിക്കണം. ಸಂತ ಜೋಸಫರೇ, ನಮಗಾಗಿ ಪ್ರಾರ್ಥಿಸಿರಿ. സകല വിശുദ്ധരുമേ, ഞങ്ങൾക്ക് വേണ്ടി പ്രാർത്ഥിക്കണം. ಸಕಲ ಸಂತರುಗಳೇ, ನಮಗಾಗಿ ಪ್ರಾರ್ಥಿಸಿರಿ. ഞങ്ങളെ കുർബാന കേന്ദ്രീകൃതമാക്കണമേ. ನಮ್ಮನ್ನು ಬಲಿ ಪೂಜೆಯನ್ನು ಕೇಂದ್ರೀಕರಿಸುವಂತೆ ಮಾರ್ಪಡಿಸಿ. കുർബാന കേന്ദ്രീകൃതമായ ഒരു ഭക്തി ഞങ്ങളെ വളർത്തണം. ಬಲಿ ಪೂಜೆಯಲ್ಲಿ ಕೇಂದ್ರೀಕೃತವಾದ ಒಂದು ಭಕ್ತಿ ನಮ್ಮಲ್ಲಿ ತುಂಬಿಸಿರಿ. അത് ഞങ്ങളുടെ ഉള്ളത്തിലൊന്ന് വളർത്തണമേ. ಅದು ನಮ್ಮ ಅಂತರಾಳದಲ್ಲಿ ಬೆಳೆಸಿರಿ. I want to see you. I want to see you. I want to see you. We want to see. We want to see you. We want to see. you. We want to see you. കർത്താവേ, എല്ലാ മക്കളെയും ആശീർവദിക്കണമേ. ಯೇಸುವೇ, എല്ലാ മക്കളನ್ನು ആശീർവദിಸಿರಿ. എല്ലാ ഹൃദയങ്ങളെയും സ്പർശിക്കണം. എല്ലാ ഹൃദയಗಳನ್ನು മുಟ್ಟಿರಿ. ഞങ്ങളുടെ കണ്ണുകളെ തുറക്കണമേ. ನಮ್ಮ ಕಣ್ಣುಗಳನ್ನು ತೆರೆಯಿರಿ. ഇങ്ങനെ പറഞ്ഞുകൊണ്ട് പ്രാർത്ഥിക്കുക. കർത്താവായ യേശുവേ, ಈ ರೀತಿ ಪ್ರಾರ್ಥನೆ ಮಾಡಿ. ಕರ್ತರಾದ ಯೇಸುವೇ, ആവർത്തിച്ച് പറയുക. കർത്താവായ യേശുവേ, ಎಲ್ಲರೂ ಗಟ್ಟಿಯಾಗಿ ಹೇಳಿ. ಕರ್ತರಾದ ಯೇಸುವೇ, അങ്ങേ കാണാൻ, ನಿಮ್ಮನ್ನು ನೋಡಲು ഞങ്ങളുടെ കണ്ണുകളെ തുറക്കണം. ನಮ್ಮ ಕಣ್ಣುಗಳನ್ನು ತೆರೆಯಿರಿ. കരമുയർത്തി പറ. യേശുവേ, ಎಲ್ಲರೂ ಕೈಗಳನ್ನು ಎತ್ತಿ ಹೇಳಿ. ಯೇಸುವೇ, യേശുവേ, ಯೇಸುವೇ. ഒറ്റ വിളി വിളിച്ചോ. ಎಲ್ಲರೂ ಕರೀರಿ. ಯೇಸುವೇ, Jesus. ಯೇಸುವೇ, ಯೇಸುವೇ, ಯೇಸುವೇ. ಎಲ್ಲರೂ ಕರೀರಿ, ಕರೀರಿ. ಯೇಸುವೇ, 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 ಯೇಸುವೇ. ಕರೀರಿ. ಎಲ್ಲರೂ ಯೇಸುವೇ ಎಂದು ಬಾಯಿ ತೆರೆದು ಕರೀರಿ. ഇരുകരങ്ങൾ ഉയർത്താന്നിടത്തോളം ഉയർത്തിക്കും. ಎಷ್ಟು ಕೈಗಳನ್ನು, ಎರಡು ಕೈಗಳನ್ನು ಚೆನ್ನಾಗಿ ಮೇಲಕ್ಕೆತ್ತಿ ಯೇಸುವೇ ಎಂದು ಕರೀರಿ. ಎಲ್ಲರೂ ಕರೀರಿ. ಕೈ ಎತ್ತಿ ಹಿಡಿದು ಕರೀರಿ. ಯೇಸುವೇ, ಯೇಸುವೇ, ಯೇಸುವೇ. ಕರೀರಿ, ಕರೀರಿ. ಯೇಸುವೇ ಎಂದು ಕರೀರಿ. ಯೇಸುವೇ, 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 ಕರೀರಿ. ಯೇಸುವೇ, 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 ಕರೀರಿ, ಕರೀರಿ. ಯೇಸುವೇ, ಯೇಸುವೇ. ಕಾಲು ನೆಲದಲ್ಲಿ ಉರಿ, ಕಾಲು ನೆಲದಲ್ಲಿ ಇಡಿ. ಯೇಸುವೇ, 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 ಯೇಸುವೇ. ಯೇಸುವೇ, ನನಗೆ ನಿಮ್ಮನ್ನು ನೋಡಬೇಕು. ಯೇಸುವೇ, ಯೇಸುವೇ, ನನಗೆ ನಿಮ್ಮನ್ನು ನೋಡಬೇಕು. ಯೇಸುವೇ, ನನಗೆ ನಿಮ್ಮನ್ನು ನೋಡಬೇಕು. ಯೇಸುವೇ, I want to see.
to see you. യേശുവേ I want to see you. 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 ഒരുപാട് സൗഖ്യങ്ങൾ നടക്കാൻ പോകുന്നു. ಈಗ ತುಂಬಾ ಸೌಖ್ಯಗಳಲ್ಲಿ ಸಂಭವಿಸುವ ಸಮಯ. യേശുവിനെ കാണുന്നു. ಯೇಸುವನ್ನು ನೋಡುತ್ತಿದ್ದೀರಾ? യേശുവിനെ കണ്ണു തുറന്ന് കണ്ടപ്പോൾ, ಯೇಸುವನ್ನು ಕಣ್ಣು ತೆರೆದು ಕಂಡಾಗ, അയ്യോ വലിയ തിരമാലയാണ്, ಅಯ್ಯೋ ದೊಡ್ಡ ಅಲೆಗಳು, വലിയ കാറ്റാണ്, ತುಂಬಾ ಬಿರುಗಾಳಿ. കണ്ണു തുറന്നപ്പോ, ಕಣ್ಣು ತೆರೆದಾಗ അവർ യേശുവിനെ കാണുക. ಅವನು ಯೇಸುವನ್ನು ಕಂಡ. യേശുവേ, അത് നീയാണെങ്കിൽ, ಯೇಸುವೇ ಅದು ನೀನಾಗಿದ್ದರೆ ഞാൻ ഈ ബോട്ടിൽ നിന്ന്, ನಾನು ಈ ಬೋಟಿನಿಂದ ഈ കടലിലേക്ക് കാല് ചവിട്ടി, ಈ ಕಡಲಲ್ಲಿಗೆ ಕಾಲಿಟ್ಟು നിന്റെ അടുക്കലേക്ക് വരട്ടെ. ನಿನ್ನ ಬಳಿಗೆ ಬರಲ. കണ്ണു തുറന്നാൽ അങ്ങനെ, ಕಣ್ಣು ತೆರೆದ್ರೆ ಹಾಗೆ. കണ്ണ് തുറക്കുന്നതിന് മുമ്പ് പറയും, ಕಣ್ಣು ತೆರೆಯುವುದಕ್ಕಿಂತ ಮುಂಚೆ വലിയ തിരമാല, ದೊಡ್ಡ ಅಲೆಗಳು. കണ്ണു തുറക്കുമ്പോ പറയും, ಕಣ್ಣು ತೆರೆದಾಗ ಹೇಳುತ್ತೇವೆ, തിരമാലയല്ല, ಅಲೆಗಳಲ್ಲ, യേശുവേ നീയാണ്, ಯೇಸುವೇ ನೀನೇ, യേശുവേ നീയാണ്, ಯೇಸುವೇ ನೀನೇ, യേശുവേ നീയാണ്, ಯೇಸುವೇ ನೀವೇ, യേശുവേ നീയാണ്, ಯೇಸುವೇ ನೀವೇ. ഞാൻ നിന്റെ അടുക്കലേക്ക് വരട്ടെ, ನಾನು ನಿನ್ನ ಬಳಿಗೆ ಬರುತ್ತೇನೆ, ഞാൻ നിന്റെ അടുക്കലേക്ക് ನಾನು ನಿನ್ನ വരട്ടെ, ಬಳಿಗೆ ಬರುತ್ತೇನೆ, ഞാൻ നിന്റെ ನಾನು ನಿನ್ನ അടുക്കലേക്ക് ಬಳಿಗೆ ಬರುತ್ತೇನೆ, ഞാൻ നിന്റെ ನಾನು അടുക്കലേക്ക്. ನಿನ್ನ ಬಳಿಗೆ ಬರುತ್ತೇನೆ. അവിടെ ഒരു സ്റ്റെപ്പ് വെക്കുക, ಅಲ್ಲಿ ಒಂದು ಹೆಜ್ಜೆ ಇಟ್ಟ, അവിടെ ഒരു സ്റ്റെപ്പ് വെക്കുക. ಅಲ್ಲಿ ಒಂದು ಹೆಜ್ಜೆ ಇಟ್ಟ. എവിടോട്ടാ സ്റ്റെപ്പ് വെക്കുന്നത്? ಎಲ್ಲಿ ಆಗಿದೆ ಹೆಜ್ಜೆ ಇಟ್ಟ? കടലിലോട്ട്. ಕಡಲಿನಲ್ಲಿ. ആരാ സ്റ്റെപ്പ് വെക്കുന്നത്? ಹೆಜ್ಜೆ ಇಟ್ಟವನು ಯಾರು? കടൽ അറിയാവുന്ന മുക്കുവൻ. ನೋಡಿ, ಕಡಲಿನ ಬಗ್ಗೆ ಗೊತ್ತಿರುವ ಬೆಸ್ತನು കടലിലേക്ക് സ്റ്റെപ്പ്. ಕಡಲಿನಲ್ಲಿಗೆ ಕಾಲಿಟ್ಟ. I want to see you. ನನಗೆ I want to see you. I want to see. I want to see you. I want to see. I want to see you. I want to see you. I want to see. I want to see. I want to see you. I want to see. I want to see you. I want to see. I want to see you. I want to see. I want to see you. I want to see. I want to see you. ഇത് യേശുവാണോ? ಇದು ಯೇಸು. യേശുവാണെങ്കിൽ ಯೇಸುವಾಗಿದ್ದರೆ ഞാനിതാ യേശുവിന്റെ അടുക്കലേക്ക് വരികയാണ്. ನಾನೀಗ ಯೇಸುವಿನ ಬಳಿಗೆ ಬರುತ್ತಿದ್ದೇನೆ. Jesus is calling you. ಯೇಸು ಕರೆಯುತ್ತಾ ಇದ್ದಾರೆ, Come. ಬಾ, എന്റെ അടുക്കലേക്ക് വാ. ನನ್ನ ಬಳಿಗೆ ಬಾ. നീ എന്നെ കണ്ടെങ്കിൽ ನೀನು ನನ್ನನ್ನು ಕಂಡಿದ್ದರೆ come to me. ನನ್ನ ಬಳಿಗೆ ಬಾ. From that wheelchair. ಆ ವೀಲ್ ಚೇರ್ ನಿಂದ, ആ wheelchairൽ നിന്ന്, ಆ ವೀಲ್ ಚೇರ್ ನಿಂದ, ആ തളർന്ന കാലം വെച്ച് ಆ ಬಲಹೀನವಾದ ಕಾಲಿಟ್ಟುಕೊಂಡು take one step at a time. ಒಂದು ಹೆಜ್ಜೆ ಮುಂದಕ್ಕೆ ನೆಡೆ. ഒരു സ്റ്റെപ്പ് വെയ്. ಒಂದು ಹೆಜ್ಜೆ ಇಟ್ಟುಕೋ. ഒരു കാലെടുത്ത് വെയ്. ಒಂದು ಕಾಲು ತೆಗೆದಿಡು. ഒരു കാലെടുത്ത് വെയ്. ಒಂದು ಕಾಲು ತೆಗೆದು ಮುಂದಕ್ಕಿಡು. നിന്റെ ശരീരത്തിലേക്ക് ഒരു ബലം വരും. ನಿನ್ನ ಶರೀರದಲ್ಲಿ ಶಕ್ತಿ ಬರುತ್ತದೆ. നിനക്കൊരു ശക്തി ലഭിക്കും. ನಿನಗೊಂದು ಶಕ್ತಿ ಸಿಗುತ್ತದೆ. ഈശോയാണ് നിന്നെ വിളിക്കുന്നത്. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. കർത്താവാണ് നിന്നെ വിളിക്കുന്നത്. ಯೇಸು ಕರೆಯುತ್ತಿದ್ದಾರೆ. യേശു നിന്നെ വിളിക്കുന്നു. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. I want to see you. Sing that in the background. Sing that in the background. I want to see you. No, brother, just a minute. I want to see you. ಯೇಸುವೇ ಎಂದು ಕರೆಯಿರಿ. യേശുവേ, ಯೇಸುವೇ ಎಂದು ಕರೀರಿ. ಯೇಸು ಪ್ರತಿಯೊಬ್ಬರನ್ನು ಮುಟ್ಟಿ ಗುಣಪಡಿಸುವ ಸಮಯ. ಕರೀರಿ, ಮನಸಾರೆ ಕರೀರಿ. I want to see you. ನನಗೆ ನಿಮ್ಮನ್ನು ನೋಡಬೇಕು വലിയ ಯೇಸುವೇ. ദാഹത്തോടെ. ದಾಹದಿಂದ ಕರೀರಿ. You know the Kannada of that? I want to, maybe you can make it. ನನಗೆ ನಿನ್ನನ್ನು ನೋಡಬೇಕು. ಕನ್ನಡದಲ್ಲಿ ಅದನ್ನು ಮಾಡಿ. അല്ലല്ല, കന്നഡത്തിൽ I want to see you എന്ന് പറയുന്നത് എങ്ങനെ? അങ്ങേ എനിക്ക് കാണണം. ನನಗೆ ನಿಮ್ಮನ್ನು ನೋಡಬೇಕು. നമുക്ക് ನನಗೆ ನಿಮ್ಮನ್ನು ನೋಡಬೇಕು. ನಿಮ್ಮ ನೋಡಬೇಕು, ನಿಮ್ಮ ನೋಡಬೇಕು. I want to see you. ನಿಮ್ಮ ನೋಡಬೇಕು. ಎಲ್ಲರೂ ಕರೀರಿ. ಎಲ್ಲರೂ ಈ ಸಮಯ ಪ್ರಾರ್ಥಿಸಿ. ಯಾರು ಸುಮ್ಮನೆ ಬಾಯಿ ಮುಚ್ಚಿ ಕುಳಿತುಕೊಳ್ಳಬೇಡಿ. ಎಲ್ಲರೂ ಮನಸ್ಸು ತೆರೆದು ಪ್ರಾರ್ಥನೆ ಮಾಡಿ. ಸೌಖ್ಯ ಬೇಕಾದವರೆಲ್ಲ ಎದ್ದೇಳಿ, ಎದ್ದು ಪ್ರಾರ್ಥಿಸಿ. ನಿಮ್ಮ ನೋಡಬೇಕು. ನೋಡಿ, വീൽചെയറിൽ വന്നിരിക്കുന്നവരോ? ವೀಲ್ ಚೇರ್ ಅಲ್ಲಿ ಬಂದು ಕುಳಿತಿರುವವರೇ ಪ್ರಾರ್ಥನೆ ಮಾಡಿ. ಎದ್ದೇಳಲು ಪ್ರಯತ್ನ ಪಡಿ. ಎದ್ದು ಪ್ರಾರ್ಥನೆ ಮಾಡಿ. ನಿಮ್ಮ ನೋಡಬೇಕು.
ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ಯೇಸುವೆ ನನಗೆ ನಿಮ್ಮನ್ನು ನೋಡಬೇಕು ಯೇಸುವೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ನಿಮ್ಮನ್ನು ನೋಡಬೇಕು ಯೇಸುವೆ ಎಲ್ಲರೂ ಕರೀರಿ ನಿಮ್ಮನ್ನು ನೋಡಬೇಕು ಯೇಸುವೆ ಎಂದು ಕರೀರಿ ಎಲ್ಲರೂ ಕರೆದು ಪ್ರಾರ್ಥಿಸಿ ಯೇಸುವೆ ಎಂದು ಪ್ರಾರ್ಥನೆ ಮಾಡಿ ಎದ್ದೇಳಲು ಪ್ರಯತ್ನ ಪಡಿ ಎದ್ದೇಳಲು ಯೇಸುವೆ ಯೇಸುವೆ ನನಗೆ ನಿಮ್ಮನ್ನು ನೋಡಬೇಕು ಯೇಸುವೆ 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 ಎಲ್ಲರೂ ಪ್ರಾರ್ಥನೆ ಮಾಡಿ ಯೇಸುವೆ ಎಂದು ಕರೀರಿ ಎಲ್ಲರೂ ಮನ ತೆರೆದು ಕರೀರಿ ಎದ್ದೇಳಿ ಎದ್ದು ಬಾ ಅಲ್ಲಿಂದ ಎದ್ದೇಳು ಈ ಕಪ್ಪು ಚೂಡಿದ ಹುಡುಗಿ ಯೇಸುವೆ ಎಲ್ಲರೂ ಯೇಸುವೆ ಎಂದು ಕರೀರಿ ಸೌಖ್ಯ ಬೇಕಾದವರೆಲ್ಲರೂ ಮನಸ್ಸಲ್ಲಿ ಕರೀರಿ ಎದ್ದೇಳು ಅಲ್ಲಿಂದ ಎದ್ದು ಬಾ ಮುಂದಕ್ಕೆ ಬಾ ನಡೆ ಎದ್ದು ಬಾ ನಡೆಯು ನಡೆ ಫ್ರೀಯಾಗಿ ನಡೆಯು ಕಾಲು ಹೆಜ್ಜೆ ಇಟ್ಟು ಸರಿಯಾಗಿ ನಡೆ ಹೆಜ್ಜೆ ಇಟ್ಟು ಕಾಲು ಎತ್ತಿ ಇಟ್ಟು ನಡೆ ಕಾಲು ಎತ್ತಿ ಇಟ್ಟು ನಡೆ ವಾಪಸ್ ಓಡಿ ಬಾ ಈಚೆ ಬಾ ಸ್ಟೆಪ್ ಹತ್ತಿ Get the blessing of the Father. Get the blessing. Oh, she's coming the steps. ನೋಡಿ Father blessing. Father blessing. Many are receiving healing. Many are receiving healing. ಎಲ್ಲರನ್ನು ಯೇಸು ಮುಟ್ಟುತ್ತಿದ್ದಾರೆ. Many are receiving healing. ಯೇಸುವೇ ಎದ್ದು ನಡೆ ನೋಡಿ ಇವಳ ಜೊತೆಯಲ್ಲಿ ಬಂದವರು ಯಾರು? ಎಲ್ಲರೂ ನಿಶಬ್ದರಾಗಿ ಅವಳ ಜೊತೆಯಲ್ಲಿ ಬಂದವರು ಯಾರು? ಆ ಕಪ್ಪು ಚೂಡಿದಾರ ಅವಳ ಜೊತೆಯಲ್ಲಿ ಬಂದವರು ಯಾರು? ಅವಳ ಜೊತೆಯಲ್ಲಿ ಬಂದವರು ಯಾರು? ಆ ಕಪ್ಪು ಚೂಡಿದಾರನ ಹುಡುಗಿಯ ಜೊತೆಯಲ್ಲಿ ಬಂದವರೆಲ್ಲಿ ಇದ್ದಾರೆ? ನೀವು ಮುಂದಕ್ಕೆ ಬನ್ನಿ. I want to see. Hey brother. ನೋಡಿ ಬಿಜು ಅವರ ಕೈ ಹಿಡಿಯುವುದು ಬೇಡ. ಬಿಜು I want to see you. I want to see you, Jesus. I want to see you. I want to see you, Jesus. I want to see you. ನಾನು ನಿನ್ನಲ್ಲಿ ಕೇಳುತ್ತಿದ್ದೇನೆ. ಇದು ನಿಮ್ಮದು ಯಾರು? ಸಿಸ್ಟರ್. Your sister? You speak Malayalam? You can understand Malayalam? Okay. ಇದು ನಿಂದ ಸಿಸ್ಟರಾ? What happened to her? ಏನಾಯ್ತು ಅವಳಿಗೆ? ಯೇಸು
ಇವಳೆ ಪುದಿಯದಾಕುಗೆ. ಯೇಸು ಇವಳನ್ನು ಹೊಸತಾಗಿಸುತ್ತಿದ್ದಾರೆ. ಇವಳ ಕಾಲುಗಳಿಗೆ ಬಲ ಕೊಟ್ಟು. ಇವಳ ಕಾಲಿಗೆ ಶಕ್ತಿ ಯೇಸು ಕೊಟ್ಟಿದ್ದಾರೆ. New life. Oh, I want to see you. ಕೈ ಎತ್ತು, ಕೈ ಎತ್ತು. ಏನಾದ್ರು ಏನಾಯ್ತು ಅವಳಿಗೆ? ಅವಳಿಗೆ ಏನಾದದ್ದು ಗೊತ್ತಿಲ್ಲ. ನೀವಳನ್ನು ತಂದವರು ಯಾರು? ಇವಳ ಜೊತೆ ಅಪ್ಪ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ. I want to see you. I want to see you. പറഞ്ഞു. ಎಲ್ಲರೂ ಹೇಳಿ, ನನಗೆ ನಿಮ್ಮನ್ನು ನೋಡಬೇಕು. ಎದ್ದೇಳು, ಎದ್ದೇಳು, ಅಲ್ಲಿಂದ ಎದ್ದೇಳು. Jesus want to see you. 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 കൈ ഉയർത്തി ഇങ്ങനെ പ്രാർത്ഥിക്കുക. യേശുവേ, 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 I want to see you. I want to see you. പറഞ്ഞു പ്രാർത്ഥിക്കുക. ಎಲ್ಲರೂ ಯೇಸುವೇ ನನಗೆ ನಿಮ್ಮನ್ನು ನೋಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ. ಯೇಸುವೇ ನನಗೆ ನಿಮ್ಮನ್ನು ನೋಡಬೇಕು ಪ್ರಾರ್ಥನೆ ಮಾಡಿ. ಯೇಸುವೇ ನಮಗೆ ನಿನ್ನನ್ನು ನೋಡಬೇಕು. ಯೇಸುವೇ ನನಗೆ ನಿಮ್ಮನ್ನು ನೋಡಬೇಕು. ಯೇಸುವೇ ಪ್ರಾರ್ಥನೆ ಮಾಡಿ. ಹಾಗೆ ಹೇಳಿ ಪ್ರಾರ್ಥನೆ ಮಾಡಿ. ಯೇಸುವೇ ನನಗೆ ನಿಮ್ಮನ್ನು ನೋಡಬೇಕು. ಯೇಸುವೇ ನನಗೆ ನಿಮ್ಮನ್ನು ನೋಡಬೇಕು. ಯೇಸುವೇ ಎಲ್ಲರೂ ಪ್ರಾರ್ಥನೆ ಮಾಡಿ. Just I want to see you. ನನಗೆ ನಿಮ್ಮನ್ನು ನೋಡಬೇಕು. Just I want to see you. ಹೇಳಿ ನನಗೆ ನಿಮ್ಮನ್ನು ನೋಡಬೇಕು. Just I want to see you. ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು. Nothing else. Just I want to see you. ನಿಮ್ಮನ್ನು ನನಗೆ ಒಮ್ಮೆ ನೋಡಬೇಕು. ಯೇಸುವೆ ಎಲ್ಲರೂ ಕರೀರಿ. ಯೇಸುವನ್ನು ಪ್ರಾರ್ಥಿಸಿ. ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು. ಯೇಸುವೆ Just I want to see you. ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು. ಯೇಸುವೆ Just I want to see you. ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು. ಯೇಸುವೆ Just want to see you. ಯೇಸುವೆ ನಿಮ್ಮನ್ನೊಮ್ಮೆ ನೋಡಬೇಕು. ಯೇಸುವೆ Right now. ഇപ്പോൾ തന്നെ ಈಗಲೇ നിങ്ങളുടെ രോഗമുള്ളിടത്തേക്ക് കൈകൾ വെക്കുക. ನಿಮಗೆ ಎಲ್ಲಿ ರೋಗ ಇದೆಯೋ ಆ ಭಾಗದಲ್ಲಿ ನಿಮ್ಮ ಕೈಯನ್ನು ಇಟ್ಟುಕೊಳ್ಳಿ. ഇപ്പോൾ ആ പ്രാർത്ഥനയ്ക്ക് തയ്യാറാവുക. ಈವಾಗ ಎಲ್ಲರೂ ಪ್ರಾರ್ಥನೆ ಮಾಡಲು ಸಿದ್ಧರಾಗಿರಿ. കർത്താവായ യേശുവേ, ಕರ್ತರಾದ ಯೇಸುವೇ, ഞാൻ അങ്ങയെ കാണുന്നു. ನಾನು ನಿಮ್ಮನ್ನೇ ನೋಡುತ್ತಿದ್ದೇನೆ. ഞാൻ ഈ രോഗത്തെ കാണുന്നില്ല. ನಾನು ಈ ರೋಗವನ್ನು ಕಾಣುತ್ತಿಲ್ಲ. ഞാൻ ഈ കിഡ്നിയുടെ പ്രശ്നത്തെ കാണുന്നില്ല. ನಾನು ನನ್ನ ಕಿಡ್ನಿಯ ತೊಂದರೆ ನೋಡುತ್ತಿಲ್ಲ. എന്റെ കഴുത്തിന്റെ പ്രയാസത്തെ ഞാൻ കാണുന്നില്ല. ನನ್ನ ಕುತ್ತಿಗೆ ನೋವನ್ನು ನಾನು ಕಾಣುತ್ತಿಲ್ಲ. എന്റെ വയറിനകത്തെ മുഴയെ ഞാൻ കാണുന്നില്ല. ನನ್ನ ಹೊಟ್ಟೆಯಲ್ಲಿರುವ ಗಡ್ಡೆಯನ್ನು ಕಾಣುತ್ತಿಲ್ಲ. I just want to see you. ನಾನು ನಿಮ್ಮನ್ನೇ ನೋಡುತ್ತಿದ್ದೇನೆ. I just want to see. ನಾನು ನಿಮ್ಮನ್ನೇ ನೋಡುತ್ತಿದ್ದೇನೆ. അങ്ങേ ഒന്ന് കണ്ടാൽ മതി. ನಿಮ್ಮನ್ನೊಮ್ಮೆ ಕಂಡರೆ ಸಾಕು. I just want to see you. 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 200
200-ലധികം പേര് ഈ ഒരൊറ്റ 5 മിനിറ്റിനകത്ത് സൗഖ്യമാകാൻ പോകും. 200ಕ್ಕಿಂತಲೂ ಹೆಚ್ಚು ಮಂದಿ ಈ ಸಮಯದಲ್ಲಿ ಸೌಖ್ಯವನ್ನು ಪಡೆದುಕೊಂಡಿದ್ದಾರೆ. ഹീലിംഗ് നടന്നുകൊണ്ടിരിക്കുന്നു. I just want to see you. ಯೇಸುವೆ, ಯೇಸುವೆ, ನಿಮ್ಮನ್ನೊಮ್ಮೆ ನನಗೆ ನೋಡಬೇಕು, ನಿಮ್ಮನ್ನೊಮ್ಮೆ ನನಗೆ ನೋಡಬೇಕು ಯೇಸುವೆ. I just want to see you. 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 ಎಲ್ಲರೂ ಹೇಳಿ ಯೇಸುವೆ, ನಿಮ್ಮನ್ನು ನೋಡಬೇಕು I just ಯೇಸುವೆ, want to see you. ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು ಯೇಸುವೆ. ಹೇಳಿ, ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು ಯೇಸುವೆ. I just want to see you. ಯೇಸುವೆ ಎಂದು ಕರೀರಿ, ಯೇಸುವೆ ಎಂದು ಕರೀರಿ. I just want to see you. I just want to see you. You just relax in the presence of God. ಯೇಸುವಿನ ಸಾನ್ನಿಧ್ಯವನ್ನು ಅನುಭವಿಸಿ. നിങ്ങൾ നിന്ന് കൊടുത്താൽ മതി. കണ്ണടച്ച് പ്രാർത്ഥനാപൂർവ്വം നിന്നോ. ഇപ്പൊ സൗഖ്യമാവും. ನೀನೊಮ್ಮೆ ಕಣ್ಣು ಮುಚ್ಚು, ಪ್ರಾರ್ಥನೆಯಿಂದ ಯೇಸುವಿನ ಮುಂದೆ ನಿಂತುಕೋ. ಈಗ ಸೌಖ್ಯ ಸಿಗ್ತದೆ. I just want to see you, Jesus. I just want to see you. 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 ഭയങ്കര ദൈവ സാന്നിധ്യം ഇറങ്ങി നിൽക്കുന്നു. ದೇವರ ಸಾನ್ನಿಧ್ಯವೇ ಇಲ್ಲಿ ತುಂಬಿ I just ನಿಂತಿದೆ. want to see you. You pray now. I just want to see you. 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 കണ്ണടച്ച് ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ. ಯೇಸುವೆ, ನಿಮ್ಮನ್ನೊಮ್ಮೆ ನೋಡಬೇಕು ಯೇಸುವೆ. ಅಳುತ್ತಾ ಪ್ರಾರ್ಥನೆ ಮಾಡಿ. I just want to see you. ಯೇಸುವೆ, ನಿಮ್ಮನ್ನೊಮ್ಮೆ ನೋಡಬೇಕು I just want to see you. 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 Touch. I just want to see you. I just want to see you. Touch. I just want to see you. 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 Oh, I just want to see you. I just want to see you. ನಿಮ್ಮನ್ನೊಮ್ಮೆ ನೋಡಬೇಕು ಯೇಸುವೆ. I just want to see you. ಒಮ್ಮೆ ನಿಮ್ಮನ್ನು ನೋಡಬೇಕು I just ಯೇಸುವೆ. want to see you. ಒಮ್ಮೆ ನಿಮ್ಮನ್ನು ನೋಡಬೇಕು ಯೇಸುವೆ. I just want to see you. ನಿಮ್ಮನ್ನೊಮ್ಮೆ ನನಗೆ ನೋಡಬೇಕು ಯೇಸುವೆ. I ಎಲ್ಲರೂ just want to ಪ್ರಾರ್ಥನೆ see ಮಾಡಿ. you. ಎಲ್ಲರೂ ಪ್ರಾರ್ಥನೆ ಮಾಡಿ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಯೇಸುವೆ, ನಿಮ್ಮನ್ನೊಮ್ಮೆ ನೋಡಬೇಕು ಎಂದು ಪ್ರಾರ್ಥನೆ ಮಾಡಿ. ഒരുമിച്ച് പ്രാർത്ഥിക്കാൻ പോവാം. ಈ ಸಮಯ ಪ್ರಾರ್ಥಿಸುತ್ತೇವೆ. പിതാവായ ദൈവമേ, ತಂದೆಯಾದ ದೇವರೇ, അവരവർ കൈവച്ചിരിക്കുന്ന ഇടത്തേക്ക് ಇವರು ಕೈ ಇಟ್ಟಿರುವಂತ ಸ್ಥಳದಲ್ಲಿಗೆ ഇപ്പോഴൊരു അത്ഭുതത്തിന്റെ ಈಗ കൈവയ്ക്കണം. ಅದ್ಭುತದ ಹಸ್ತವನ್ನು ಚಾಚಿರಿ. വീണ് പോകുന്നവര് പൊക്കോട്ടെ, നിങ്ങൾ അവരെ പിടിക്കണ്ട. ನೋಡಿ, ಯಾರಾದ್ರೂ ಬಿದ್ರೆ ನೀವು ಯಾರನ್ನು ಹಿಡೀಲಿಕ್ಕೆ ಹೋಗ್ಬೇಡಿ, ಮುಟ್ಲಿಕ್ಕೆ ಹೋಗ್ಬೇಡಿ. നിങ്ങൾ കണ്ണടച്ച് പ്രാർത്ഥിച്ചു. ನೀನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡು. പിടിക്കണ്ട പിടിക്കണ്ട പിടിക്കണ്ട. ಯಾರನ್ನು ಹಿಡೀಲಿಕ್ಕೆ ಹೋಗ್ಬೇಡಿ. ನೀನು ಕಣ್ಣು ಮುಚ್ಚಿ ನಿನಗಾಗಿ ಪ್ರಾರ್ಥನೆ ಮಾಡು. Touch. ಮುಟ್ಲಿಕ್ಕೆ ಹೋಗ್ಬೇಡಿ. ಯಾರನ್ನು ಹಿಡೀಲಿಕ್ಕೆ ಮುಟ್ಲಿಕ್ಕೆ ಹೋಗ್ಬೇಡಿ.
ಎಲ್ಲರೂ ಕಣ್ಣು ಮುಚ್ಚಿ ನೀವು ನಿಮಗಾಗಿ ಪ್ರಾರ್ಥನೆ ಮಾಡಿ. I want to see. ಯಾರು ಹಿಡೀಲಿಕ್ಕೆ ಯಾರನ್ನು ನೋಡ್ಲಿಕ್ಕೆ ಹೋಗ್ಬೇಡಿ, ನೀವು ನಿಮಗಾಗಿ ಪ್ರಾರ್ಥನೆ ಮಾಡಿ. Touch. Touch. Oh, the divine touch. Oh, the divine touch. Divine touch in the back. I want to see you. I want to see you. Touch, touch. Oh, the divine touch. I want to see you. 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 Healing. I want to see you. ചെവികൾ തുറക്കുന്നു, ಕಿವಿಗಳು ತೆರೆಯಲ್ಪಡುತ್ತಿವೆ, കണ്ണുകൾ കാണുന്നു, ಕಣ್ಣುಗಳು ಕಾಣುತ್ತಿವೆ, നട്ടെല്ലുകൾ തുറക്കുന്നു, ಬೆನ್ನೆಲುಬಿಗೆ ಸೌಖ್ಯ ಸಿಗುತ್ತಿದೆ, കഴുത്തെല്ലുകൾ സൗഖ്യമാകുന്നു, ಕುತ್ತಿಗೆಗೆ ಸೌಖ್ಯ ಸಿಗುತ್ತಿದೆ. ഈ നിമിഷത്തിൽ ഭൂതങ്ങൾ വിട്ടുപോകുന്നു, ಭೂತಗಳು ಬಿಟ್ಟು ಹೋಗುತ್ತಿವೆ, രോഗികൾ സൗഖ്യമാകുന്നു, ರೋಗಿಗಳು ಸೌಖ್ಯ ಹೊಂದುತ್ತಿದ್ದಾರೆ, തളർന്നുപോയ കൈകൾ ജീവൻ പ്രാപിക്കുന്നു, ಬಲಹೀನವಾದ ಕೈಗೆ ಶಕ್ತಿ ಬರ್ತಾ ಇದೆ, ജീവൻ പ്രാപിക്കുന്നു, ಜೀವ ಬರುತ್ತಿದೆ. I want to see you. 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 Touch. I want to see you. I want to see you. Touch. I want to see you. 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 യേശുവിനെ തൊട്ടു, യേശു നನ್ನನ್ನು ಮುಟ್ಟಿದ್ದಾರೆ, എനിക്ക് സാക്ഷ്യപ്പെടുത്തണമെന്നുള്ള ഒരു പെട്ടെന്ന് ഇങ്ങോട്ട് ഓടിപ്പോരെ. യേശು ನನ್ನನ್ನು ಮುಟ್ಟಿದ್ದಾರೆ, ಅದನ್ನು ಸಾಕ್ಷ್ಯಪಡಿಸಬೇಕೆಂಬ ಆಶೆ ಇದ್ದವರು ಬೇಗ ಮುಂದಕ್ಕೆ ಬರಲಿ. ಯೇಸು ನನ್ನನ್ನು ಮುಟ್ಟಿ ಗುಣಪಡಿಸಿದ್ದಾರೆ, ಅದನ್ನು ಸಾಕ್ಷ್ಯಪಡಿಸಬೇಕು ಎಂಬ ಆಶೆ ಇದ್ದವರು ಇವಾಗ ಬೇಗ ಮುಂದಕ್ಕೆ ಬರಲಿ. യേശുവിനെ തൊട്ടു,
ಯೇಸು ನನ್ನನ್ನು ಮುಟ್ಟಿದ್ದಾರೆ, ഞാൻ സൗഖ്യമായി, ನಾನು ಸೌಖ್ಯ ಪಡೆದುಕೊಂಡೆ, എനിക്ക് സാക്ഷ്യപ്പെടുത്തണമെന്നുള്ളവര്, ನನಗೆ ಸಾಕ್ಷ್ಯ ಪಡಿಸಬೇಕು ಎಂಬ ಆಶೆ ಇದ್ದವರು ഇങ്ങോട്ട് ഓടിപ്പോരെ. ഈ ಬೇಗ ಬೇಗ ಈ ಮುಂದಕ್ಕೆ ಓಡಿ ಬನ್ನಿ. വലതുവശത്തേക്ക് ഓടിപ്പോരെ. ನೋಡಿ, ಈ ಬಲಭಾಗದಲ್ಲಿ ಬಂದು ನಿಂತುಕೊಳ್ಳಿ. വേഗം ഓടിപ്പോരെ. ಬೇಗ ಓಡಿ ಬನ್ನಿ. ಯೇಸು ನನ್ನನ್ನು ಮುಟ್ಟಿದ್ದಾರೆ, ನನಗೆ ಸಾಕ್ಷ್ಯ ಪಡಿಸಬೇಕೆಂಬ ಆಶೆ ಇದ್ದವರು ಬೇಗ ಮುಂದಕ್ಕೆ ಬನ್ನಿ. ಮುಂದಕ್ಕೆ യേശു ഇറങ്ങി വരുന്നു. ಯೇಸು ಈಗ ಇಳಿದು ಬಂದಿದ್ದಾರೆ. നട്ടലുകൾ സൗഖ്യമായി, ಬೆನ್ನಿನ ಮೂಳೆಗೆ ಸೌಖ್ಯ ಸಿಕ್ಕಿದೆ, നട്ടലുകൾ സൗഖ്യമായി, ಬೆನ್ನಿನ ಮೂಳೆಗೆ ಸೌಖ್ಯ ಸಿಕ್ಕಿದೆ. ಮುಂದಕ್ಕೆ യേശുവേ ആരാധന, ಯೇಸುವೇ ಆರಾಧನೆ. ഹല്ലേലൂയ, ಹಾಲೆಲೂಯಾ. ಬನ್ನಿ ಬನ್ನಿ. എന്നാ സൗഖ്യം കിട്ടിയേ? ಏನ್ ಸೌಖ್ಯ ಸಿಕ್ಕಿತು? ಏನ್ ಸೌಖ್ಯ? ಬಂಧನ ಇತ್ತಾ? ಪೈಶಾಚಿಗೆ ಬಂಧನ ಇತ್ತು, ಬಿಟ್ಟು ಹೋಗಿದೆ. ಎಷ್ಟು ವರ್ಷದಿಂದ? 1 ವರ್ಷದಿಂದ, ತುಂಬಾ ವರ್ಷದಿಂದ, ഒത്തിരി ವರ್ಷത്തോട് പൈശാചിക ಬಂಧನ ഉണ്ടായിരുന്നു, വിട്ടുപോയെന്ന്. ഹല്ലേലൂയ, ഹല്ലേലൂയ. ನಿಮಗೆ ಏನಾಯ್ತು ಹೇಳಿ? ಇಲ್ಲಿ ನೋವಿತ್ತು, ಇಲ್ಲಿ ನೋವಿತ್ತು. 2 years ಆಯಿತು. 2 years ಈಗ ಬಿಟ್ಟು ಹೋಗಿದೆ. ಪ್ರೈಸ್ ದಿ ಲಾರ್ಡ್. ಬನ್ನಿ ಬನ್ನಿ, ಸೌಖ್ಯ ಸಿಕ್ಕಿದ್ರೆ ಬೇಗ ಬೇಗ ಬನ್ನಿ. ಬನ್ನಿ ಬನ್ನಿ. ಅಲ್ಲಿ ನೋವಿತ್ತು, ಅಲ್ಲಿ ನೋವಿತ್ತು. ಮಲಯಾಳ 2 ವರ್ಷಗಳಿಂದ ತುಂಬಾ ನೋವಿತ್ತು ಅಲ್ಲಿ. ಈಗ ನೋವಿಲ್ಲ, ಬಿಟ್ಟೋಯ್ತು. ಇಲ್ಲ. ಏನಾಯ್ತು? കാല് വീക്ക്നെസ് ആണ്. കാൽ വീക്ക്നെസ് ഇತ್ತು. ഓപ്പറേഷൻ ചെയ്യണമെന്ന് പറഞ്ഞിട്ടുണ്ട്. ഓപ്പറേഷൻ ಮಾಡ್ಲಿಕ್ಕೆ യേശു വന്ന് കുറച്ച് തല്ലിയ മാതിരി, അപ്പോൾ എനിക്ക് കുറച്ച് ബലം കിട്ടും. അത് കാലിന് ബലമുണ്ട്, എനിക്ക് ദൈവവിശ്വാസം ഉണ്ട്. കരമടിച്ച് ಎಲ್ಲರೂ ಚಪ್ಪಾಳೆ. കാലിന്, കാലു പിന്നെ ഇവിടെ എല്ലാം ಬ್ಲೆಸ್ಸಿಂಗ್. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. I want to see you, 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 I want to see you. ഇനി ആർക്കാ സാക്ഷ്യപ്പെടുത്തണ്ടേ? ഇങ്ങോട്ട് വരിക. ഇനി ಯಾರಿಗೆ ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ಫಾದರ್ ಯಾರಿಗೆ ಸಾಕ್ಷ್ಯ ಪಡಿಸಬೇಕಾದವರು ಬೇಗ ಮುಂದಕ್ಕೆ ಬನ್ನಿ. ಸೌಖ್ಯ ಅಲ್ಲಿ ಅಲ್ಲಿ ಬ್ಲೆಸ್ಸಿಂಗ್. ಫಾದರ್ ಹತ್ರ ಬ್ಲೆಸ್ಸಿಂಗ್. I want to see you. ಏನಾದದು ಹೇಳಿ ಹೇಳಿ, ಏನಾಯ್ತು? ಎಷ್ಟು ವರ್ಷದಿಂದ? ಮಗಳನ್ನು ಎತ್ತ ಬಳಿಕ ಬೆನ್ನು ನೋವಿತ್ತು, ಇವಾಗ ಬೆನ್ನು ನೋವು ಗುಣವಾಗಿದೆ. പ്രൈസ് ദി ലോർഡ്. മകളന് ഒത്തിരി കുഞ്ഞ് ഡെലിവറി ആയതിനു ശേഷം ഒത്തിരി നടുവേദന ഉണ്ടായിരുന്നു, ഇപ്പൊ സൗഖ്യം സിക്കും. എല്ലാവരും ചപ്പാലെ തട്ടി യേശുവിಗೆ ಮಹಿಮೆ ಸಲ್ಲಿಸಿ. ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ಏನಾಯ್ತು? What is your testimony? ಸೊಂಟ ನೋವಿತ್ತು. ಎಷ್ಟು ವರ್ಷದಿಂದ? ಶೋಲ್ಡರ್ ಪೇನ್ ഉണ്ടായിരുന്നു 2 ವರ್ಷ. ತೆಂಗಿನ ಮರದಿಂದ ಕೆಳಗೆ ಎಷ್ಟು ವರ್ಷದಿಂದ? 2 ವರ್ಷ. ಈ ಕೈಲ ಇಪ್ಪ ಇಲ್ಲ. 8 ವರ್ಷದಿಂದ. 5 ವರ್ಷದಿಂದ. 5 കൊല്ലമായി തെങ്ങിന്റെ മുകളിൽ നിന്ന് താഴെ വീണിട്ട് നടുവേദന ഉണ്ടായിരുന്നു, ഇപ്പൊ സൗഖ്യം കിട്ടി. 5 ವರ್ಷമായിട്ട് ತೆಂಗಿನ ಮೇಲೆ 5 ವರ್ಷದಿಂದ 5 ವರ್ಷಗಳಿಂದ ತೆಂಗಿನ ಮರದ ಮೇಲಿನಿಂದ ಕೆಳಗಡೆ ಬಿದ್ದು ತುಂಬಾ ಸೊಂಟ ನೋವಿತ್ತು. ಇಲ್ಲಿ ಬನ್ನಿ. ತುಂಬಾ ಬಗ್ಗಿ ನೋವಿದೆಯಾ ಅಂತ ನೋಡಿ, ಬಗ್ಗಿ ನೋಡಿ ನೋವಿದೆಯಾ ಅಂತ. ಸರಿ, ಬಗ್ಗಿ. ನೋವಿದೆಯಾ? ನೋವಿಲ್ಲ. 5 ವರ್ಷದ ಹಿಂದೆ ತೆಂಗಿನ ಮರದಿಂದ ಫಾದರ್ ಹತ್ರ ಬ್ಲೆಸ್ಸಿಂಗ್. I want to see you. ಏನಾಯ್ತು? 2 years. 2 ವರ್ಷದಿಂದ ಶೋಲ್ಡರ್ ಪೇನ್ ಇತ್ತು, ಇವಾಗ ಪೇನ್ ಬಿಟ್ಟು ಹೋಗಿದೆ. ಪ್ರೈಸ್ ದಿ ಲಾರ್ಡ್. ಫಾದರ್ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ಬನ್ನಿ. ಸೌಖ್ಯ ಸಿಕ್ಕಿದವರು ಯಾರಾದ್ರೂ ಸಾಕ್ಷ್ಯ ಪಡಿಸಬೇಕೆನ್ನೋ ಆಸೆ ಇದ್ದವರು ಇದ್ರೆ I want to see you. ಏನಾಯ್ತು? ತಲೆನೋವಿತ್ತು. ನಿನ್ನೆ ನಿನ್ನೆ ಸೌಖ್ಯ ಸಿಕ್ಕಿತು. ಹೇಳಲಿಕ್ಕೆ ಭಯ ಆಯ್ತು, ಅದಕ್ಕೆ ಹೇಳದೆ ಹೋಗಿದ್ದೀರಾ. ഇന്നലെ സൗഖ്യമായി. കരമടിച്ച് യേശുവിനെ ചപ്പാളെ തട്ടി യേശുവിಗೆ ആരാധന സല്ലിಸೋಣ. I want to see you. I want to. What's your testimony? ಏನಾಯ್ತು?
വീട്ടിൽ നിന്ന് ഇറങ്ങി ഓടുവാ. ಮನೆ ಬಿಟ್ಟು ಓಡ್ತಾ ಇದ್ಲು. ಇವಳು വീട്ടിൽ നിന്ന് ഇറങ്ങി ഓടുവാ. ഇന്നലെ സൗഖ്യമായി, ഓടുന്നില്ല ഇപ്പം. ಈಗ ಓಡ್ತಾ ಇಲ್ಲ. ಮನೆ ಬಿಟ್ಟು ಓಡ್ತಾ ಇದ್ದವಳು ನಿನ್ನೆ ಪೂರ್ಣವಾಗಿ ಸೌಖ್ಯ ಸಿಕ್ಕಿದೆ. യേശു മകൾ എന്തിനാ ഓടുന്നേ? കണ്ണു തുറന്ന് യേശുവിനെ കണ്ടു. ಕಣ್ಣು ತೆರೆದು ಯೇಸುವನ್ನು ಕಂಡಿದ್ದಿ. സന്തോഷം. ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೋ. Father blessing him. I want to see you. Just sing that song. I want to see you. ತಲೆನೋವಿತ್ತು, ಈಗ ತಲೆನೋವು ಇಲ್ಲ. ಎಷ್ಟು ವರ್ಷ? ಕೈ ಕಾಲು ನಡುತ್ತಾ ಇತ್ತು. ಎಷ್ಟು ವರ್ಷದಿಂದ? ಅದು ತಲೆನೋವು ತುಂಬಾ ವರ್ಷದಿಂದ ಉಂಟು. ತುಂಬಾ ವರ್ಷದಿಂದ ತಲೆನೋವಿತ್ತು, ಕೈ ಕಾಲು ನಡುಗ್ತಾ ಇತ್ತು. ಇವಾಗ ಎಲ್ಲ ತಲೆನೋವಿಲ್ಲ, ಕೈ ಕಾಲು ನಡುಗೋದು ಇಲ್ಲ. ಏನಾಯ್ತು? ಕಿವಿ ನೋವಿತ್ತು, ಈಗ ಈಗ ಸಾಧಾರಣ ಕೇಳ್ತದೆ, ಸರಿಯಾಗಿ ಕೇಳಿಕೊಳ್ಳಿ. ಕಿವಿ ನೋವಿತ್ತು, ಆಪರೇಷನ್ ಮಾಡಿದ್ರು ಕಿವಿ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ, ಇವಾಗ ಕೇಳಿಸ್ತಾ ಇದೆ. ಹೇಳಿ ಏನಾಯ್ತು? ತಿರುಗಿಸಿದಾಗ ನೋವಿತ್ತು, ಈಗ ಇಲ್ಲ. ಏನಾಯ್ತು? ಎಸ್ಟರ್ಡೇ ನಾನು ಬಿದ್ದದ್ದು ಬಾರೇನ್ ಗಲ್ಫ್ ಅಲ್ಲಿ ಕೆಲಸ ಮಾಡುವಾಗ. ಎಲ್ಲಿ ಬಿದ್ದಿದ್ದೀರಾ? ಬ್ಯಾರಿನಲ್ಲಿ ಬಿದ್ದಿದ್ದೀರಾ? ಬಿದ್ದು 2 ಸಾರಿ ಆಪರೇಷನ್ ಆಯ್ತು. ಕೈಗೆ 2 ಸಾರಿ ಆಪರೇಷನ್ ಆಯ್ತು. ಕೈ ನೇರ ಆಗುತ್ತಿರ್ಲಿಲ್ಲ, ಕೈ ನೆಟ್ಟಗೆ ಮೇಲೆ ಕೆತ್ತಲಿಕ್ಕೆ ಏನು ಆಗ್ತಾ ഇരലില്ല. ബെഹറിൽ വീണ് 2 പ്രാവശ്യം കൈ ഓപ്പറേഷൻ ചെയ്തിരുന്നു. കൈ പൊക്കാനൊന്നും പറ്റിയില്ല. ഇപ്പൊ സൗഖ്യ സിಕ್ಕಿ. ಕೈ ಎತ್ತಿ ತೋರಿಸಿ ಬೆಹರ್ನಲ್ಲಿ ಬಿದ್ದು 2 ಸಲ ಕೈ ಆಪರೇಷನ್ ಮಾಡಿದ್ರು, ಎತ್ತಲಿಕ್ಕಾಗದೇ ಇದ್ದ. ಈಗ ಇವರು ಕೈ ಎತ್ತುತ್ತಾ ಇದ್ದಾರೆ. I want to see you. I want to see you. She's a great missionary for Jesus. ಯೇಸುವಿಗೆ ಶುಭ ಸಂದೇಶವನ್ನು ಸಾರುವ ಮಿಷನರಿ ಆಗಿ ದೇವರು ಸೆಲೆಕ್ಟ್ ಮಾಡಿದ್ದಾರೆ. Hallelujah. ദൈവം നിന്നെ അതിനുവേണ്ടി അനുഗ്രഹിക്കുന്നു. ದೇವರು ಅದಕ್ಕಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. കർത്താവിന്റെ സാക്ഷിയാകാൻ, ಯೇಸುವಿನ ಸಾಕ್ಷಿಯಾಗಲು. എന്തിനാ ಈ ಕೈ സൗഖ്യമാക്കിയേ? ಯೇಸು ಯಾಕೆ ಈ ಕೈಯನ್ನು ಗುಣಪಡಿಸಿದ್ದು? ಯಾಕೆ? ಈ ಕೈ കൊണ്ട് ഒത്തിരി പേര്, ಈ ಕೈಯಿಂದ ಅನೇಕರನ್ನು ಕೈ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ. ಏನಾಯಿತು? 9 ವರ್ಷದಿಂದ 9 ವರ್ಷ ಆಯ್ತು ಹರ್ನಿಯ ಆಪರೇಷನ್ ಆಗಿತ್ತು. ಅದು ನೋವು ತುಂಬಾ ಇತ್ತು, ಹಿಂದಿಗೆ ಹೋಗಿರ್ಲಿಲ್ಲ. ಈಗ ಸ್ವಲ್ಪ ಬಿಸಿ ಆದಾಗ ಆಗಿ ಸೊಂಟ ತನಕ ನೋವಿತ್ತು. 9 ವರ್ಷದಿಂದ ತುಂಬಾ ಸೊಂಟ ನೋವು, ಹೊಟ್ಟೆ ನೋವು ಇತ್ತು. ಈಗ 9 ವರ್ಷ ಆಯ್ತು. ನಡುವೇದನೆ ಮೈರ್ವೇನೆ ഉണ്ടായിരുന്നു. ഇപ്പോൾ സൗഖ്യമായി. I want to see 50 ವರ್ಷದಿಂದ ಕಠಿಣವಾದ ಕೆಮ್ಮು ಇತ್ತು. ಕಠಿಣವಾದ ಕೆಮ್ಮು 50 കൊല്ലമായിട്ട് വലിവുണ്ടായിരുന്നു. 50 ವರ್ಷമായി വലിವು ಕಥಾವು ಸೌಖ್ಯವಾಗಿ. ಉಬ್ಬಸದ ತೊಂದರೆ ಇತ್ತು, ಇವಾಗ ಗುಣವಾಗಿದೆ ಅಂತ ಸಾಕ್ಷ್ಯ ಪಡಿಸ್ತಾ ಇದ್ದಾರೆ. ಏನಾಯಿತು? I want to see you. Sing that. I want to see you. 7 ವರ್ಷದಿಂದ ಬಿಟ್ಟು ಹೋಗದಿರುವ ಕೆಮ್ಮಿತ್ತು, ಇವಾಗ ಕೆಮ್ಮಿಲ್ಲ. 7 കൊല്ലമായി ചുമ വിട്ടു മാറുന്നുണ്ടായില്ല, ഇപ്പം സൗഖ്യം കിട്ടി. I want to see you. ഇതേ ഒരു മാസം മുമ്പ് ക്യാൻസർ വന്നിട്ട് സർജറി കഴിഞ്ഞതാണ്. അപ്പോൾ ഇപ്പോൾ ഒരു ചെറിയൊരു ഹീലിംഗ് കിട്ടിയതുപോലെ ഫീൽ ആവുന്നുണ്ടെന്ന്. അല്ല, പോയി ചെക്ക് ചെയ്യണം. ಹೋಗಿ ಚೆಕ್ ಮಾಡಿದ ನಂತರ ಸಾಕ್ಷ್ಯಪಡಿಸಿ. ಇವಾಗ ಸ್ವಲ್ಪ ರಿಲೀಸ್ ಆದ ಹಾಗೆ. I want to see you. 13 സർജറികൾ ಕ್ಯಾನ್ಸಲ್ ಆಗಿದೆ. 13 ಸರ್ಜರಿಗಳನ್ನು ದೇವರು ಕ್ಯಾನ್ಸಲ್ ಮಾಡಿದ್ದಾರೆ. ಈ ಡಿವೈನ್ ಪ್ರೇಯರ್ ಸೆಂಟರ್ ವന്ന്, ಈ ಡಿವೈನ್ ಪ್ರೇಯರ್ ಸೆಂಟರಿಗೆ ಬಂದು ಮೆಡಿಕಲ್ ರಿಪೋರ್ಟಿನೊಂದಿಗೆ നിങ്ങൾ സാക്ഷ്യപ്പെടുത്താൻ പോവാ. ನೀವು ಬಂದು ಇಲ್ಲಿ ಸಾಕ್ಷ್ಯಪಡಿಸಲಿಕ್ಕೆ ಇದ್ದೀರಿ. ഇതിനകത്ത് മുഴുവൻ കർത്താവിന്റെ മഹത്വം ഇറങ്ങിക്കൊണ്ടിരിക്കുന്നു. ನೋಡಿ, ಇಲ್ಲಿ ಎಲ್ಲ ಯೇಸು ಸ್ವಾಮಿ ಪ್ರತಿಯೊಬ್ಬರ ಬಳಿಗೆ ಬರ್ತಾ ಇದ್ದಾರೆ. 1-2 പേരുടെ മേലല്ല, 1-2 ಬಳಿಯಲ್ಲಿ ಅಲ್ಲ, കൂട്ടമായിട്ട് വ്യക്തികൾ സൗഖ്യമാകും. ಇಲ್ಲಿ ಎಲ್ಲರೂ ಗುಂಪಾಗಿ ಗುಣ ಪಡೆಯುತ್ತಾ ಇದ್ದಾರೆ. കൂട്ടമായിട്ട് വ്യക്തികൾ ಗುಂಪಾಗಿ ಸೌಖ್ಯ ಪಡೆಯುತ್ತಿದ್ದೀರಿ. ಬನ್ನಿ. ಏನಾದ್ರು
ಬಿಡುಗಡೆ ಆಗಿತ್ತು. 6.5 ವರ್ಷದಿಂದ ಬೆನ್ನು ಲಾಕ್ ಆಗೋದು. ನನ್ನ ಮಕ್ಕಳ ಹತ್ರ ಯಾವಾಗಲೂ ಬೆನ್ನು ಮಸಾಜ್ ಮಾಡಿಸ್ಕೊಂಡಿದ್ದೆ ಬೆಳಗ್ಗೆ ಎದ್ದು. ಆದರೆ ನಿನ್ನೆ ಫುಲ್ಲು ನನಗೆ ಸೌಖ್ಯ ಆಗಿದೆ. ಫುಲ್ಲು ಸ್ಲಿಪ್ ಆಗ್ತಾ ಇತ್ತು. ಅದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಇದ್ದು. ಆದ್ರೆ ನಿನ್ನೆ ಇವರು ಬಿಡುಗಡೆ ಆಯ್ತು ಅಂತ ಈ ದೇವರ ಹೇಳುವಾಗ ಇವತ್ತು ನಾವು ಒಂದು ಸ್ವಲ್ಪನೂ ಇಲ್ಲ, ಕಾಲಿಗಳ ಶಕ್ತಿ ಬಂತು. അവക്ക് ഈ കുഞ്ഞുങ്ങളെ എപ്പോഴും മസാജ് ചെയ്താലേ അവർക്ക് നടക്കാനൊക്കെ പറ്റുള്ളൂ. കാലിന് ശക്തി ഉണ്ടായില്ല. ഇന്നലെ ബ്രദർ പ്രാർത്ഥിച്ചപ്പോൾ പൂർണ്ണമായി സൗഖ്യം കിട്ടി. ಹೆಸರು ഹേമ. That's a blessing. I want to see you. I want to see you. ಎಲ್ಲರೂ ಎಳೆದೇಟು ನಾನು. ಎಲ್ಲರೂ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಿ. I want to see you. ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. I want to see you. ಯೇಸುವೇ ನಿಮ್ಮನ್ನು ನೋಡಬೇಕು. ಯೇಸುವೇ ಎದ್ದೇಳಿ ಅಮ್ಮ, ಎದ್ದೇಳಿ. ಎದ್ದು ನಿಂತುಕೊಳ್ಳಿ. ಎದ್ದೇಳಿ. ബലം കർത്താവ് തന്നിരിക്കുകയാണ്. യേശു ನಿಮಗೆ ಶಕ್ತಿ ಕೊಟ್ಟಿದ್ದಾರೆ. ನಡೆಯಿರಿ. സംശയിക്കാതെ നടന്നോ. ಸಂಶಯ ಬೇಡ. മാറ്റി കൊടുക്ക. ಅವರಿಗೆ ಹೋಗ್ಲಿಕ್ಕೆ ಆ ಕುರ್ಚಿ ಸ್ವಲ್ಪ ತೆಗೆದು കസേര മാറ്റി കൊടുക്ക. ಆ ಕುರ್ಚಿಯನ್ನು ತೆಗೆದು മാറ്റി കൊടുക്ക. ಆ ಕುರ್ಚಿಯನ್ನು ತೆಗೆದು പോട്ടെ. I want to see you. I want to see you. I want to see you. നടന്നോ. വേഗം നടീരി. നടന്നോ, ഓടിക്കോ. ഓടി. I want to see you. 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 മകളെ നീല ഉടുപ്പിട്ട് ചുമല ഷോള്. മകളെ നിന്നನ್ನು Jesus is touching you. യേശു നിನ್ನನ್ನು ಮುಟ್ಟುತ್ತಿದ್ದಾರೆ. നീ ഇവിടെ വന്ന് നില്ല്. ನೀನು ಇಲ್ಲಿ ಬಂದು ನಿಂತುಕೋ. കൈ തുറന്നു പിടിച്ച് നില്ല്. കൈ ತೆರೆದು ಹಿಡಿದುಕೊಂಡು ನಿಂತುಕೋ. ಕೈ ತೆರೆದು ಹಿಡಿ. ಅಲ್ಲೇ ನಿಂತುಕೋ. ಅಲ್ಲೇ ಕೆಳಗಡೆ ನಿಂತುಕೋ. Jesus will touch her now. യേശു അവളെ ഇപ്പോൾ സ്പർശിക്കും. യേശു അവളನ್ನು ಈಗ ಮುಟ್ಟುತ್ತಿದ್ದಾನೆ. അമ്മ നടക്കുന്ന നോക്ക്. ನೋಡಿ ಅಮ್ಮ ನಡೆಯುವುದನ್ನು ನೋಡಿ. യേശുവേ. ആരെ കൊണ്ടുവന്ന അമ്മയെ? ഈ അമ്മനನ್ನು ತಂದವರು ಯಾರು? ಈ ತಾಯಿಯನ್ನು ತಂದವರು? ഈ തായി ನೀವು. നീങ്ങളാ? ഇവളുടെ അമ്മയാത്? ನಿಮ್ಮ ಅತ್ತೆನಾ ತಾಯಿಯಾ? ಅಮ್ಮ. എന്നെ പറ്റി അമ്മയ്ക്ക്? ഈ അമ്മನಿಗೆ ಏನಾದದ್ದು? എന്നെ പറ്റിയായിരുന്നു? ಏನಾದದ್ದು ಅಮ್ಮನಿಗೆ? ಒಂದು ಆಪರೇಷನ್ ಆಗಿದೆ ಕಾಲಿಗೆ, ಗಂಟಿಗೆ. ಇನ್ನೊಂದು ತುಂಬ ನೋವಿತ್ತು, ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಕಾಲಿಗೆ ಆಪರೇಷನ್ ಆಗಿತ್ತು, ಇನ್ನೊಂದು ಕಾಲಿಗೆ ತುಂಬ ನೋವಿತ್ತು, ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟು ನಡೀತಾ ಇದ್ರ ಮನೆಯಲ್ಲಿ? ಇಲ್ಲ, ನಡೀಲಿಕ್ಕೆ ಆಗದೇ ಇದ್ದ ಹಾಗೆ ಎತ್ಕೊಂಡು ಬಂದಿದ್ದೀರಿ. ಈಗ കോലി എടുക്കൊണ്ട് നടിത്ത കാലിന്റെ മുട്ടിന് ഒരെണ്ണത്തിന് ഓപ്പറേഷൻ കഴിഞ്ഞു. അടുത്ത മുട്ട് ഭയങ്കര വേദനയാണ്, നടക്കാൻ പറ്റുന്നുണ്ടായില്ല. കോല് പിടിച്ച യേശു നിಮ್ಮನ್ನು ಗುಣಪಡಿಸಿದ್ದಾರೆ. ನಡೀರಿ. I want to see you. I want to see you. I want to see you. Lord, you set your daughter free. ഇവളുടെ ബന്ധനം അഴിക്കണമേ. ಇವಳ ಬಂಧನವನ್ನು ಬಿಚ್ಚಿರಿ. ഈശോയേ, യേശുവേ, ഇവളുടെ കെട്ടുകളെ അഴിക്കണമേ. ಇವಳ ಕಟ್ಟುಗಳನ್ನು ಬಿಚ್ಚಿರಿ. ഇവളെ
Savior, touch your daughter. Touch your daughter. ನೋಡಿ, ಬೆನ್ನಿಗೆ ಬೆನ್ನಿನ ನೋವಿಂದ ಬೆಲ್ಟ್ ಹಾಕೊಂಡು ಬಂದಿರೋರಿಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಬೆನ್ನಿಗೆ ಬೆಲ್ಟ್ ಹಾಕಿ, ಸೊಂಟಕ್ಕೆ ಬೆಲ್ಟ್ ಹಾಕಿಕೊಂಡು ಬಂದಿರೋರು, ಸೊಂಟಕ್ಕೆ ಬೆಲ್ಟ್ ಹಾಕಿಕೊಂಡು ಬಂದಿರುವವರು ಯೇಸು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ. ನಿಮಗೆ ನೀವು ಬೆಲ್ಟ್ ಹಾಕಿದ್ದೀರಿ. Get the blessing from the Father first. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ആക്സിഡന്റ് ഉണ്ടായിട്ട് നട്ടലിന് പ്രശ്നമായിട്ട് കാലിലേക്ക് തളർച്ച വന്ന ഒരാളുണ്ട്, അവരെ വിളിക്കും. ನೋಡಿ, ಆಕ್ಸಿಡೆಂಟ್ ಉಂಟಾಗಿ ಸೊಂಟಕ್ಕೆ ಬೆನ್ನಿನ ಮೂಳೆಗೆ ಏಟು ಬಿತ್ತು ಆಕ್ಸಿಡೆಂಟ್ ನಲ್ಲಿ. ಇದರಿಂದ ಕಾಲಿಗೆ ಶಕ್ತಿ ಇಬ್ಬರಿದ್ದಾರೆ. ಇಬ್ಬರು ಆಕ್ಸಿಡೆಂಟ್ ಆಗಿ രണ്ട് പേരാ. ഒരാൾക്ക് നട്ടല്, ഒരാൾക്ക് ആക്സിഡന്റ് നിമിത്തം നട്ടലിന് കാലിലേക്ക് തളർച്ച. ಗಮನಿಸಿ, ಒಬ್ಬರಿಗೆ ಆಕ್ಸಿಡೆಂಟ್ ಉಂಟಾಗಿ ಸೊಂಟ ನೋವು, ಬೆನ್ನು ನೋವಿದೆ. ಇನ್ನೊಬ್ಬರಿಗೆ ಆಕ್ಸಿಡೆಂಟ್ ಬಂತು, ಕಾಲಿನ ಶಕ್ತಿಯನ್ನೇ ಕಳೆದುಕೊಂಡಿದ್ದಾರೆ. ಅವರು ಯಾರು? ದಯವಿಟ್ಟು ಮುಂದಕ್ಕೆ ಬನ್ನಿ. ಆಕ್ಸಿಡೆಂಟ್ ಉಂಟಾಗಿ ಬೆನ್ನಿಗೆ ಸೊಂಟಕ್ಕೆ ನೋವಾಗಿರುವವರು, ಇನ್ನೊಬ್ಬರು ಆಕ್ಸಿಡೆಂಟ್ ಬಂತು, ಬೆನ್ನಿನ ಮೂಳೆಗೆ ಏಟಾಗಿ ಕಾಲಿನ ಶಕ್ತಿ ಕಳೆದುಕೊಂಡವರು. ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬೇಗ ಬನ್ನಿ, ಬನ್ನಿ. I want to see you. ಇನ್ನೊಬ್ಬರು I want to see you. ಇನ್ನು ಯಾರೋ ಒಬ್ಬರು ಇದ್ದಾರೆ, ಬರ್ಲಿ. ಆಕ್ಸಿಡೆಂಟ್ ಉಂಟಾಗಿ ಏನಾದಪ್ಪ? ಒಬ್ರು ಲೇಡಿ ಇದ್ದಾರೆ, ಒಬ್ರು ಹೆಂಗಸು, ಒಬ್ಬಳು ಹೆಂಗಸಿದ್ದಾರೆ. ಆಕ್ಸಿಡೆಂಟ್ ಅವಳಿಗೆ ಯೇಸು ಸೌಖ್ಯ ಕೊಡ್ತಿದ್ದಾರೆ. ಈಗ ಅವಳಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. ಒಬ್ಬ ಗಂಡಸು, ಒಬ್ಬಳ ಹೆಂಗಸು, ಅವರಿಗೆ ಈಗ ಯೇಸು ಸೌಖ್ಯ ಪಡಿಸ್ತಾ ಇದ್ದಾರೆ. ಅವರು ಯಾರು? ಮುಂದಕ್ಕೆ ಬರಲಿ. I want to see you. ಏನಾದದ್ದು? ಆಕ್ಸಿಡೆಂಟ್ ಆಗಿ ಕಾಲಿಗೆ ಶಕ್ತಿ ಇರಲಿಲ್ಲ. I want to see you. 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 Call upon the name of Jesus. ಅಲ್ಲೇ ನಿಂತ್ಕೊಳ್ಳಿ. ಬೈಕಿಂದ ತೆರಚಿ ಬೀಣ ಸ್ತ್ರೀ ಯಾರು? ಬೈಕಿನಿಂದ ಕೆಳಗಡೆ ಬಿದ್ದ ಹೆಂಗಸು ಯಾರು? ಇಲ್ಲಿ ಬೈಕಿನಿಂದ ಕೆಳಗಡೆ ಬಿದ್ದ ಹೆಂಗಸು ನೀವು. ಬನ್ನಿ ಬನ್ನಿ. ಏನಾದದಮ್ಮ? ಏನಾಯ್ತು? ಸೊಂಟ ನೋವಾ? ಗಾಡಿಯಿಂದ ಬಿದ್ದಿದ್ದೀರಾ? ಆ ಹೆಂಗಸು ಬೈಕಿಂದ ಬೇಗ ಬನ್ನಿ, ಬೇಗ ಬನ್ನಿ, ಬೇಗ. ಬೈಕಿನಿಂದ ಕೆಳಗಡೆ ಬಿದ್ದ ಹೆಂಗಸು, ಬನ್ನಿ ಬನ್ನಿ. ಇವಳಿಗಾಗಿ ಪ್ರಾರ್ಥನೆ ಮಾಡೋಣ, ಅವಳಿಗೆ ಸೌಖ್ಯ ಸಿಗ್ತದೆ. ಯೇಸುವೆಂದು ಕರೀರಿ, ಯೇಸುವೆಂದು ಕರೀರಿ, ಯೇಸುವೆಂದು ಹೇಳಿ, ಯೇಸುವೆಂದು ಕರೀರಿ, ಯೇಸುವೆಂದು ಕರೀರಿ. We sing holy, holy, holy. We cry holy, holy, holy. We sing holy, holy, holy. We shout holy, holy, holy. I want to see
fall down because he put brake and suddenly when some goat is coming, so he fell down, then click it's then broken his ankle. Now he is in. I want to see you. ಹಾಗೆ ಮಾಡಿ ಹಾಗೆ ಮಾಡಿ ಹಾಗೆ ಮಾಡಿ ಕಾಲೆತ್ತಿ ಹಾಗೆ ಮಾಡಿ. I want to see you. Get the blessing. Holy, holy, holy. We cry holy, holy, holy. We shout holy, holy, holy. ಮುಂದಕ್ಕೆ ಬರಲಿ. കണ്ണാടി വെച്ച ചേട്ടാ കൈ ഉയർത്തേക്ക്. ಅಲ್ಲ ಅಮ್ಮ ಕುಳಿತುಕೊಳ್ಳಿ. ഈശോ കണ്ണ് തുറക്കുക, ഈശോയുടെ മഹത്വം കാണാൻ. ಯೇಸುವಿನ ಮಹಿಮೆಯನ್ನು ನೋಡಿ. നിങ്ങൾ ആ ലൈനിലുള്ള ഒരു 9 പേര് ഇങ്ങനെ കർത്താവിന്റെ സ്പർശനം. ಆ ಲೈನ್ ನಲ್ಲಿ ನಿಂತಿರುವ 9 ಮಂದಿಯನ್ನು ಯೇಸು ಸ್ವಾಮಿ ಒಮ್ಮೆಲೆ 9 പേര് 9 ಮಂದಿಯನ್ನು ಯೇಸು ಸ್ವಾಮಿ ಮುಟ್ಟುತ್ತಿದ್ದಾರೆ. ആ വരിയിലുള്ള 9 പേര് ಆ ಲೈನ್ ನಲ್ಲಿರುವ 9 ಮಂದಿಯನ್ನು ಯೇಸು ಸ್ವಾಮಿ ಮುಟ್ಟಿದ್ದಾರೆ. ആസ്മ സൗഖ്യമാകുന്നു, ಆಸ್ತಮ ಸೌಖ್ಯವಾಗ್ತಾ ಇದೆ, കഴുത്തലിന്റെ പ്രശ്നം ಈ സൗഖ്യമാകുന്നു, ಕುತ್ತಿಗೆಯ ಮೂಳೆಗೆ ಸೌಖ್ಯ ಸಿಗ್ತಾ ಇದೆ, കഴുത്തലിന്റെ പ്രശ്നം സൗഖ്യമാകുന്നു, ಕುತ್ತಿಗೆಯ ಮೂಳೆಗೆ ಸೌಖ್ಯ ಸಿಗ್ತಾ ಇದೆ. ആ മൊട്ടയെ വിളിക്കും, മൊട്ട മൊട്ട ಮೊಟ್ಟೆ ಬಾ ಮುಂದಕ್ಕೆ ಮುಂದಕ್ಕೆ ಬಾ. ಮೊಟ ಮೊಟ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. പകുതി മൊട്ടയാ മൊട്ടയെ വിളിക്കുന്നത്. ഞാൻ മുഴുവൻ ಮೊട്ട, ഇത് പകുതി ಮೊട്ട. ನೀವು ಪೂರ್ಣವಾಗಿ ಮೊಟ್ಟೆ, ಇವರು ಅರ್ಧ ಮೊಟ್ಟೆ. I want to see you. I want to see you. I want to see you. നിന്റെ കഴുത്തിൽ ഇപ്പോ ഒരു സ്പർശനം ഉണ്ടാവും. ನಿನ್ನ ಕುತ್ತಿಗೆಯಲ್ಲಿ ಇವಾಗ ಒಂದು ಸ್ಪರ್ಶನೆ ಸಿಗುತ್ತದೆ. I want to see you. Hallelujah. I want to see you. I want to see you. I want to see you. Jesus. ಯೇಸುವೇ, Jesus. Thank you, Jesus. Thank you, Jesus. ಎಷ್ಟು ವರ್ಷದಿಂದ ಇತ್ತು? 8 ವರ್ಷ ಆಯ್ತು. 8 ವರ್ಷ. നീ മലയാളിയാ മോട്ടെ? ആ, നമ്മൾ രണ്ടുപേരും മോട്ട. ഇത് മൊട്ട അടിച്ചത്, അത് മൊട്ട ആയത്. അച്ഛൻ ബ്ലെസ്സിങ് മേടിച്ചു. അവിടെ ചെവി ചെവി ചെവിയിലെ ಕಿವಿಗೆ ಕಿವಿಗೆ ಕೇಳುವ ಶಕ್ತಿ. ആര് അവിടെ ചെവിക്ക് വേണ്ടി ആരാ അവിടെ പ്രാർത്ഥിക്കുന്നത്? ಕಿವಿಗೋಸ್ಕರ ಆ ಬದಿಯಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ರು? ಕಿವಿಯ ಸೌಖ್ಯಕ್ಕಾಗಿ, ಕಿವಿಯ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡಿದವರು ಆ ಕೆಂಪು ಅವರು. ಇನ್ನು ಯಾರೊಬ್ರು ಪ್ರಾರ್ಥನೆ ಮಾಡಿದ್ರು ಕಿವಿ ಅಲ್ಲಿ. ಬನ್ನಿ ಬನ್ನಿ ಮುಂದಕ್ಕೆ ಬನ್ನಿ. I want to see you. 9 പേര് പറഞ്ഞില്ലേ? 9 ಮಂದಿ ಹೇಳಿದು. 9 പേര് പറഞ്ഞില്ലേ? 9 ಮಂದಿ. അതിന്റെ തൊട്ട് പുറകിലത്തെ ലൈനിൽ, ಅದರ ಹಿಂದಿನ ಲೈನಲ್ಲಿ 9 ಮಂದಿ ಹೇಳಿದವಲ್ಲ, ಅದರ ಹಿಂದಿನ ಲೈನಲ್ಲಿ 4 പേര് സൗഖ്യം. 4 ಮಂದಿಗೆ ಸೌಖ್ಯ ಕೊಟ್ಟಿದ್ದಾರೆ. 4 പേര് ഇവിടെ സൗഖ്യമായി. 4 ಮಂದಿಗೆ ಸೌಖ್ಯ ಸಿಕ್ಕಿದೆ. 4 പേര് സൗഖ്യം. 4 ಮಂದಿಗೆ ಸೌಖ್ಯ. ചെവിയില, ಕಿವಿಗೆ. ആ അത്ഭുത ദൈവബലമായി. I want to see you. I want to see you. Sit, 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 sit. ನೀವೆಲ್ಲರೂ ಕುಳಿತುಕೊಳ್ಳಿ, ಎಲ್ಲರೂ ಕುಳಿತುಕೊಳ್ಳಿ, ಕುಳಿತುಕೊಳ್ಳಿ. I just want to see you. 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 I just want to see you.
ചെവിയിൽ നിന്ന് പഴുപ്പും വെള്ളവും വരുന്നവർ ഇവരിവിടെ സൗഖ്യമാകുമ്പോൾ സൗഖ്യമാകുന്നു. പറ. ನೋಡಿ, ಕಿವಿಯಿಂದ ಕೀವು ಮತ್ತು ನೀರು ಬರ್ತಾ ಇರುವವರು, ಇವರು ಕಾಟನ್ ಇಟ್ಟು ಬಂದವರು ಯಾರೋ ಇದ್ದಾರೆ. ಕಿವಿಯಲ್ಲಿ ನೀರು ಬರ್ತಾ ಇದೆ, ಕೀವು ಬರ್ತಾ ಇದೆ, ಕಿವಿ ಒಳಗಡೆ ಹತ್ತಿ ಇಟ್ಟುಕೊಂಡು ಬಂದವರು ಯಾರೋ ಇದ್ದಾರೆ. ಅವರಿಗೆ ಯೇಸು ಈಗ ಸೌಖ್ಯ ಕೊಡ್ತಾ ಇದ್ದಾರೆ. ಈ ನಿಮಿಷದಲ್ಲಿ ಅವರನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. ಕಿವಿಯಲ್ಲಿ ಹತ್ತಿ ಇಟ್ಟುಕೊಂಡು ಬಂದವರು, ಕಿವಿ ನೋವು ಬಂದು ಕಿವಿಯಿಂದ ನೀರು ಕೀವು ಬರ್ತಾ ಇದೆ, ಅವರಿಗೆ ಯೇಸು ಸೌಖ್ಯ ಕೊಡ್ತಿದ್ದಾರೆ. I just want to see you. I just want to see you. Jesus. I just want to see you. ഇങ്ങനെ പറഞ്ഞു പ്രാർത്ഥിക്കുക, കർത്താവേ എൻ്റെ കണ്ണ് തുറക്കണേ. എല്ലാവരും ഈ രീതി പ്രാർത്ഥന ಮಾಡಿ, യേശുവേ ನನ್ನ ಕಣ್ಣನ್ನು യേശുവേ എല്ലാവരും യേശുവേ യേശുവേ. ആ പച്ച ഷർട്ടിട്ട മോളെ കർത്താവ് സ്പർശിക്കും. ನೋಡಿ, ಹಸಿರು ಬಣ್ಣದ ಚೂಡಿದಾರ ಹಾಕಿರುವ ಆ ಮಗಳನ್ನು, ಹಸಿರು ಬಣ್ಣದ ಚೂಡಿದಾರ ಹಾಕಿರುವ ಆ ಮಗಳನ್ನು ಯೇಸು ಸ್ವಾಮಿ ನಿನ್ನನ್ನು ಎದ್ದು ನಿಂತುಕೋ. Receive the touch of God. ಎದ್ದು ನಿಂತುಕೋ. I just want somebody hold on. She will. ಯಾರಾದರೂ ಅವಳನ್ನು ಒಮ್ಮೆ ಹಿಡಿಯಬೇಕು. ಅವಳು ಬೀಳ್ತಾಳೆ. ಹಿಡೀರಿ. ಅವಳಿಗೆ ಬೆನ್ನು ನೋವಿದೆ, ಹೊಟ್ಟೆಯ ಈ ಬದಿಯಲ್ಲಿ ನೋವಿದೆ. ಅವಳನ್ನು ಎತ್ತಿ ಹಿಡಿದುಕೊಳ್ಳಿ, ನಿಲ್ಲಿಸಿ. ಅವಳನ್ನು ಎತ್ತಿ ಹಿಡಿದು ನಿಲ್ಲಿಸಿ. ಅವಳ ವಯರಲೋಡೆ ಕೈ ವೆಚ್ಚು. ಅವಳ ಹೊಟ್ಟೆಯಲ್ಲಿ ಕೈ ಇಡಿ. ಅವಳು ಸೌಖ್ಯವಾಗುತ್ತದೆ. ಅವಳಿಗೆ ಈಗ ಸೌಖ್ಯ ಸಿಗುತ್ತದೆ. I just want to see you. ಎಲ್ಲರೂ ಹೇಳಿ, ಯೇಸುವೇ ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು. ನನಗೆ ಪ್ರಾರ್ಥನೆ ಮಾಡಿ. I just want to see you. I just want to see you. I just want to see you. Sisters, I just want to see you. 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 ಎಲ್ಲರೂ ಕರೀರಿ, ಯೇಸುವೇ ಎಂದು ಕರೀರಿ. I just want to see you. Somebody there, t-shirt, dark t-shirt, gray, black t-shirt. Yes, it's you. Jesus is touching your shoulder. ನಿನ್ನ ಹೆಗಲನ್ನು ಯೇಸು ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ. ಯೇಸುವೇ, ಕೈ ಎತ್ತಿ ಹಿಡಿದುಕೊಳ್ಳಿ. ಅಲ್ಲೇ ನಿಂತುಕೊಳ್ಳಿ. See the flow of the Holy Spirit. See the flow of the Holy Spirit. ಯೇಸುವಿನ ಆತ್ಮ ಇಳಿದು ಬರುವುದನ್ನು ನೋಡಿ. ಯೇಸುವಿನ ಆತ್ಮ ಎಲ್ಲರ ಮೇಲೆ ಇಳಿದು ಬರುತ್ತಾ ಇದೆ. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ. I just want to see you. 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 You are free. ನೀವು ಫ್ರೀ ಆಗಿದ್ದೀರಿ. You are healed, ಮಗಳೇ. You are healed. ನಿನಗೆ ಸೌಖ್ಯ ಸಿಕ್ಕಿದೆ. You are healed. ನಿನಗೆ ಸೌಖ್ಯ ಸಿಕ್ಕಿದೆ. ಅವಳ ಡೈಜೆಷನ್ ಸಿಸ್ಟಮ್ ಮುഴുവൻ ಸೌಖ್ಯವಾಯಿತು. ನಿನ್ನ ಡೈಜೆಷನ್, ಹೊಟ್ಟೆಯ ಜೀರ್ಣಾಂಗದ ಸಿಸ್ಟಮ್ ಪೂರ್ಣವಾಗಿ ಸೌಖ್ಯ ಸಿಕ್ಕಿದೆ. ನನಗೆ ಸರಿಯಾಗಿ ಜೀರ್ಣವಾಗ್ತಾ ಇರಲಿಲ್ಲ, ಅದಕ್ಕೆ ಪೂರ್ಣವಾಗಿ ಸೌಖ್ಯ ಸಿಕ್ಕಿದೆ. ಫಾದರ್ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ಗುರುಗಳ ಹತ್ರ ಹೋಗಿ. 8 years. 18 ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೊಟ್ಟೆಗೆ ಜೀರ್ಣಾಂಗ ಸರಿಯಾಗ್ತಾ ಇರಲಿಲ್ಲ. You have to see how Holy Spirit is working. ಎങ്ങനെ ಪರಿಶುದ್ಧಾತ್ಮ ನೋಡಿ, ಪರಿಶುದ್ಧಾತ್ಮರು ಹೇಗೆ ಪ್ರವರ್ತಿಸುತ್ತಾರೆ ಎನ್ನುವುದನ್ನು ನೀವು ನೋಡಿ. ನಾನು ಜೀವಿತದಲ್ಲಿ ಇವಳ ಕಂಡಿಟ್ಟಿಲ್ಲ. ನೋಡಿ, ಇವರ ಜೀವನದಲ್ಲಿ ಇವಳನ್ನು ಎಂದಿಗೂ ನೋಡಿದವರೇ ಅಲ್ಲ. ഈശോ പറഞ്ഞു അവളെ വിളിക്കാൻ. യേശു ಹೇಳಿದ್ರು ಅವಳನ್ನು ಕರೀರಿ ಎಂದು. 18 ವರ್ಷത്തെ കെട്ടുകൾ അഴിയുക. 18 ವರ್ಷದಿಂದ ಹೊಟ್ಟೆ ನೋವಿನಿಂದ ನರಳುತ್ತಾ ಇದ್ದವಳು. ഹല്ലേലൂയ, 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 ഹല്ലേലൂയ. I just want to see you. Sing it. I just want to see you. ನಿನ್ನನ್ನು ನೋಡಬೇಕು ಯೇಸುವೇ ಎಂದು ಪ್ರಾರ್ಥಿಸಿ. I just want to see you. ಕೂಟಗಾರಿ ಒರಾಳು ಸೌಖ್ಯವಾಗುವುದು. ನಿನ್ನ ಗೆಳತಿ, ಮಗಳೇ, ನಿನ್ನ ಗೆಳತಿ ಬಂದಿದ್ದಾಳ, ನಿನ್ನ ಫ್ರೆಂಡ್ ಬಂದಿದ್ದಾಳ, ಅವಳಿಗೂ ಸೌಖ್ಯ, ಅವಳಿಗೂ ಸೌಖ್ಯ, ನಿನಗೂ ಸೌಖ್ಯ, ನಿನಗೂ ಸೌಖ್ಯ.
ಪ್ರೀತಿಕ ഇവൾക്ക് തലയുടെ ചെവിയുടെ മേളിൽ ഈ സൈഡിൽ വേദന വരും. ನಿನಗೆ ಕಿವಿಯ ಮೇಲೆ ಸೈಡಲ್ಲಿ ತಲೆಯಲ್ಲಿ ನೋವಿತ್ತು, സൗഖ്യമാണ്. ಅವಳಿಗೂ ಸೌಖ್ಯ. I just want to see you, oh Jesus. I just want to see you, Jesus. I just want to see you. കൈ ഉയർത്തി നിന്നോ, അവിടെ നിന്നോ. അല്ലേ നിന്തു, അല്ലേ നിന്തു. കൈ എത്തി എടുത്തുകോ. നിങ്ങൾ എല്ലാവരും കണ്ണു തുറന്ന് കണ്ടോ, ഈശോ അവളെ സ്പർശിക്കുന്നു. ಎಲ್ಲರೂ ಕಣ್ಣು ತೆರೆದು ನೋಡಿ ಯೇಸು ಇವಳನ್ನು ಮುಟ್ಟುತ್ತಿದ್ದಾರೆ. തലയുടെ വലത്തെ ನೋಡಿ ನೋಡಿ ಯೇಸು ಈ ಮಗಳನ್ನು ಮುಟ್ಟುತ್ತಿದ್ದಾರೆ. ನೋಡಿ യേശുവിന്റെ സ്പർശനം തലയുടെ വലത്തെ വശത്ത്. ಯೇಸುವಿನ ಸ್ಪರ್ಶನೆ ತಲೆಯ ಬಲಭಾಗದಲ್ಲಿ. കർത്താവ് അവളെ സ്പർശിക്കുന്നു. ಯೇಸು ಅವಳನ್ನು ಮುಟ್ಟುತ್ತಿದ್ದಾರೆ. അവൾ സൗഖ്യമാകുന്നു. ಅವಳು ಸೌಖ್ಯ ಪಡೆಯುತ್ತಿದ್ದಾಳೆ. യേശുവേ ಯೇಸುವೇ യേശുവേ ಯೇಸುವೇ സ്പർശനം കിട്ടുന്നു. യേശുവിന്റെ സ്പർശനം ಸಿಕ್ತಿದೆ. 12ാമത്തെ വയസ്സ് മുതൽ അവളെ ഇത് അനുഗമിക്കുക. 12ನೇ ವಯಸ್ಸಿನಿಂದ ಅವಳಿಗೆ ಈ ತೊಂದರೆ, ಈ ರೋಗ ಇತ್ತು. 12ാമത്തെ വയസ്സ് 12ನೇ ವಯಸ್ಸಿನಿಂದ ഇത് വന്നാൽ പിന്നെ ഭക്ഷണം കഴിക്കാൻ വയ്യ. ಈ ತಲೆನೋವು ಬಂದ್ರೆ ಮತ್ತೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. പേപ്പർ എടുത്ത് വായിക്കാൻ വയ്യ. ಪೇಪರ್ ತೆಗೆದು ಓದ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. വോമിറ്റ് ചെയ്യാൻ തോന്നുന്നു. ವಾಂತಿ ಮಾಡ್ಬೇಕಂತ ಅನಿಸ್ತಿತ್ತು. യാത്ര ചെയ്യാൻ വയ്യ. ಪ್ರಯಾಣ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ഭയങ്കര ദേഷ്യം. ತುಂಬಾ ಕೋಪ. യേശു നിന്നെ സൗഖ്യമാക്കും. ಯೇಸು ಇವಳನ್ನು ಇದರಿಂದ ಸೌಖ್ಯಪಡಿಸಿದ್ದಾರೆ. ಯೇಸು ಇವಳನ್ನು ಗುಣಪಡಿಸಿದ್ದಾರೆ. യേശു അവിടെ ഇറങ്ങി വരും. ಯೇಸು ಇವಳನ್ನು ಗುಣಪಡಿಸಿದ್ದಾರೆ. I just want to see you, Jesus. I just want to see you. ಯಾರು? ಕ್ರಿಸ್ಟಿನಾ. മോളെ ಮಗಳೇ മോളെ ಬಾ, ಈಚೆ ಬಾ. I just want to see you. Why you are crying? Why you are crying? Why you are crying? ಯಾಕೆ ಅಳ್ತಿದ್ದೀರಾ? ಯಾಕೆ ಅಳ್ತಾ ಇದ್ದೀಯಾ? She is unable to say. ಹೋಗಿ ಫಾದರ್ ಹತ್ರ ಬ್ಲೆಸ್ಸಿಂಗ್ ತಗೋ. I just want to see you. ಯೇಸುವೆ, ಯೇಸುವೆ, ನನಗೆ ನಿಮ್ಮನ್ನೊಮ್ಮೆ ನೋಡಬೇಕು. ನಿಮ್ಮನ್ನೊಮ್ಮೆ ನೋಡಬೇಕು ಯೇಸುವೆ. I just want to see you. 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 ഇവൾക്ക് this is the first time Jesus is touching you so that you will have a personal God experience, so that you will stand firm for Jesus. യേശുവിന് വേണ്ടി, യേശുവിಗಾಗಿ ಸಾಕ್ಷಿಯಾಗಲು ഒരു യൗവനക്കാരുടെ സമൂഹത്തെ ദൈവം എഴുന്നേൽപ്പിക്കുന്നു. ನೋಡಿ, ಯೌವನಸ್ಥರ ಯುವತಿ ಎಂದರನ್ನು ದೇವರು ಆಯ್ದುಕೊಳ್ತಾ ಇದ್ದಾರೆ. ಅದ್ರಲ್ಲಿ ನೀನೊಬ್ಬಳು. അതിലുള്ളതാ ഇവള്. ಅದಕ್ಕೆ ಸೇರಿದವಳು ಇವಳು. ഈ ഡിവൈൻ പ്രയർ സെന്ററില്, ಈ ಡಿವೈನ್ ಪ್ರೇಯರ್ ಸೆಂಟರ್ ನಲ್ಲಿ യങ്സ്റ്റേഴ്സിന്റെ ഒരു ഗ്രൂപ്പ് എഴുന്നേൽക്കുന്നു. ಯುವಕ ಯುವತಿಯರ ಒಂದು ಗ್ರೂಪ್ ಮುಂದಕ್ಕೆ ಬರಬೇಕು. അതിലുള്ളതാ ഇവള്. ಅದಕ್ಕೆ ಸೇರಿದವಳು ಇವಳು. ഹല്ലേലൂയ, ಹಲ್ಲೆಲೂಯ. നിന്റെ കൂട്ടുകാരിയും അതിലുള്ളതാ. ನಿನ್ನ ಗೆಳತಿ ಅವಳು ಸಹ ಅದಕ್ಕೋಸ್ಕರ ದೇವರು ಆರಿಸಿಕೊಂಡಿರುವುದು. ഇവിടെ ഒത്തിരി യൗവനക്കാരെ കർത്താവ് അഭിഷേകിച്ചു. ಇಲ್ಲಿ ತುಂಬಾ ಯೌವನಸ್ಥರನ್ನು ದೇವರು ಆರಿಸಿಕೊಳ್ಳುತ್ತಿದ್ದಾರೆ. ഹല്ലേലൂയ, ಹಲ್ಲೆಲೂಯ. നീ അതിലുള്ളതാ. ನೀನು ಅದಕ್ಕೆ ಸೇರಿದವಳು. നീ അതിലുള്ളതാ. ನೀನು ಅದಕ್ಕೆ ಸೇರಿದವಳು. നിന്നെ കണ്ണാടി നിന്നെ അതിനെ വിളിച്ചിരിക്കുന്നു. ನಿನ್ನನ್ನು ಯೇಸು ಅದಕ್ಕೋಸ್ಕರ ಆರಿಸಿದ್ದಾರೆ. ഇന്നലെ അവളെ വിളിച്ചത്. ನಿನ್ನೆ ಅವಳು ನಿನ್ನನ್ನು ಯೇಸು ಅದಕ್ಕೋಸ್ಕರ. ಇವಳು ಕನ್ನಡಕ್ಕೆ ಹಾಕಿದ್ದಾಳಲ್ಲ, ಅವಳು ഇപ്പൊ എഴുന്നേറ്റ് നിന്നെ ഇന്നലെ അതിനു വേണ്ടി വിളിച്ചത്. ನಿನ್ನನ್ನು ಯೇಸು ಅದಕ್ಕೋಸ್ಕರ ಆರಿಸಿಕೊಂಡಿದ್ದಾರೆ. തെരഞ്ഞെടുത്തതാ നിന്നെ. ಆಯ್ದುಕೊಂಡಿದ್ದಾರೆ. I just want to see you. 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 Hey, open my eyes to see you. I just want to see you. Get up. I just want to see you. Get up, get up. ಎಲ್ಲರೂ ಎದ್ದು ನಿಂತುಕೊಂಡು ಚಪ್ಪಾಳೆ. I just want to see you, Jesus. Hey, I just want to see you. 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 I just want to see you.
want to see you. I just 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 want to see you, oh Lord. I just want to see you. 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 Open the eyes. നമുക്ക് കൈ അടിച്ചൊന്ന് പാടാം. ನಾವು ಚಪ್ಪಾಳೆ ತಟ್ಟುತ್ತಾ ಹಾಡೋಣ. കൈയെ തട്ടി ഒന്ന് പാടാം. ಚಪ್ಪಾಳೆ ತಟ್ಟುತ್ತಾ ಹಾಡೋಣ. Open the eyes of my heart, oh God. Open the eyes of my heart, Lord. Open the eyes of my heart. I want to see you. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. ಎಲ್ಲರೂ ಕಾಲು ಎತ್ತಿ I want to see ಕಾಲನ್ನು ಎತ್ತಿ ಇಟ್ಕೊಳ್ಳಿ. ಹೀಗೆ ಕಾಲು ಎತ್ತಿ ಇಟ್ಕೊಳ್ಳಿ. ಸೌಖ್ಯ ಸಿಗಲಿ. ಎಲ್ಲರೂ ಆಚೆ ನಿಂತಲ್ಲೇ ನಿಲ್ಬೇಡಿ. ಕಾಲು ಎತ್ತಿ ಇಟ್ಟು shining in the light of your glory. ಎಲ್ಲರೂ Pour out your power and love. We sing holy, holy, holy. See you high and lifted up, shining in the light of your glory. ಗಡ್ಡದವರು ಏಸು ಮುಟ್ಟುತ್ತಾ ಇದ್ದಾರೆ. ಗಡ್ಡದವರು ಏಸು ಮುಟ್ಟುತ್ತಾ ಇದ್ದಾರೆ. Holy, holy, we say holy, holy, holy. We cry holy, holy, holy. We shout holy, holy, holy. I want to see you. I want to see you. ಚಪ್ಪಲಿ ಸ್ಲಿಪ್ಪರ್ ಸ್ಯಾಂಡಲ್ ಹಾಕ್ಬಿಟ್ಟು ಬನ್ನಿ. ಸ್ಯಾಂಡಲ್ ಬಿಚ್ಚಿ ಇಟ್ಟು ಮುಂದಕ್ಕೆ ಬನ್ನಿ. I want to see you. I want to see you, Jesus. I want to see you. I want to see you. Oh, I want to see you, Jesus. I want to see you. 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 Hallelujah. എന്തിനാ നിങ്ങളെ കൊണ്ട് ഈ പാട്ട് പാടിക്കുന്നത്? ಯಾಕೆ ನಿಮ್ಮಿಂದ ಈ ಗೀತೆಯನ್ನು ಆಡಿಸುವುದು? ഒരു നിമിഷം നിങ്ങളുടെ പ്രശ്നം ഒന്ന് മാറ്റി വെച്ച് ಒಂದು ನಿಮಿಷ ನಿನ್ನ ಸಮಸ್ಯೆಯನ್ನು ಬಿಟ್ಟು യേശുവിനെ കാണാനാ, ಯೇಸುವನ್ನು ನೋಡಲು. അപ്പൊ നിങ്ങളുടെ രോഗ സൗഖ്യം ಆಗ ನಿಮ್ಮ ರೋಗಕ್ಕೆ ಸೌಖ್ಯ ಸಿಗ್ತದೆ. ആരും കൈവച്ച് തൊടണ്ട. ಯಾರು ನಿಮ್ಮನ್ನು ಮುಟ್ಟುವುದು ಬೇಡ. ഇപ്പോൾ സൗഖ്യങ്ങൾ ബാക്കി എല്ലാം നടക്കും. ಈಗ ಸೌಖ್ಯಗಳೆಲ್ಲ ಇಲ್ಲಿ ಸಂಭವಿಸುತ್ತದೆ. ഒന്നുകൂടെ നമുക്ക് പാടാം. Open the eyes of my heart, Lord. My heart, Lord. Open the eyes of my heart, Lord. Open the eyes of my heart. I want to see you, Jesus. I want to see you. Open the eyes. Open the eyes of my heart, Lord. Open the eyes of my heart. I want to see you, Jesus. I want to see you. To see you high and lifted up, shining in the light of your glory. Pour out your power and love. We sing holy, holy, holy. We cry holy, holy, holy. We say holy, holy, holy. We shout holy, holy, holy. I want
want to see you, my Lord. I want to see you, Jesus. I want to see you.